ಅಕಲ್ನ ಉಡಲ ಗಂತು ರೂಪುನಂಚಿತ್ತಿನ ಬೇನದಾದ ಅತ್ತದ ನಂಡ ಅಕಲ್ನ ದೆಂಗುದು ಕುಲ್ದಿನಂಚಿತ್ತಿನ ಕಣನೀರ್ದ ಕಥೆದಾದ ಒಂದಿನ ಪೂರ ಇನಿತ್ತ ಈ ಒಂಜಿ ಸಂಚಿಡಿ ವಿಚಾರ ಮಲ್ಪರಲ್ಲ ನಿಕಲಿಗೆ ಮಾತ್ರೆಗಳು ಗೊತ್ತಿತ್ತಿಲ್ಲಕನೆ ಲಾಕ್ಡೌನ್ ಬದುಕು ಕಥೆ ಎತ್ತೆ ಪನ್ಪಿನ ಒಂಜಿ ಸಂಚಿಲೆ ನಿಕಲ್ನ ದುಂಬ ದಿಕ್ಕಡು ಕಲಿನ ಕೆಲವು ದಿನೋಡು ದಿಂಚಿದೆ ಒಂದಲ್ಲ ಇನಿ ಆ ಕುಂಟು ಪೊಲ್ಲನ ಕಲ ಪಡ್ಡ ಟೈಲರ್ನ ಕಲ ಬದುಕಿನ ನಿಕಲ ದುಂಬ ದಿಕ್ಕಡ್ದಿ ಒಂದಲ್ಲ ಬಂದಲ್ಲ ಅಕಲ್ನ ಬಗೆಟ್ ಪಾತ್ರೆ ಕಥೆ ಮಲ್ಪರೆ 3 ಜನ ನಮ್ಮೊಟ್ಟುಗುಲೇರು ರಾಜ್ಯ ಒಂಜಿ ಅಸೋಸಿಯೇಷನ್ ಉಂಡಕಲ್ಲ ಟೈಲರ್ಸ್ ಅಸೋಸಿಯೇಷನ್ ದ ರಾಜ್ಯ ಗುರುಕಾರ್ಲ ನೆಂಚಿತ್ತಿನ KS ಆನಂದೇರು ನಮ್ಮೊಟ್ಟುಗುಲೇರು ಅಂಚನೆ ಅಕಲ್ನ ಆ ಟೈಲರ್ಸ್ ಅಸೋಸಿಯೇಷನ್ ದ ಜಿಲ್ಲದ ಗುರುಕಾರ್ಲು ದಕ್ಷಿಣ ಕನ್ನಡ ಜಿಲ್ಲದ ಪಣ್ಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲದ ಗುರುಕಾರ್ಲ ನೆಂಚಿತ್ತಿನ ಪ್ರಜ್ವಲ್ ಕುಮಾರ್ ನಮ್ಮೊಟ್ಟುಗುಲೇರು ಅಂಚನೆ ಮಂಗಳಾದೇವಿ ವಲಯ ನೆತ್ತ ಗುರುಕಾರ್ದಿ ಅದುಪುನಂಚಿತ್ತಿನ ಸುಜಾತಾ ಜೋಗಿ ಶ್ರೀಮತಿ ಸುಜಾತಾ ಜೋಗಿ ಮೇರ್ಲ ನಮ್ಮೊಟ್ಟುಗುಲೇರು 3 ಜನ ಅಲ್ಲ ನಿಕಲ ಮಾತಿನ ಪರವಾದ ಅಂಚನೆ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಮೋಕೆದ ಓಡಾಡಿ ಇದ್ಕೊಂಡಂದಲೆ ಒಂದಲೇ ಒಂಜಿ ಕಾರ್ಯಕ್ರಮ ನಿಕಲೆ ಗೊತ್ತೇ ಉಂಡು ಖಾಲಿ ನಮ್ಮ ಟಿವಿದ ಒಂಜಿ ವಾಹಿನಿಡು ಮಾತ್ರ ಪೋಪಿನತ್ತು ಇಡೀ ಲೋಕಡೊರ್ಬಡಿ ಒಂಜೇ ಪೊರ್ತುಡು ಅಲ್ಪ ಪಟ್ಟು ಪಸರಿನಂಚಿತ್ತಿನ ಕೆಲಸನ ಆ ವ್ಯವಸ್ಥೆಯನ್ನು ಮಲ್ತಂದುಲ್ಲ ದಾಪಂಡ ಅಂತರ್ಜಾಲದ ಒರುಟಿನಿ ಫೇಸ್ಬುಕ್ ಪರವ್ ಯೂಟ್ಯೂಬ್ ಪರವ್ ನೆತ್ತ ಒರುಟಿ ಒಂಜಿ ಕಾರ್ಯಕ್ರಮ ಬುಡ್ದು ಬರೋದುಂಡು ಟೈಲರ್ ನಕಲ ಬದುಕದ ಇಂಚಿಂಚಿದ ಮಾಹಿತಿ ನಿಕಲಿಗೆ ಅಕುಲ್ಕೋರ್ಪೇರು ನಿಕಲ ವಿಚಾರ ಎತ್ತನಂದ ಪಟ್ಟಣಲ್ಲಿ ಅತ್ತಂದಾಂಡ ನಿಕಲ ಪ್ರಶ್ನೆ ಎತ್ತನಂದ ಕೇಂದ್ರ ಅವಕಾಶ ಮಲ್ತುಕೊರಂದಲ್ಲ ಬಂದರೆ ಎಳೆಪು ಕೊರಲೆ 4 ಒಂಜಿ 7 2 7 ಸರ್ ಮೊದಲಾಗಿ ತಮ್ಮ ಹತ್ರ ಕನ್ನಡದಲ್ಲಿ ಮಾತಾಡುವ ಅಗತ್ಯ ಇದೆ ಅಂತ ಅಂದ್ಕೊಳ್ತಿದ್ದೇನೆ ಯಾಕಂದರೆ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ ಮತ್ತೊಂದು ರೀತಿಯ ಜವಾಬ್ದಾರಿ ಇದೆ ರಾಜ್ಯದ ಅಧ್ಯಕ್ಷರು ಹಾಗಾಗಿ ದರ್ಜಿ ಕೆಲಸದ ಬಗ್ಗೆ ನಾವು ಇವತ್ತು ಚರ್ಚೆನ ಮಾಡ್ತಾ ಇದ್ದೇವೆ ಒಂದು ವಿಷಯ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಒಂದು ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಈ ಒಂದು ವೃತ್ತಿಯಲ್ಲಿ ಅದಕ್ಕೆ ಹೆಚ್ಚು ಅವಕಾಶ ಇದೆ ಅಂತ ನನಗೆ ಅನಿಸುತ್ತೆ IT-BT ಅವರು ಇವತ್ತು ಬಹುತೇಕ ಅದೇ ಕೆಲಸನ ಮಾಡ್ತಾ ಇದ್ದಾರೆ ಈ ದರ್ಜಿ ವೃತ್ತಿ ಯಾಕೆ ಸಾಧ್ಯ ಇಲ್ಲ ಅಂತ ನನ್ನ ಪ್ರಶ್ನೆ ಎಲ್ಲರಿಗೂ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಸಮಸ್ತ ಟೈಲರ್ಸ್ ವೃತ್ತಿ ಬಾಂಧವರ ಪರವಾಗಿ ನಾನು ನಮ್ಮ TV ವೀಕ್ಷಕರಿಗೆ ಸಮಸ್ತ ಜನತೆಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ವರ್ಕ್ ಫ್ರಮ್ ಹೋಮ್ ಹೌದು ಇವತ್ತು ತಂತ್ರಜ್ಞಾನ ಬೆಳವಣಿಗೆಯಾಗಿದೆ ಇವತ್ತು IT-BT ಅವರು ಎಲ್ಲ ಕೆಲಸವನ್ನು ಮನೆಯಲ್ಲಿ ಮಾಡಬಹುದು ಆದರೆ ಟೈಲರಿಂಗ್ ವೃತ್ತಿಯಲ್ಲಿ ಇವತ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಅಲ್ಲ ಪ್ರತಿಯೊಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೃತ್ತಿಯನ್ನು ಮಹಿಳೆಯರು ಹೆಚ್ಚಾಗಿ ಕಲಿತುಕೊಂಡು ಮನೆಯ ಯಜಮಾನನಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಮಾಡ್ತಾ ಇದ್ದಾರೆ ಆದರೆ ಸಮಾಜದಲ್ಲಿ ಪ್ರತಿಯೊಬ್ಬರ ಒಂದು ಬೇಕು ಬೇಡವನ್ನು ಪೂರೈಸುವುದರಲ್ಲಿ ಟೈಲರ್ಗಳು ಅದರಲ್ಲಿ ನೀವೇ ಪ್ರಥಮ ಹೇಳಿದಾಗೆ ಜಗತ್ತಿನ ಮಾನವವನ್ನು ಮುಚ್ಚುವುದು ಮಾತ್ರವಲ್ಲ ಮಾನವನ್ನು ಹೆಚ್ಚಿಸುವುದು ಕೂಡ ನಮ್ಮ ವೃತ್ತಿ ಟೈಲರ್ ವೃತ್ತಿ ಅಂತ ಹೆಮ್ಮೆಯಿಂದ ಹೇಳ್ತೇನೆ ಆದ್ರಿಂದ ಸಮಾಜದಲ್ಲಿ ಸಮಾಜಕ್ಕನುಗುಣವಾಗಿ ನಾವು ಇವತ್ತು ಒಂದು ಅಂಗಡಿಗಳನ್ನು ಮಾಡಿ ನಾವು ಜನರನ್ನು ಗ್ರಾಹಕರನ್ನು ಸೆಳೆದು ನಾವು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಪರಿಸ್ಥಿತಿ ಏನಾಗಿದೆ ಅಂಗಡಿ ಬಾಗಿಲು ತೆರೆಯುವುದು ಬಿಡಿ ತೆರೆದು ಕುಳಿತರು ಒಂದೇ ಒಂದು ಗ್ರಾಹಕ ಈಗ ಲಾಕ್ಡೌನ್ ಸಡಿಲ ಆದರೂ 7ರಿಂದ 7ರವರೆಗೆ ಅಂಗಡಿಯಲ್ಲಿ ಕುಳಿತರು ಒಂದೇ ಒಂದು ಗ್ರಾಹಕ ಬರುವುದಿಲ್ಲ ಕಾರಣ ಹೆದರಿಕೆ ಒಂದು ಬದಿಯಲ್ಲಿ ಹೆದರಿಕೆ ಇನ್ನೊಂದು ಆರ್ಥಿಕ ಸಂಕಷ್ಟ ಇವತ್ತು ನಮ್ಮ ಟೈಲರ್ ವೃತ್ತಿಯಲ್ಲಿ ಮನೆಯಲ್ಲಿ ನಮ್ಮ ದವಸದ ಧಾನ್ಯದ ಮನೆಯ ಅಗತ್ಯದ ವಸ್ತುವನ್ನು ಪೂರೈಸಲು ನಮಗೆ ಇವತ್ತು ಕಷ್ಟ ಆಗಿದೆ ಸಂಪಾದನೆ ಇಲ್ಲ ಆ ನಿಟ್ಟಿನಲ್ಲಿ ಬಟ್ಟೆ ಹೊಲಿಸಲಿಕ್ಕೆ ದುಡ್ಡು ಹೊಂದಿಸುವುದು ನಂತರದ ವಿಚಾರ ಆದ್ರಿಂದ ಮನೆಯಲ್ಲೇ ಕುಳಿತು ಕೆಲಸ ಮಾಡುವುದಕ್ಕೇನು ಅಭ್ಯಂತರ ಇಲ್ಲ ಆದರೆ ಗ್ರಾಹಕರನ್ನು ಮನೆ ಹತ್ರ ನಮ್ಮ ಯಾವ ಗ್ರಾಹಕ ಕೂಡ ಬರುವುದು ಸ್ವಲ್ಪ ಮೆಲ್ಲ IT-BTಯಲ್ಲಿ ಇದು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ನಡೀತದೆ ಆ ನಿಟ್ಟಿನಲ್ಲಿ ಸುಲಭದ ದಾರಿ ಅಂತ ಹೇಳ್ಬೋದು ಟೈಲರಿಂಗ್ ಮನೆಯಿಂದಲೇ ಕೆಲಸ ಮಾಡುದು ಸ್ವಲ್ಪ ಕಷ್ಟ ಈರಿಡ ನಿಕಳೆ ಅಂತ ತುಳುಟೆ ಪಾತಿರುವ ನಿಜವಾಯಿನ ಸಮಸ್ಯೆ ದಾದೈತೆ ಟೈಲರಿಂಗ್ ದಗಲೆ ಮಾತೆರೆಗಳ ಸಮಸ್ಯೆ ಉಂಟು ಟೈಲರ್ ನಗಲೆ ಉಂಡು ಪಂಡೈತೆ ಟೈಲರ್ ನಕಲೆಗೆ ಪಂಡತದ ಟೋಟಲ್ ಇಂಚಿನ ಪಂಡ ಈ ಮಧ್ಯಮ ವರ್ಗದಕ್ಲೆಗ್ ಮಸ್ತ್ ಸಮಸ್ಯೆ ಡುಲ್ಲೇರು ದೇ ಬಣ್ಣ ಕಾಸಿತ್ತು ನಾಂಡ ಶ್ರೀಮಂತ ಬಣ್ಣದ ಬೇತನ ವಿಷಯ ತೀರಾ ಕಷ್ಟದಿತ್ತಿನ ಮಾತೆಲ್ಲ ಸೇರಿದ ಇಂಜನಲ್ಲ ಹೆಲ್ಪ್ ಬಂಡದು ಈ ಒಂಜಿ ಮಾಧ್ಯಮ ನೆಟ್ಟು ಉಪ್ಪುನಕ್ಲೆಗ್ ಅಕ್ಲೆ ಇಂಚಿನ ಪಂಡ ಅಂಚಿ ನಟ್ಟೆರ್ಲತ್ತು ಇಂಚಿ ಕಾಸಲ್ಲಿ ಅಂಚಿನ ಪರಿಸ್ಥಿತಿ ಅಂಡ ಇನ್ನಿತ್ತ ಪರಿಸ್ಥಿತಿ ಇಂಚಿನ ಬಂಡ ಈ ಟೈಲರ್ ಅವು ಏರೆಗಂಡಲ್ಲ ಜನರಲ್ ಅದು ಮಾತಾಡಗಲ ಇಂಚಿನ ಬಂಡ ಟೈಲರ್ ಅಂಡ ಆಗಿದ್ದಾನೆ ಒಂಜಿ 2 ಪ್ಯಾಂಟ್ ಪುಲ್ ನಾಂಡು
ಇಜಿಂದಾಂಡ ಆಗೊಂಜಿ ರಡ್ಡು 4 ಬ್ಲೌಸ್ ಪೊಲ್ನಾಂಡು ಅವನೇಕೆ ಏನು ಉಂದಿತ್ತೆ ಆ ಪಲ್ಲೆ ಪಲ್ಲೆ ಈ ರಡ್ಡು ಪ್ಯಾಂಟ್ ಪೊಲ್ನಾಂಡ ಬಂಡ ಇದೊಂಜಿ 500 ರೂಪಾಯಿ ಒಂಜಿ ಪ್ಯಾಂಟ್ಗೆ ಅದೊಂಜಿ ಮೀಡಿಯಂ ಶಾಪ್ ಬಂಡಿನಿ ಒಂಜಿ 500 ರೂಪಾಯಿ ಪ್ಯಾಂಟ್ಗೆ ಬಂಡನಾಂಡ ಐಟ್ ಪೊಲ್ದಿನ ಏನ ಕಮಿಷನ್ ಏತ್ ಪೋಪುಂಡ ಏನ ಕಟ್ಟಿಂಗ್ ಏನ ಕಮಿಷನ್ ಏತ್ ಪೋಪುಂಡ ಏನ ಮೆಟೀರಿಯಲ್ ಏತ್ ಪಾಡುವೆ ಆ ಅಂಗಡಿಗೆ ಏತ್ ಬಾಡಿಗೆ ಕೊರ್ಪೆ ಐರ್ದು ಬೊಕ್ಕ ಲೋನ್ ಏತ್ ಕಾಟುವೆ ಐರ್ದು ಬೊಕ್ಕ ಆಗಿ ದನಿಗೆ ಏತ್ ಓರಿ ಉಂಡು ಬಂಡದ ಬೊಕ್ಕ ಹೇಗೆ ಗೊತ್ತು ಅಂಡ ಜನಕ್ಲಿಗೆ ಇಂಚಿನ ಬಂಡ ಜನರಲ್ಲಿ ಅದು ಇದು ಎರಡು ಎಂಕ್ಲಿಟ್ ಮಸ್ತ್ ಮಾತೆಲ್ಲ ಬಂದ್ಬೇರೆ ಇದಕ್ಕೆ ತಾನೆ ಎರಡು ಪ್ಯಾಂಟ್ ಪೊಲ್ನಾಂಡ ತಂದು ವಿಷಯ ಅಂಡ ಅವು ಮಾತೆರಕಲ್ಲ ಪಟ್ಟದ ಪೋಣಗಾಗಿ ಏತು ಊರಿನ ಬಂಡದ ಅವು ಹೇಗೆ ಗೊತ್ತು ಈ ಇನ್ನಿತ ಪರಿಸ್ಥಿತಿ ಇಂಚಿನ ಆತನ ಬಂಡ ಎಂಕುಲು ಇತ್ತ ಲಾಕ್ಡೌನ್ ಪಂಡಿ ಬೊಕ್ಕ 2 ತಿಂಗಳು ಕಂಪ್ಲೀಟ್ ಅಂಗಡಿ ಒಂಜಿ ನೈಟ್ ಬಂದ್ ಮಾಡ್ತದಿತ್ತ ಇನ್ನಿ ನಿಖಿಲೇ ಬೂಡ್ತಂದಂಡ ಇಡೀ ಒಂಜಿ ಪೂರ ಜಾಗ ಸಮೀಕ್ಷೆ ಮಲ್ಪುಲೆ ಅಂಗಡಿ ಏತು ಓಪನ್ ಉಂಡು ಓಪನ್ ಇತ್ತ ಗ್ರಾಹಕರು ಬರ್ಪೇರು ಅಲ್ಪ ಮಿಷನ್ ಏತು ರನ್ನಿಂಗ್ ಆಪುಂಡು ಅಲ್ಪ ತಿಂಗಳ ಬಾಡಿಗೆ ಕೊರ ಸಾಧ್ಯ ಉಂಡ ಪಂಡದ್ ನಿಕ್ಕುಲೆ ತುಂಡ ನಿಕ್ಲೆಗೆ ಕೊರ್ತಾವು ಎಂಕುಲು ಪನ್ಪುಂದಿರ್ದೆ ಬಂಡ ಎಂಕುಲು ಪನ್ಪ ಬಂಡದು ನಿಕ್ಕುಲ ಪ್ರಚಾರ ಮಲ್ಪುಂದತ್ತು ನಿಕ್ಕುಲ ಇದು ಮಲ್ತನಾಡ ಬೊಕ ಐತೊಟ್ಟಿಗೆ ಕುಟುಂಬ ವಿಷಯ ಇಂಚಿನ ಬಂಡ ಇತ ಎಂಕುಲು ಒಂಜಿ ಮಿನಿಸ್ಟರ್ ಮಸ್ತ್ ಸಾಲ ಪೋತ 21 ವರ್ಷ ಈ ಒಂಜಿ ಸಂಘಟನೆ ಪ್ರಾರಂಭ ಬರ್ಪೆ ಸುಮಾರು ಜನ ನಿಕಟ ಪಾತೆರ ಕಾತೊಂದಲ್ಲೆರ ಲೆಪ್ಪುಲೆ ಗೋಕ್ರಕ್ಕ ಹಲೋ ಹಲೋ ನಮಸ್ಕಾರ ಒಂಚೂರು ಜೋರು ಪಾತಿರ್ಲೆ ಹಲೋ ಆ ಪಲ್ಲೆ ಪುದರ ಪಲ್ಲೆ ದಯಾನಂದ ಉಡುಪಿಡ್ದು ದಯಾನಂದರು ಉಡುಪಿರ್ದು ಪಲ್ಲೆ ಅಣ್ಣ ಪಾತಿರ್ಲೆ ಅದಲ್ಲಜ್ಜಿ ಕೋವಿಡ್-19 ಸಂಕಷ್ಟಡುಪ್ಪನ ಶ್ರಮಿಕರನ ವರ್ಗದ ಗಲೆಗ್ ಪ್ಯಾಕೇಜ್ ಘೋಷಣೆ ಮಾಡ್ತಿದ್ದಾರೆ ನಮ್ಮ ಸರ್ಕಾರ ಅಂತ ನೀವು ಎಂಕಲ್ ಶ್ರಮಿಕರತ್ತ ಎಂಕಲ್ ಕಾರ್ಮಿಕರತ್ತ ಅಂದ್ರೆ ಎಂಕಲ ಒಂಜಿ ಕ್ವಶನ್ ಅತಣ್ಣ ಈಗ ಉತ್ತರ ಯಾನ್ ಕೊರ್ಪಿನ ಸೂಕ್ತ ತಾಂಡಲ ನಿಕಲೆಲ್ಲ ಸೇರಾದೆ ಒಂಜಿ ಪ್ಯಾಕೇಜ್ ಮಲ್ತದಿರಿ 20 ಲಕ್ಷ ಕೋಟಿ ನಮ್ಮ ಮಾನ್ಯ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಏನ ಮಲ್ದೇರ ಐಟಿ ನಿಕಲೆಲ್ಲ ಸೇರಾದೆ ಮಲ್ದಿನದು ಓ ಒಂದು ಸಾರಿ ಟಿವಿಯಲ್ಲಿ ಘೋಷಣೆ ಆಗಿದೆ ಅದೇ ಕೂಡ ಢಾಕಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೂಡ ನಿಮ್ಗೆ ಆಗಿದೆ ನಿಮ್ಮನ್ನು ಕೂಡ ಈ ಶ್ರಮಿಕ ವರ್ಗಕ್ಕೆ ಸೇರಿಸ್ತೇವೆ ನಿಮ್ಗೆ ಪ್ಯಾಕೇಜ್ ಘೋಷಣೆ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ರೀತಿ ನಮ್ಗೆ ಒಂದು ಪ್ರಶ್ನೆ ಮತ್ತೆ ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ ನಮ್ಗೆ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಅರ್ಜಿ ಹಾಕಿ 1.5 ವರ್ಷ ಆಯ್ತು ಸ್ಮಾರ್ಟ್ ಕಾರ್ಡ್ ಇವರೆಗೆ ಯಾವುದೇ ನಮ್ಗೆ ಅದರ ಒಂದು ನಿಖರ ಮಾಹಿತಿ ಇಲ್ಲ ಅದೇ ರೀತಿ ಆ ಸ್ಮಾರ್ಟ್ ಕಾರ್ಡ್ ನಿಂದ ನಮ್ಗೆ ಸದಸ್ಯರಿಗೆ ಯಾವ ರೀತಿಯ ಒಂದು ಪ್ರಯೋಜನ ಇದೆ ಅಂತ ಹೇಳಿ ನಾವು ಎಲ್ರಿಗೂ ತಿಳಿಸ್ಬೇಕಲ್ಲ ಅದಕ್ಕೋಸ್ಕರ ಆ ಸ್ಮಾರ್ಟ್ ಕಾರ್ಡ್ ನಿಂದ ಯಾವ ಪ್ರಯೋಜನ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು ಖಂಡಿತ ಅದೇ ರೀತಿ ನಮ್ಮ ಸಂಘಟನೆ 20 ವರ್ಷಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸ್ತಾ ಬಂದಿದೆ ಇದುವರೆಗೆ ಯಾವುದೇ ಪ್ರಯೋಜನ ಸಿಗ್ಲಿಲ್ಲ ನಮ್ಮ ಸದಸ್ಯರಿಗೆ ನಾವು ಯಾವ ರೀತಿಯ ಭರವಸೆಯನ್ನು ನೀಡ್ಲಿ ಅಂತ ಹೇಳಿ ನಮ್ಮ ಸರಿ ಪ್ರಮುಖವಾಗಿ 3 ಪ್ರಶ್ನೆಗಳನ್ನ ತಾವು ಕೇಳ್ತಾ ಇದ್ದೀರಿ ಹೌದು ಕೆ.ಎಸ್. ಆನಂದರ ಹತ್ರ ಕೇಳ್ತಾ ಇದ್ದೀರಿ ಅದೇ ರೀತಿ ರಾಜ್ಯಾಧ್ಯಕ್ಷರಿಗೆ ಆ ಪ್ರಶ್ನೆಯನ್ನು ನೇರವಾಗಿ ವರ್ಗಾಯಿಸ್ತಾ ಇದ್ದೇನೆ ಹೇಳಿ ಪ್ರಪ್ರಥಮವಾಗಿ ದಯಾನಂದರು ಉಡುಪಿ ಕ್ಷೇತ್ರದ ಅಧ್ಯಕ್ಷರು ಕ್ರಿಯಾಶೀಲ ಕಾರ್ಯಕರ್ತರು ಅವರ ನೋವು ಪ್ರಶ್ನೆ ಇದು ರಾಜ್ಯದ ಪ್ರತಿಯೋರ್ವ ಟೈಲರ್ ಕೇಳುವಂತ ಪ್ರಶ್ನೆ ಇದಕ್ಕೆ ನನ್ನ ಸಹಮತ ಇದೆ ನಾವು ಸರ್ಕಾರದ ಮುಂದೆ ಪ್ರಥಮವಾಗಿ ನಾವು ಶ್ರಮಿಕರಲ್ವಾ ಅನ್ನೋ ಪ್ರಶ್ನೆ ಈಗ ಅವರು ಕೇಳುವಂತ ಪ್ರಶ್ನೆ ಕರ್ನಾಟಕ ಸರ್ಕಾರದ ಶ್ರಮಿಕರಿಗೆ ಕೊಟ್ಟಂತ ಪ್ಯಾಕೇಜ್ ಬಗ್ಗೆ ಕರ್ನಾಟಕದ ಬಗ್ಗೆ ನೀವು ಬಹುಶಃ ನಿರ್ಮಲಾ ಸೀತಾರಾಮನ್ ರವರ 20 ಲಕ್ಷ ಕೋಟಿಯ ಬಗ್ಗೆ ನೀವು ಅದು 1.0 ದಿಂದ 5.0 ಬಂತು ಅದರಲ್ಲಿ ಎಷ್ಟೆಷ್ಟು ಪ್ಯಾಕೇಜ್ ಏನೇನಿದೆ ಅಂತೇಳಿ ಸಾಧಾರಣ ಅರ್ಥಶಾಸ್ತ್ರಜ್ಞರು ವಿವರಿಸಿ ಹೇಳಿದ್ದಾರೆ ಅದು ನಾನು ಇಲ್ಲಿ ಕುಳಿತು ಹೇಳುವಂತ ಅಗತ್ಯ ಇಲ್ಲ ಆದರೆ ಕರ್ನಾಟಕ ಸರ್ಕಾರದ ಶ್ರಮಿಕ ವರ್ಗಕ್ಕೆ ಪ್ರಪ್ರಥಮವಾಗಿ 4 ವರ್ಗದ ಕಾರ್ಮಿಕ ವರ್ಗದವರಿಗೆ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ನಾನೊಂದು ಸಣ್ಣ ತಾರ್ಕಿಕ ಪ್ರಶ್ನೆ ಈ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ಗೆ ನಾನು ಕೇಳಲಿಕ್ಕೆ ಇಚ್ಛೆ ಯಾಕೆ ನನ್ನ ಒಂದು ಅನಿಸಿಕೆ ಸಮಾಜದ ಅಂಗಗಳಲ್ಲಿ ಮಾಧ್ಯಮ ಒಂದು ದೊಡ್ಡ ಅಂಗ 4 ಅಂಗಗಳಲ್ಲಿ ಮಾಧ್ಯಮ ದೊಡ್ಡ ಅಂಗ 4ನೇ ಸ್ತಂಭ ಅಂತ ಅದರಿಂದಾಗಿ ನಾನು ಈ ಅದರ ಮಧ್ಯೆ ಬಹುಶಃ ಇನ್ನೊಂದು ಕರೆ ಕಾಯ್ತದಲ್ಲಿ ನೋಡೋಣ ಹಲೋ ಸರಿ ಹೇಳಿ ಆದ್ರಿಂದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರ ನನಗೆ ಅಪಾರವಾದ ಅಭಿಮಾನ ಇದೆ 2008ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು
ನಾವು ಮಂಗಳೂರಿನ ಶಾಸಕರ ಯೋಗೇಶ್ ಭಟ್ರ ನೇತೃತ್ವದಲ್ಲಿ ಇವಾಗ ಹೋಗಿದ್ದೆವು ಬಜೆಟ್ ಪೂರ್ವ. ಸರಿ. ನಮ್ಮನ್ನು ಅವರು ನಾನು ಎದ್ದು ನಿಂತ ತಕ್ಷಣ ಒಂದು ಮಾತು ಹೇಳಿದ್ರು, ಆನಂದ್ರೆ ನಾನು ವಿರೋಧ ಪಕ್ಷದಲ್ಲಿದ್ದಾಗ ತುಂಬಾ ನಿಮ್ಮ ಪರವಾಗಿ ಮಾತನಾಡಿದ್ದೇನೆ, ಈಗ ನನ್ನ ಕೈಯಲ್ಲಿ ಅಧಿಕಾರ ಬಂದಿದೆ, ನೀವು ಏನು ಹೇಳುದು ಬೇಡ, ನನ್ನಿಂದ ಏನಾಗಬೇಕು ಹೇಳಿ ಅಂತ ಹೇಳಿದಂತ ಯಡಿಯೂರಪ್ಪನವರು. ಸರಿ. ನಾವು 25 ಕೋಟಿ ಬಜೆಟ್ ಅಲ್ಲಿ ಇಡ್ಬೇಕು ಸರ್ ಅಂತ ಹೇಳುವಾಗ ಆನಂದ್ರೆ ಹೊರೆಯಾದಿತ್ತು, ಈ ವರ್ಷದ ಬಜೆಟ್ ಅಲ್ಲಿ 5 ಕೋಟಿ ಇಡ್ತೇನೆ, ಮುಂದಿನ ಬಜೆಟ್ ಅಲ್ಲಿ 10 ಕೋಟಿ ಇಡ್ತೇನೆ, ಹಾಗೆ ಏರಿಸುತ್ತಾ ಹೋಗುವ ಅಂತ ಹೇಳಿ ಆ ಬಜೆಟ್ ಅಲ್ಲಿ 5 ಕೋಟಿ ಇಟ್ಟು ನಮ್ಗೆ ಒಂದು ಸಮಾಧಾನ ತಂದಂತ ಮುಖ್ಯಮಂತ್ರಿಗಳು. ಇವತ್ತು 12 ವರ್ಷ ಹೋಗುವಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಲಯುತವಾದ ಮುಖ್ಯಮಂತ್ರಿ ಆಗಿದ್ದಾರೆ. ಖಂಡಿತ. ಆದರೆ ಇವತ್ತು ಇಡೀ ಸಮಾಜದ ಪ್ರತಿಯೊಬ್ಬರ ಮಾನ ಮುಚ್ಚಿದಂತ ಒಬ್ಬ ಟೈಲರ್ ಇದ್ದು ಇವರಿಗೆ 4 ಶ್ರಮಿಕ ವರ್ಗಕ್ಕೆ ಸಹಾಯಧನ ಕೊಡುವಾಗ ಮಾನ ಮುಚ್ಚಿದ ಟೈಲರ್ಗಳನ್ನು ಯಾಕೆ ಮರೆತರು? ಆ ಪ್ರಶ್ನೆ ಖಂಡಿತವಾಗಿ ಗಂಭೀರವಾದಂತ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಈ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದೆ, ನಿಮ್ಗಾಗಿ ಕಾಯ್ತಾ ಇದೆ. ನಮಸ್ತೆ ಪಲ್ಲಣ್ಣ. ಹಲೋ ಪಲ್ಲೆ ಏರ್ ಪಾತಿರ್ನು ಯಾನ್ ರೇಣುಕ ವಾದಿರ್ನಿ ಪಾತಿರ್ಲಕ್ಕ ಅವೇ ದಾವಣಗೆರೆ ನಮ್ಗೆ ಕೊರ್ಪುನ ಸಹಾಯದ ಬಗ್ಗೆ ಖಂಡಿತ ಕೊರ್ಪುನ ನಿಕುಲ್ ಕೇನ್ಯ ಪ್ರಶ್ನೆಗೆ ಮುಲ್ಪಂಜಿ ಫೇಸ್ಬುಕ್ ಹಬೀಬುಲ್ಲಾ ಅಬ್ದುಲ್ ಖಾದರ್ ಪನ್ಪೇರು ಅವು ಡೋಂಗಿ ಆಶ್ವಾಸನೆ ಇನ್ನು 4 ವರ್ಷ ಇದೆ, ಇದೇ ರೀತಿ ನಡೆಯಲಿದೆ, ದಯಮಾಡಿ ನಿರೀಕ್ಷಿಸಿರಿ ಅಂತ ಪನ್ನೊಂದು ಯಾರು ಡೋಂಗಿ ಆಶ್ವಾಸನೆ ಆವ ಈಗ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅತಂದ ವಲಯದ ಅಧ್ಯಕ್ಷರು ನಕುಲ್ ದಾದಾ ಅನ್ಪಿರ್ಕೇನ್ ಗೀರ ಬೇತದಲ್ಲ ಪಂಡ್ರೆಂಡೆ ಅವೇ ಎಂಕ್ಲು ಟೈಲರ್ ನಕ್ಲು ಕಷ್ಟಡುಲ್ಲ ದಾರ ಸಹಾಯ ಮನ್ಪಡುವಂಡದೆ ಆತೆಗೆ ಎನ್ನಿ. ಖಂಡಿತ ಖಂಡಿತ ಖಂಡಿತ. ಸರಿ ಅಮ್ಮ ಲೆಪ್ಪುಗೊರ್ನೆಕ್ಕೆ ಸೋಲ್ಬೇಲು ಹೇಳಿ ಸರ್. ಆ ನಿಟ್ಟಿನಲ್ಲಿ ನಾವು ತಕ್ಷಣ ಇಡೀ ರಾಜ್ಯದ ಜನ ಎಲ್ಲೋ ಸಮಿತಿರು ಆಕ್ರೋಶಗೊಂಡ್ರು. ಮಾಧ್ಯಮದಲ್ಲಿ 4 ವರ್ಗದ ಮಾತ್ರ ಬಂತು. ಸರಿ. ತಕ್ಷಣ ನಾವು ಇಡೀ ರಾಜ್ಯದ ಎಲ್ಲಾ ಕಡೆಯ ಸಮಿತಿಯವರು ಎಲ್ಲಾ ಶಾಸಕರನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಒತ್ತಾಯ ತಂದು ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ, ಉಸ್ತುವಾರಿ ಮಂತ್ರಿಗಳು. ಯಾಕೆಂತ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒತ್ತು ಕೊಡೋದು ಯಾಕೆಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಸ್ಥಾಪನೆ ಆದದ್ದೇ ದಕ್ಷಿಣ ಕನ್ನಡದ ಮಂಗಳೂರಿನ ಉಳ್ಳಾಲದಲ್ಲಿ. ಇಡೀ ರಾಜ್ಯ ನಾವು 1999 2010 ತಿರುಗಾಟ ಮಾಡಿದಾಗ ಇಡೀ ರಾಜ್ಯದ ಅಭೂತಪೂರ್ವ ನಮಗೆ ಸಹಕಾರ ಕೊಟ್ಟದ್ದು ಮಂಗಳೂರಿನವರು ಅಂತ ಪ್ರೀತಿ ಅಂತ ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೋಟಾ ಶ್ರೀನಿವಾಸರಾಜು ಅವರು ನಮಗೆ ಬಹಳ ಒಂದು ಉತ್ತಮವಾದ ಸಹಕಾರ ಕೊಟ್ಟು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು, ನಮ್ಮ ಜಿಲ್ಲಾಧ್ಯಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ಪದಾಧಿಕಾರಿಗಳು, ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಅವತ್ತು ಮೀಟಿಂಗ್ ಇತ್ತು. ಇಡೀ 8 ಶಾಸಕರು, ರಾಜ್ಯಾಧ್ಯಕ್ಷರು ಮತ್ತೆ ಕೋಟಾ ಶ್ರೀನಿವಾಸ ಯಾರನ್ನು ಕೈ ಬಿಟ್ಟರು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಸ್ಪಷ್ಟ ಭರವಸೆಯನ್ನು ಕೊಟ್ಟರು. ಮುಂದಿನ ಹಂತದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಮ್ಗೆ ಖಂಡಿತವಾಗಿ ಭರವಸೆ ಸಿಗ್ತದೆ, ಸಹಾಯ ಕೊಡ್ತೇವೆ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಆದ್ರೆ ಮಾಧ್ಯಮದಲ್ಲಿ ಪ್ರಚಾರ ಆಯ್ತು ವಿನ ಮುಖ್ಯಮಂತ್ರಿಗಳು ಘೋಷಣೆನೇ ಮಾಡಲಿಲ್ಲ. ಇದು ನಮ್ಗೆ ನೋವಾದ ವಿಚಾರ. ಸರಿ ಆಯ್ತಾ ನೋಡಿ ಕೊಡಂಜಿಲ್ಲ. ಹಲೋ ಹಲೋ ನಮಸ್ಕಾರ ಅಣ್ಣ. ಪಲ್ಲೆ ಏರುಂದು ಯಾನ್ ಗೋಪಾಲ್ ಮಾಡದು ಮೈಸೂರು ಹೊಡ್ದು ಪಾತಿರ್ಲೆ ಅಣ್ಣ ಪಾತಿರ್ಲೆ ಟೈಲರ್ ನಕಲ್ ಇತ್ತೆ ಬಾರಿ ಒಂಜಿ ತೊಂದರೆ ಡೊಲ್ಲೇರು ಆಂಡಲ ಎಂಕ್ಲೆಗ್ ಒಂಜಿ ಮೂಲೆಡ್ ಒಂಜಿ KSTA ಒಂಜಿ ಸಂಸ್ಥೆ ಒಂಜಿ ಮೂಲೆಡ್ ಒಂಜಿ ಆಸೆ ಒಂಜಿ ತೋಜ್ಪ ಒಂದ್ ಇತ್ತೇರು ಎಂಕ್ಲೆಗ್ ಇತ್ತೆ ಗವರ್ಮೆಂಟ್ ದಕ್ಕಲ್ದಲ್ಲ ಸಪೋರ್ಟ್ ಮಲ್ತೊಂದ್ ಇಜ್ಜೇರು ಬನ್ನೆ ತರ್ತದ ಅದು ಎತ್ತೆ ಇಜ್ಜೇರಿಂದ ಉಳ್ಳೇರು ಎಂಗ್ಲ ಒಟ್ಟಿಗೆ ಉಳ್ಳೇರಿಂದ ಎಂಕ್ ಪೂರ ಒಟ್ಟಿಗೆ ಉಪ್ಪು ನಕಲ್ ಪಲ್ಲೆ ಅಣ್ಣ ಪಲ್ಲೆ ಅಂಚ ಅದು ಉಪ್ಪುನಾಗ ಈ ಗವರ್ಮೆಂಟ್ ದಕ್ಕಲ ಎಂಕ್ಲೆಗೆ ಎಂಚಿ ನಾಡಲ ಒಂಜಿ ಈಗ ಸಪೋರ್ಟ್ ಮಲ್ತದ ಎಂಗ್ಲ ಸಂಸ್ಥೆನ ಒಂಜಿ ಚೂರು ಅಕ್ಕಲ ಕಣ್ಣು ಬಲ್ಲಾದ ತುಯ್ಯೇರ್ನಾಡ ಬಾರಿ ಎಡ್ಡೆ ಇತ್ತನಂದು ಎನ್ನ ಒಂಜಿ ಆಶಯ. ಖಂಡಿತ ನಿಮ್ಮ ನಿಕಲ್ನ ರಾಜ್ಯಾಧ್ಯಕ್ಷರು ಮಲ್ಲ ಸೊರಲಕ್ಕ ಒಂದು ಲೇರಿ ಯಡಿಯೂರಪ್ಪರಡನೆ ಪಾತಿರ್ದಿರಂದ್ ಬಂದ್ರೆ ಖಂಡಿತವಾದ್ಲ ಯಡಿಯೂರಪ್ಪರಿಗೆ ಅರ್ಥ ಒಂದೇನು ನಿಕಲ್ನ ಬೇನೆಲು ಆಯ್ತಾ ಬೇತದಲ್ಲ ಬಂಡ್ರೆ ಅಣ್ಣ ಬೇತದಲ್ಲ ಪಣಿಯರಜ್ಜಿ ಮೂಜಿ ಪೊಡ್ತು ಉಂಪು ನಕಲು ಒಂಜಿ ರಡ್ಡು ಪೊಡ್ತಾಂಡಲ ಉಂಪ ನಂಜಿ ಭಾಗ್ಯವನ್ನು ಕರ್ನಾಟಕ ಸರ್ಕಾರ ಒಂಜಿ ಎತ್ತ ಇರೋನಾಡ ಬಾರಿ ಒಂಜಿ ಎಡ್ಡೆ ಅಂದ್ ಯಾನು ಒಂಜಿ ಕೇನೊನ್ನಿ ಸೋಲ್ಮೇಲೆ ಆಯ್ತಾ ನಡು ಒಂಜಿ ಜನಾರ್ದನ್ ಸುವರ್ಣ ಬರೀತಿನ ಒಂಜಿ ಆ ಸಂದೇಶ ಓದುದನ್ನೆಲ್ಲ ತುಂಬಿಕೊಂಡಪ್ಪ ಟೈಲರ್ನವರಿಗೆ ಈ ಕರೋನಾ ಬರುವ ಮುಂಚೆಯೇ ತುಂಬಾ ಪೆಟ್ಟು ಬಿದ್ದಿದೆ. ಹೆಚ್ಚಾಗಿ ಜನರು ರೆಡಿಮೇಡ್ ಡ್ರೆಸ್ ಅನ್ನೇ ಖರೀದಿ ಮಾಡುತ್ತಾರೆ. ಜನರು ಏನು ಯೋಚನೆ ಮಾಡುತ್ತಾರೆ ಅಂದರೆ ಡ್ರೆಸ್ ಹೊಲಿಸುವುದಕ್ಕಿಂತ ರೆಡಿಮೇಡ್ ಡ್ರೆಸ್ ಕಡಿಮೆ ದರದಲ್ಲಿ ಸಿಗುತ್ತೆ. ಆಯ್ತಾ ಕೆಟ್ಲಕ್ಕೆ ಏನು ಅಕ್ಕ ಇರಡಂಜಿ ನೇರದ ಅಂಜಿ ಕುಡಿದು ಸೇರದ ಒಂಜಿತ್ತೆ ಬ್ಲೌಸ್ ಪಲ್ಲವಣ್ಣ ರಾಕೆ ಪಲ್ಲವಣ್ಣ ಕಮ್ಮಿ ಇಡೊಂಜಿ ಬಹುಶಃ 300 ಇರ್ತದೆ ರೇಟ್ ಹೆಂಗೆ ಗೊತ್ತಿತ್ತು 350 400 ಆಜಿನದು 2,000 ಮುಟ್ಟಲ ಹೋಪಿನ ಉಂಡು ಅಂಚನೆ ಬೇತೆ ಫಾಲ್ಸ ಅಂದ ಪುರ ಉಂಡು ಅಂಡ್ ಇತ್ತೆ ಒಂಜಿ 2 ತಿಂಗಳು ಸಮಸ್ಯೆ ಬತ್ತಿನ ತಡೆತಂದ್ರೆ ತೀರುಜಾ ಅಂಜಿ ಪ್ರಶ್ನೆ ಪಂಡ ಈರ್ ಪನ್ಪಿನ ರೀತಿ ಪಂಡ ರೇಟ್ ಆತು ಉಂಡು ಆಂಡ ಪೂರ ಊರುಡ್ಲು ಅವೇ ರೇಟ್ ಇಜ್ಜಿ
ಪೇಂಟೆದ ಒಂಜಿ ಊರುಡಾಂಡ ಆ ರೇಟ್ ಬೇಲೆಗೆ ತಕ್ಕ ದಯಪಂಡ ಒಂಜಿ ಬ್ಲೌಸ್ ವರ್ಕ್ ಮನ್ಪಂಡ ಐಟ್ ವರ್ಕ್ ದಾಯಗ ಪೋಪುಂಡು ಅಂಗಡಿದ ಬಾಡಿಗೆ ಪೋಪುಂಡು AC ರೂಮ್ ಅಂಗಡಿ ಪೂ ಆ ರೀತಿಡ್ ಆ ಬಾಡಿಗೆದ ರೀತಿಡ್ ವರ್ಕರ್ನ ಸಂಬಳದ ರೀತಿಡ್ ಆ ಬ್ಲೌಸ್ ದ ರೇಟ್ ಉಪ್ಪುಂಡು ಅಂಡ ಹಳ್ಳಿ ಉಪ್ಪುನಾಡ 100 ರೂಪಾಯಿಗೆ ಪೊಲ್ಲುನ ಬ್ಲೌಸ್ ಎಲ್ಲ ಉಂಡು ದಾಯಪಂಡ ಆಗ ಬರ್ಪುನು ತಿಂಗಳು ಒಂಜಿ ಬ್ಲೌಸ್ ಒಂಜಿ ವಾರೋಡು ಒಂಜಿ 4-5 ಬ್ಲೌಸ್ ಬತ್ತಂಡ ಆಯ್ 400 ರೂಪಾಯಿಡ ಆಯ್ನ ಜೋಕ್ಲೆಗ್ ವಿದ್ಯಾಭ್ಯಾಸ ಕೊರೋಡು ಇಲ್ಲ ಪರ್ಪುನ ಕಂಡ ನಿತ್ತಿನ ಆಯ್ಕೆ ಪರಿಯರ್ಲ ಕಾಸು ಕೊರೋಡು ಕೊರೋಡಾಪುನ್ ಕೆಲವು ಮಹಿಳೆಯರ್ನ ಕಷ್ಟ ಮಸ್ತ್ ಉಂಡು ಪಂಡಂಡ ದಯಪಂಡ ಮಸ್ತ್ ಕಷ್ಟ ಉಪ್ಪುಂಡು ಆರೋಗ್ಯಡ್ಲ ಕೆಲವರು ಸರಿ ಪೂಜಿರು ಇಲ್ಲಡ್ಲ ಅಪ್ಪೆಮ್ಮೆನಕ್ಲ ಮಾಮಿ ತಮ್ಮಲೆನ ಆರೋಗ್ಯ ಸರಿ ಪೂಜಿ ಜೋಕುಲ್ನ ಆರೋಗ್ಯ ಸರಿ ಪೂಜಿ ಈತನೇಟದ ಮಟ್ಟಡು ಕೊರೋನಾ ಬರ್ಪುನಿಕ್ ದುಂಬಿ ಅಂಚಪ್ಪುನಾಗ ಆ ಬ್ಲೌಸ್ ತಿಕ್ಕಿನೆಟೇ ಜೀವನ ಮನ್ಪುನು ಬೇತೆಕ್ಕಲ ಕಾಂತದ ಪೊಲ್ಲುದುಲ ಬಂಜಿ ಜಿಂಜವನ ಟೈಲರ್ ನಕ್ಲೆ ಜನಾರ್ದನ್ ಸುವರ್ಣೇರ ಪನ್ಯಂಚಿತನ ರೆಡಿಮೇಡ್ ಅತ್ರ ನಿಕಲಿಗೆ ಮಲ್ಲ ಪೆಟ್ಟು ಬುರ್ದುನು ಮಸ್ತ್ ಎನ್ನ ಕೂಡ ಐಕು ಪೂರಕದ ಪ್ರಶ್ನೆ ರೆಡಿಮೇಡ್ ಪೊಲ್ಲು ನಕುಲೇರ ಅಕುಲ ಟೈಲರ್ ನಕುಲೇರ ಟೈಲರೇ ಅಂಡ್ ಅವ್ ಗಾರ್ಮೆಂಟ್ ದೇತೋನು ಐಟ್ ಬೆನಿಫಿಟ್ ಪೂರ ಒಂಜಿ ಗಾರ್ಮೆಂಟ್ ಪೋಪುಂಡು ಒಂಜಿ ಓನರ್ಗೆ ಪೋಪುಂಡು ಆಯ್ತ ಬೆನಿಫಿಟ್ ಆಯ್ ವರ್ಕ್ ಮಲ್ಪುನಾಯಗ ಕೊರ್ಪುಜಿ ಆಯ್ತ ಪೂರ ಟೋಟಲ್ ದೇತೋನು ಒಂಜಿ ಐತ ಓನರ್ ಬೆನ್ಪಿನಾಗ ದಿನಕ್ಕೊಂಜಿ ಬೇಳೆ ಉಂಡು ಪನ್ಪಿನ ಒಂಜಿ ವಿಷಯ ಬೆನ್ಪಿ ಆಗ ಒಂಜಿ ಪಿಯಪುಂಡ ಆ ರೀತಿ ಆಯ್ನ ಕುಲ್ಲವೇರಕು ಭದ್ರತೆ ಇಜ್ಜಿ ಪನ್ಪಿನ ಒಂಜಿ ಪಾತ್ರ ಜೀವನ ಭದ್ರತೆ ಇಜ್ಜಿ ಭದ್ರತೆ ಪಂಡ ಇತ ಒಂಜಿ 5 ವರ್ಷ ಅಣ್ಣಗನೆ ಬೊಕ್ಕ ಕುಲ್ಲುದು ಬೆಂದದು ಬೆರಿ ಬೇನೆ ಕಾರ್ ಬೇನೆ ಅಂಚಿನ ಮಸ್ತ್ ನಾನಾ ವಿಧದ ಸಮಸ್ಯೆ ಅಂಚಾದೊಂಜಿ 14 ವರ್ಷ ಆಯ್ ಬೊಕ್ಕ ಒಂಜಿ ರಿಟೈರ್ಮೆಂಟ್ ಆಯ್ ಬೊಕ್ಕ ಆಯ್ನ ಒಂಜಿ ಜೀವನದ ಭದ್ರತೆಗೆ ಒಂಜಿ ದಾದ ಅಂಡಲ್ಲ ಒಂಜಿ ಸರ್ಕಾರ ಇದೆ ಬೀಡಿ ದಕ್ಲಿಗೆ ತಿಕ್ಕೊಂಡು ಅಂಚಿನ ಬೇತೆ ಬೇತೆ ರೀತಿಯ ಒಂಜಿ ಅಂಚಿನ ತಿಕ್ಕೊಂಡು ಅಂಚಿನ ಒಂಜಿ ಭದ್ರತೆಯನ್ನು ಕೊಂಡನ ಆ ಒಂಜಿ ದಯಪಂಡ ಇಜ್ಜಿನಾಂಡ ಪ್ಲಾಸ್ಟಿಕ್ ಎಂಚಿನ ಪಂಡ ಇತ್ತೆ ಎಂಕ್ಲು ಪೂರೆರ್ಲ ಎಡ್ಡೆ ಡ್ರೆಸ್ ಫುಲ್ ವೇರು ಅಂಡ ಆಯ್ನ ಅಲ್ಪ ಊರಿನ ಎಂಚಿನ ಪಂಡ ಚಿಂದಿ ಆಯ್ನ ಜೀವನನೇ ಚಿಂದಿ ಆಯ್ರ ಬಲ್ಲಿ ಪನ್ಪುನ ಒಂಜಿ ಉದ್ದೇಶ 14 ವರ್ಷ ಆಯ್ಬಕ್ಕ ಆಯ್ನ ಒಂಜಿ ಜೀವನಗೆ ಒಂಜಿ ಭದ್ರತೆ ಪಂಡತೆ ತಿಕ್ಕನಾಂಡ ಅಯ್ಯೋ ಒಂಜಿ ಪ್ರಾಮಾಣಿಕ ಒಂದು ಮಲ್ತಿದ ಕೆಲಸ ಬೊಕ್ಕೊಂದು ಈ ಮೇರೆ ಕೇಳಲಕ್ಕಂದೆ ಈ 2 ತಿಂಗಳ ಲಾಕ್ಡೌನ್ ಸಮಸ್ಯೆ ಅತ್ತು ವಿಷಯ ಇಂಚಿನ ಬಂಡ ಇದಕ್ಕೆ ಫೆಬ್ರವರಿ ಮಾರ್ಚ್ ತಿಂಗಳು ಏಪ್ರಿಲ್ ಟೈಲರ್ ನಕ್ಲಿಗೆ ಪ್ರತಿ ತಿಂಗಳು ಬೇಲೆ ಕಮ್ಮಿ ದೇಬಂಡ ಎಕ್ಸಾಮ್ ಬಂದಾಗ ಮಾತೆರ್ಲ ಇಲ್ಲದಕ್ಕಲು ಆ ಎಕ್ಸಾಮ್ ದ ಮಿತ್ತು ತಾರಕ್ಕೆ ಕಾನ್ಸರ್ಟ್ ಕೊಡು ಮಲ್ಲ ಪೆಟ್ಟಿ ಎಲ್ಲೇ ಕೊಡಬಹುದು ನೀ ಸರಿ ಮದ್ಮೆ ಮಸಿರಲಿ ಜಾತ್ರದ ಕಂಟಿನ್ಯೂ ಮಲ್ಪ ದೇಬಂಡ 5 ಬೊಕ್ಕ ಈ ಏಪ್ರಿಲ್ ತಿಂಗಳು ಬಿಸು ಪರ್ಬ ಬೋಂಡು 5 ಬೊಕ್ಕ ಈಸ್ಟರ್ ಪರ್ಬ ಬೋಂಡು ಇತ್ತೆ ಮೇ ತಿಂಗಳ ರಂಜಾನ್ ಪರ್ಬ ಬೋಂಡು ಬೊಕ್ಕ ಏಪ್ರಿಲ್ ಮೇ ತಿಂಗಳ ಪಂಡ ಮದ್ಮೆದ ಫುಲ್ ಬಿಸಿ ಅವಲ್ಲ ಜಾತ್ರೆ ಅವಲ್ಲ ಇಜ್ಜಿ ನನ್ನೈತೆ ಜೂನ್ ಕರಿಲೆಕ್ಕ ನನ್ನೈತೆ ಮರಿಯಲ್ಲ ಸುರಾಣ ನನ್ನ 3 ತಿಂಗಳು ಮರಿಯಲ್ಲ ಅಂಚೈತೆ ನನ್ನ ಜೀವನ ನೀರಡೇ ಪೋಯ್ಲೆಕ್ಕ ಅಣ್ಣ ಮರಿಯಲ್ಲ ನಿಕಲಿಗೆ ಒಂದು ಶಾಲೆದ ಶಾಲೆದ ಇಂಚಿನ ಬಂಡ ನಂಡ ಈ ಖಾಸಗಿ ಶಾಲೆದ ಇಂಚಿನ ಬಂಡ ಒಂಜೊಂಜಿ ಕೆಲವು ಮಲ್ಲ ಮಲ್ಲ ಟೈಲರ್ ನಕ್ಲು ಅಕ್ಕಲು ಪತ್ತದ ಇತ್ತೆ ದೇ ಬಂಡ ಎಂಕುಲೆ ಮಾತೆರ್ಲ ಪುನಾಗ 10 ವರ್ಷ ತುಂಬದ ಪರಿಸ್ಥಿತಿ ಇಂಚೆತ್ತನ ಬಂದಾಗ ಮಾತೆರ್ಲಗೆಲ್ಲ ಒಂಜಿ ತಿಂಗಳದ ಯೂನಿಫಾರ್ಮ್ ದ ಬೇಲೆ ಬಣ್ಣದ ಮಾತೆರೆಗಳ ಇತ್ತೆ ಅಂಚತ್ ಇತ್ತೆ ಕೆಲವು ಜಾಕೆಟ್ ಕೆಲವು ಟೈಲರ್ ನಕಲು ಅಂತ ಏನು ಎಂಚನ ಬಂಡ ಅಕ್ಕುಲೆ ಮಸ್ತ್ ಜನ ದೀದ್ ಅಕ್ಕುಲೆ ಇಡೀ ಶಾಲೆದ ಕಾಂಟ್ಯಾಕ್ಟ್ ಅಕ್ಕುಲೆ ದೇತೊಂದು ಅಂಚದ ಎಂಚಿನ ಬಂಡ ಮಾತ ಲೋಕಲ್ ಅದ ಟೈಲರ್ ಅಕ್ಲಿಗೆ ದಾಲ ಬೇಲೆ ಜನ ಒಕ್ಕೂಟ ಅಸೋಸಿಯೇಷನ್ ಇದೆ ಅಲ್ಲ ಸರ್ ಅದು ಹಾಗಾಗಿ ಅದಕ್ಕೇನಾದ್ರೂ ನಿಯಮಗಳನ್ನ ನಿಬಂಧನೆಗಳನ್ನ ಮಾಡುವ ಸಾಧ್ಯತೆ ಇಲ್ವಾ ಎಲ್ರಿಗೂ ಆ ಕೆಲಸ ಹಂಚಿ ಹೋಗುವ ಹಾಗೆ ಅಥವಾ ಒಂದು ಬದುಕಿಗೆ ಭದ್ರತೆ ಸಿಗುವ ಅದರ ಬಗ್ಗೆ ಬರ್ತೇನೆ ಇನ್ನೊಂದು ಕರೆಯಲ್ಲಿ ನಮಸ್ಕಾರ ಹಲೋ ನಮಸ್ತೆ ಪಲ್ಲಣ್ಣ ಏನದು ಗೋಪಾಲ್ ಕುತ್ತವರು ಪಾತಿರ್ಬೇಕು ಪತ್ರ ಪ್ರಜ್ವಲ್ ನಮಸ್ಕಾರ ನಮಸ್ತೆ ಬರ್ಲಿ ಗೋಪಾಲಣ್ಣ ಈ ಕಡೆ ಫೋನ್ ಮಾಡಿ ಪಂಡಾರದ ಹಿಂಗೆ ಪಲ್ಲೆ ದಾದಾಜಿ ಪ್ರಜ್ವಲ್ ಇಂಥ ಪರಿಸ್ಥಿತಿ ತೂನಾಗ ನಮ್ಮ ಟೈಲರ್ ನಕಲ ಪರಿಸ್ಥಿತಿ ಅದೋ ಗತಿ ಅದು ಹೋತು ದಯಪಂಡ ಏರ್ನ ಗತಿ ಇದ್ದಿ ಧನ್ಯಕಲ ಇಂಗುಳು ಒಂಜಿ ಧನ್ಯಕಲ ಕೈತಲ್ ಬೆನ್ಪುನ ಇಂಗುಳು ಒಂಜಿ ಧನ್ಯಕಲ ಅಂಗಡಿ ಓಪನ್ ಆಲ್ತು ಕುಳ್ಳಿ ಅದ ಕಾಣೆ ಬರ್ತದೆ ಬಯ್ಯರ್ ಹೋಗ್ತೇರು ಇಂಕ್ಲೇನು ಇಂಕ್ಲೆಗೆ ದಾಲ್ ಹಚ್ಕೊಂಡ ದಾಲ್ ಹಚ್ಚಿ ಒಂಜಿ 10 ತಿಂಗಳು ಮನಿ ಪಂದನೆ ಕುಲೊಂದುಲ್ಲ ಮೇನ್ ಇಂಕ್ಲು ಪನ್ಪುಂಡಾದ ಬಣ್ಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಂಕ್ಲು ಕೇಳಿ ದಯಪಂಡ 6 ಪಾರ್ನ ಡ್ರೆಸ್ ಏರ್ ಪೊಲುದುನ 6 ಪಾರ್ನ ಡ್ರೆಸ್ ಏರ್ ಪೊಲುದುನ 6 ಬಣ್ಣಾನೆ ಪತನ ಬೈದಾರ ದೇವ್ರು ಸೃಷ್ಟಿ ಬಲ್ಪನೇ ಪತನ ಬೈದಾರ ದಾಲಜ್ಜಿ ಇಂಕುಲು ಪೊಲುದು ಕೊಡ್ತಾನ ಟೈಲರ್ ಏರ್ಲಾವದು ಉಸ್ತುವಾರಿ ಸಚಿವರಾಡಿ ಏರೆಗಳ ಇಡೀ ಪ್ರಪಂಚದ ಇಡೀ ಪ್ರಪಂಚದ ಪ್ರಧಾನಮಂತ್ರಿ ಟೈಲರೇ ಪೊಲುದು ಕೊಡ್ತೀನಿ ಅప్పుడు ಬಣ್ಣಾನೆ ಏರ್ನಾಕ್ಲ ವಂಶ ಪಾರಂಪರ್ಯ ಮಲ್ತು ಕೊಡ್ತಿದ್ದೀರಿ ಅಂದಲ್ಲ ಇಂಕ ಟೈಲರ್ ನಕ್ಲ ಚೂರಂದಲ್ಲ ನೆನಪು ಬೋಡತ್ತೆ ಮಕ್ಕಳಿಗೆ ದೇವನ ಖಾಲಿ ಕಾರ್ಮಿಕರನ್ನ ಮೊಕ್ಕಳು 4 ವರ್ಗದಕ್ಲತ್ತು ಇಂಕ್ಲೆಲ್ಲ ಬಂದಿಲ್ಲ ಬಡವನ್ನ ಇಂಕ್ಲೆಲ್ಲ ಚೂರು
ಇಂಕ್ಲೆಗ್ 5,000 ಕೊರ್ಪುನ ಬರ್ತಿ ಇಂಕ್ಲೆಗ್ ನನ್ನ ತುಂಬು ಗಂಡಲ ಇಂಕ್ಲೆಗ್ ದಾದನಲ ಒಂಜಿ ಪ್ರಯೋಜನ ಕೊರೋಡಕ್ಕೆ ಕೊಲು ಐತೆ ಬಗ್ಗೆ ನಿಕ್ಲು ನನ್ನಲ್ಲ ಇದಿ ಇನಿಂಕುಲಿ ಪಾತ್ರ ಮಾಧ್ಯಮಕ್ಕೆ ಮುಖಾಂತರ ಆತುತ್ತರ ಬಲ್ಲಿ ಇದು ತುಂಬ ಸರ್ಕಾರ ಮುಟ್ಟು ನಂಚಿನ ನಿಕ್ಲು ಪ್ರಯತ್ನ ಮಲ್ಪೋಡು ಖಂಡಿತ ಆ ಪ್ರಯತ್ನಗಳು ಮಲ್ಪೋಣ ಖಂಡಿತ ಈ ಕಾರ್ಯಕ್ರಮ ಮಲ್ಪುನ ಪಕ್ಕಡೆ ಪಾತ್ರ ಕತೆ ಮಲ್ತು ಕಡಪುಣ್ಣ ಬೇರತ್ತು ಉದ್ದೇಶ ಖಂಡಿತವಾದ್ಲ ಒಂಜಿ ಮಲ್ಲ ಉದ್ದೇಶ ಇದೀವು ಅಂದ ಪ್ರತಿ ವರ್ಗದ ಕಲಿನ ಬೇತೆ ಬೇತೆ ಸಮಸ್ಯೆ ಪತ್ತೊಂದು ಈ ಕಾರ್ಯಕ್ರಮ ಪಾತ್ರ ಕತೆ ಮಲ್ಪವ ಅದನ್ನು ಮುಟ್ಟವನು ಹಂಚಿದ್ದೇನೆ ಸರ್ಕಾರ ಮುಟ್ಟನ್ನು ಕೆಲಸ ಹೇಳಿ ಸರ್. ನೀವು ಹೇಳಿದಂತ ಒಂದು ಮಾತು ಅದಕ್ಕೆ ನಿಯಮ ಇವತ್ತು ಏನಾಗಿದೆ ನಿಜವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹೇಳಿದಾಗೆ ಮೊದಲು ನಮ್ಮ ಎಲ್ಲ ಹೈಸ್ಕೂಲ್ ಕಾಲೇಜ್ ಎಲ್ಲ ಯೂನಿಫಾರ್ಮ್ ಅವರವರಿಗೆ ಮಕ್ಕಳು ಅವರಿಗೆ ವಿದ್ಯಾರ್ಥಿಗಳು ಅವರಿಗೆ ಬೇಕಾದ ಟೈಲರ್ ಹತ್ರ ಹೋಗ್ತಿದ್ರು. ಆದ್ರೆ ಎಲ್ಲ ಇದು ಕಮಿಷನ್ ಬೇಸಿಸ್ ಅಲ್ಲಿ ಈ ಆಡಳಿತ ಸಂಸ್ಥೆಯವರು ಮತ್ತು ಕೆಲವು ಬೆರಳೆಣಿಕೆಯ ಜನ ಆ ಒಂದು ಅದಕ್ಕೆ ಮೌಲ್ಯ ಕೂಡ ನಿಗದಿ ಮಾಡುವಾಗ ಕಡಿಮೆ ರೇಟಲ್ಲಿ ಕೊಟ್ಟು ಬಲ್ಕ್ ಕಾಂಟ್ರಾಕ್ಟ್ ಮಾಡಿ ಏನೇನೋ ಮಾಡಿದ್ರು. ಇದು ನಮ್ಗೆ ನಾವು ನಿಯಮ ಮಾಡುವವರಲ್ಲ. ಆದ್ರೆ ನಾವು ನಮ್ಮ ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯವರು ಮೊನ್ನೆ ಜಿಲ್ಲಾಧಿಕಾರಿ ಮತ್ತು DDPI ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಇದು ಸರಿಯಲ್ಲ, ಇದನ್ನು ಎಲ್ಲರೂ ಹಂಚಿ ಹೋಗುವಾಗ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೇವೆ. ಅದೇ ನಾವು ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಶಿಕ್ಷಣ ಮಂತ್ರಿ ಅವರ ಹತ್ರ ನಾವು ಈ ಬಗ್ಗೆ ಗಮನ ಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೂಕ್ತ ಸ್ಪಂದಿಸಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಮುಂದಿನ ನಾವೊಂದು ಅಂದ್ರೆ ನಾವು ನಮ್ಮ ಸಂಘಟನೆಯನ್ನು ಮಾಡೋದ್ರಲ್ಲಿ ಇದ್ದೆವು. ನಾವು ಇಂಥ ಕೊರೋನಾ ಬರ್ತದೆ ಯಾರಿಗೂ ಗೊತ್ತಿರಲಿಲ್ಲ, ಯಾರು ನಿರೀಕ್ಷೆನ ಮಾಡಿರಲಿಲ್ಲ. ಖಂಡಿತ ಅದರಲ್ಲಿ ನಮ್ಮ ಪ್ರಯತ್ನ ಖಂಡಿತವಾಗಿ ನಿಮ್ಮ ಸಲಹೆ ಹಾಗೆ ನಮ್ಮಲ್ಲಿ ಮಾನಸಿಕವಾಗಿ ನಾವು ಅದನ್ನೊಂದು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಾದ್ರೂ ಇದಕ್ಕೆ ಪ್ರಯತ್ನ ನಾವು ರಾಜ್ಯದ ಸರ್ಕಾರ ಮಟ್ಟದಲ್ಲಿ ಈಗ ನೀವು ಯೂನಿಫಾರ್ಮ್ ಬಗ್ಗೆ ಹೇಳಿದಿರಿ ಸರಿ. ಇವತ್ತು ಮಾಸ್ಕ್ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಕರುನಾಡಿನ ಒಬ್ಬ ಪ್ರಜೆಯಾಗಿ ಅದು ಮಾಸ್ಕ್ ಅಲ್ಲ, ಅದು ರಕ್ಷಾ ಕವಚ. ಸರಿ, ಹೌದು. ಇವತ್ತು ಸರ್ಕಾರ ರಕ್ಷಾ ಕವಚ ಅಂತೇಳಿ ಡಾಕ್ಟರ್ಗಳನ್ನು ಪೊಲೀಸರನ್ನು ದಾದಿಯರನ್ನು ಹೇಳ್ಬೋದು. ಆದ್ರೆ ಅವರಿಗೂ ಕೂಡ ರಕ್ಷಾ ಕವಚ ಮಾಡಿದ್ದು ಈ ಮಾಸ್ಕ್. ಆದ್ರೆ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತಿನ ಮಧ್ಯೆ ಒಂದು ಸಂದರ್ಭದಲ್ಲಿ ಆ ರಕ್ಷಾ ಕವಚದ ಕೊರತೆ ಕೂಡ ಬಂತು. ಮೆಡಿಕಲ್ಗಳಲ್ಲಿ ಹೇಳಿದ್ರೆ ಅಲ್ಲಿ ಕೂಡ ಇಲ್ಲ, ಮುಗ್ದಿದೆ ಅಂತ ಸಂದರ್ಭ ನೀವು ಅದನ್ನು ತಯಾರಿಸಬಹುದು. ನಮ್ಮ ತಯಾರಿಸಬಹುದಲ್ಲ ಸ್ವಾಮಿ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಟೈಲರ್ಗಳು ಮಾಸ್ಕ್ ಆದ್ರೆ ಯಾಕೆ ಕೊರತೆ ಬಂತು? ಉಚಿತವಾಗಿ ಕೊಟ್ಟಿದ್ದೀರಿ, ಎಲ್ಲಿವರೆಗೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಅವರು ಪ್ರಚಾರಕ್ಕಾಗಿ ಮಾಡಲಿಲ್ಲ, ಅವರು ಮಾನವೀಯತೆಯಲ್ಲಿ ಮಾಡಿದ್ದಾರೆ. ಸುಳ್ಯದ ಒಬ್ಬ ಸದಸ್ಯ, ಒಬ್ಬ ವಲಯದ ಪದಾಧಿಕಾರಿ ದುಡ್ಡು ಕೊಟ್ಟು ಬಟ್ಟೆ ಖರೀದಿ ಮಾಡಿ ಉಚಿತವಾಗಿ ಸಾವಿರಾರು ಮಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಬಂದದ್ದು ಬೆಂಗಳೂರಿದ್ದು ಬಂದದ್ದಿರ್ಬೋದು, ಕುಂದಾಪುರದಿಂದ ಬೆರಳೆಣಿಕೆ ಬೇರೆ ಬೇರೆ ಕಡೆಯಿಂದ ಬಂದಿದೆ ಮಾಧ್ಯಮದಲ್ಲಿ. ಅದರ ಬಗ್ಗೆ ಬರ್ತೇನೆ. ಒಂದು ಪ್ರತಿಕ್ರಿಯೆ ಬರ್ತದೆ, ಪ್ರತಿಭಾ ಕಡಮ್ಮ ಅಂತ. ಐ ಡೋಂಟ್ ಥಿಂಕ್ ಟೈಲರ್ಸ್ ಆರ್ ಗೆಟಿಂಗ್ ಲಾಸ್ ಬಿಕಾಸ್ ದೇ ಚಾರ್ಜಿಂಗ್ ವೆರಿ ಹೈ ರೇಟ್. ಲೂಟಿಂಗ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆರ್ ಸ್ಕ್ಯಾರ್ ಟು ಗೋ ಟು ಟೈಲರ್ ಶಾಪ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಖಂಡಿತ ಒಬ್ರು ಮಹಿಳೆಯ ಪ್ರಶ್ನೆಗೆ ಅವರಿಗೆ ನಾನೊಂದು ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಲೂಟಿಂಗ್ ಮಾಡುದಂದ್ರೆ ಇವರು ಯಾರೇ ಹೋಗಿ ಒಂದು ಟೈಲರ್ನ ಹತ್ರ ಈ ಪ್ಯಾಟರ್ನ್ ಮಾಡಿ. ಅದರ ಮಧ್ಯೆ ಒಂದು ಕರೆ ಅದಕ್ಕೆ ಖಂಡಿತ ಹೇಳ್ತೇನೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಪಲ್ಲೆ. ನಮಸ್ತೆ ಸರ್. ಏನ್ ಗೊತ್ತಾ, ನನಗೊಂದು ಸ್ಮಾರ್ಟ್ ಕಾರ್ಡಿನ ಬಗ್ಗೆ ಕೇಳಲಿಕ್ಕಿತ್ತು. ಹೇಳಿ. ಹಲೋ ಸರ್, ಈಗ ನಾವು ತುಂಬಾ ಮಂದಿ ಸ್ಮಾರ್ಟ್ ಕಾರ್ಡ್ ಮಾಡಿದಾರಲ್ಲ, ಮೊದಲು ಮಾಡಿದವ್ರದ್ದು ಯಾರು ಬರ್ಲಿಲ್ಲ ಟೈಲರಿಂಗ್ ಇದ್ದು. ನಾಳೆ ಏನಾದ್ರೂ ನಮ್ಗೆ ಸಿಗ್ಬೇಕಂತ ಬೆನಿಫಿಟ್ಸ್ ಇದ್ರೆ ಸ್ಮಾರ್ಟ್ ಕಾರ್ಡ್ ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ಹಲೋ, ಯಾರು ಮಾತಾಡ್ತಿದ್ರಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹೇಳಿ ಅಮ್ಮ. ನಾನು ಮಾಲತಿ ಅಂತ ಕುಲಶೇಖರ ವಲಯದಿಂದ ಮಾತಾಡುದು ಸರ್. ಸ್ಮಾರ್ಟ್ ಕಾರ್ಡ್ ಈ ಸರ್ಕಾರದ ಪ್ರತಿಯೊಂದು ಹಂತದಲ್ಲಿ ಕೂಡ ಎಡವಟ್ಟು ನೋಡಿ. 2009ರಲ್ಲಿ ಬೋರ್ಡ್ ಕೊಟ್ಟರು, ನಮ್ಮ ಬೇಡಿಕೆ ಇತ್ತು ಬೋರ್ಡ್ ಕೊಡಬೇಕು ಅಂತೇಳಿ. ಬೋರ್ಡ್ ಕೊಟ್ಟರು, ಅಸಂಘಟಿತ ಕಾರ್ಮಿಕರಿಗೆ ಬೋರ್ಡ್ ಕೊಟ್ಟರು. ಸರಿ, ಹೌದು. 2010ರಲ್ಲಿ NPS ಕೊಟ್ಟರು, ನ್ಯೂ ಪೆನ್ಷನ್ ಸಿಸ್ಟಮ್ ಸ್ವಾವಲಂಬನ ಅಂತ ಕೇಂದ್ರ ಸರ್ಕಾರದ ಯೋಜನೆ. ಅದನ್ನು ರಾಜ್ಯ ಸರ್ಕಾರ ಜಂಟಿಯಾಗಿ ಪಾಲನೆ ಮಾಡಿತ್ತು. ಸರಿ, ಅದನ್ನು ಕೂಡ ಸರ್ಕಾರ ಒಂದು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಲ್ಲ, ಖಾಸಗಿ ಏಜೆನ್ಸಿಗೆ ಕೊಟ್ಟರು. ಜನರಿಗೆ ಏನಾಯ್ತು, ಡೌಟ್ ಬಂತು.
ಇಡೀ ರಾಜ್ಯದಲ್ಲಿ ಸೇರಿದ್ದು 9,500 ಜನ. ಆ 9,500 ಜನದಲ್ಲಿ 5,500 ಜನ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿದ್ದಾರೆ ಅಂತ ನಾವು ಹೆಮ್ಮೆಯಲ್ಲಿ ಹೇಳ್ಬಹುದು. 28 ಜಿಲ್ಲೆ ಇಡೀ ರಾಜ್ಯದಲ್ಲಿ ಒಟ್ಟಿಗೆ 9 ಅದರಲ್ಲಿ 5,500 4,022 ಜಿಲ್ಲೆಯಿಂದ ನಾವು ಆಗ ಸಂಘಟನೆ ಮೊದಲು ಎಷ್ಟೇ ಒತ್ತಡ ಹಾಕಿದ್ರು ಜನ ಹೇಳಿದ್ದು ಹೇಗೆ ನಂಬುವುದು ಅಂತೇಳಿ. ಆಮೇಲೆ ಅದರಲ್ಲಿ ಬಹಳ ಒಳ್ಳೆ ಸ್ಕೀಮ್ ಆಗಿತ್ತು ಅದು. ಅದನ್ನು ರಾಜ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಿದ್ರೆ, ಅದಕ್ಕೆ ಒಳ್ಳೆ ಕಾರ್ಮಿಕ ಇಲಾಖೆ ಮುಖಾಂತರ ಪ್ರಚಾರವನ್ನು ಕೊಡ್ತಿದ್ರೆ, ಕಾರ್ಯಕ್ರಮ ಅನುಷ್ಠಾನ ಮಾಡುವ ಸಫಲತೆಯನ್ನು ಸಾಧಿಸ್ತಿದ್ರೆ ಅದು ಒಳ್ಳೆ ಯೋಜನೆ ಆಗಿತ್ತು. ಇವತ್ತು ನಮಗೆ ಭದ್ರತೆ ಬರ್ತಾ ಇತ್ತು. ಆದ್ರೆ ಏನಾಯ್ತು, ಖಾಸಗಿ ಏಜೆನ್ಸಿ ಕೊಟ್ಟರು, ಜನ ನಂಬಲಿಲ್ಲ. ಖಾಸಗಿ ಏಜೆನ್ಸಿ ಹೇಳಿದ್ರು ನಾವು ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕ್ತೇವೆ ಅಂತ ಹೇಳಿದ್ರು. ಅದು ದೊಡ್ಡ ಸಂಶಯ ಆಯ್ತು. ಅದು ಸುಮಾರು ನಮ್ಮ ಹಿರಿಯರೆಲ್ಲ ಸೇರಿದ್ರು. ಸರಿ, ರಿಟೈರ್ ಆಗಿ 4 ವರ್ಷ ಆಗಿ 5 ವರ್ಷ ರಿಟೈರ್ ಆಗಿ ದುಡ್ಡು ಬರುವಾಗ ನಮ್ಮ ಜನ ಎಚ್ಚೆತ್ತು ಬಿಟ್ರು, ಈಗ ಸೇರ್ಬಹುದಾ? ಆದ್ರೆ ಏನ್ ಮಾಡೋಣ, ನವೆಂಬರ್ 15, 2015 ಸನ್ಮಾನ್ಯ ಮೋದಿ ಅವರು ಆ ಯೋಜನೆ ನಿಲ್ಲಿಸಿಬಿಟ್ರು. ಆಮೇಲೆ ನಾವು ನಿರಂತರ ಸರ್ಕಾರದ ಮೇಲೆ ಒತ್ತಡ ಆಗ್ತಿದ್ದೆವು, ನಮಗೊಂದು ಭವಿಷ್ಯ ನಿಧಿ ಕೊಡಿ. ಇವತ್ತು ನಾನು ಈ ಸರ್ಕಾರಕ್ಕೆ ಪ್ರಶ್ನಿಸ್ತೇನೆ, ಈ ರಾಜ್ಯದ ಟೈಲರ್ಗಳ ಪರವಾಗಿ ನಿಮ್ಮ ಯಾವ ಭಿಕ್ಷೆ ಬೇಡವಾಗಿತ್ತು? 2000ದಿಂದ ನಾವು ಇವತ್ತಿನವರು 20 ವರ್ಷದಲ್ಲಿ ಸರ್ಕಾರದ ಮುಂದೆ ಇಷ್ಟೊಂದು ಹಕ್ಕೊತ್ತಾಯ ಮಾಡಿದ್ರು, ನೀವು ನಮ್ಮನ್ನು ಕಡೆ ಒಂದು ಭವಿಷ್ಯ ನಿಧಿಯನ್ನು ಜಾರಿ ಮಾಡ್ತಾ ಇದ್ರೆ ಇವತ್ತು ನಮ್ಗೆ ಆ ಭವಿಷ್ಯ ನಿಧಿಯಿಂದ ಸ್ವಲ್ಪ ದುಡ್ಡು ತೆಗೆಯಬಹುದಿತ್ತು. ಆ ಭವಿಷ್ಯ ನಿಧಿ ಬಗ್ಗೆ ಬರ್ತೇನೆ. ಈರು ಪಾತ್ರ ನಡೆದೋಡು ಅಂತ ರೈಟ್ ಟಾರು ಕುಡಂಜಿ ಪಾಯಿಂಟ್ ಸರ್ ಆಯ್ರು ಇತ್ತ 60 ದೆಚ್ಚ ರೇಟರ್ ಪುಲಿನೇ ಕಾಪುನು ಒಂದು ಮೂಕುರ್ದು ಮಲ್ಲ ಮುಂಕುತಿ ಮಲ್ಲ ಕಂಚ ಭಾಷೆ ಸರಿ ಸರಿ ಅಂದಾದ ಪಂಡ ಇತ್ತೆ ಮೊಕ್ಕುಲು ಹೈ ಲೆವೆಲ್ ಒಂಜಿ ಎಸಿ ರೂಮ್ ಒಂಜಿ ಆಫೀಸ್ ಒಂಜಿ ಅಂಗಡಿ ಉಪ್ಪುನು ಒಂಜಿ ಆಫೀಸ್ ಉಪ್ಪುನು ಐತ ರೇಟ್ ಬೇತೆ ಉಪ್ಪುಣತೆ ಕುಂಟು 100 ರೂಪಾಯಿ ದಾದ ಉಪ್ಪುಂಡು ಐತ ಉಲಾಯ್ಡು ಆ ರೂಮ್ದ ಉಲಾಯ್ದ ವ್ಯವಸ್ಥೆಗೆ ತಕ್ಕ ರೇಟ್ ಉಪ್ಪುಂಡು ಅಪಾಗ ಪೊಲ್ಲರ ಅಂಗಡಿದಲೆ ಬತ್ತಿನ ಇಗ್ಲ ಆತೆ ನೀಟ್ ಆತೆ ಕೆಲಸ ಆತೆ ಪರ್ಫೆಕ್ಟ್ ಕೆಲಸ ಉಪ್ಪೋಡು ಆಯನ ನೀಟ್ನೆಸ್ ಉಪ್ಪೋಡು ಇಸ್ತ್ರಿ ಉಪ್ಪೋಡು ಅವೇ ಪಿದೆ ಒಂತ ಎಲ್ಲಿ ಅಂಗಡಿ ಒಂಜಿ ಇಲ್ಲಡು ಕುಲ್ದು ಪೊಲ್ಲು ನಾಲೆಗ್ ಬಾಡಿಗೆ ಕೊರೋಡು ನಿಜ್ಜಿ ಲೈಟ್ ಬಿಲ್ ಕಟ್ಟೋಡು ನಿಜ್ಜಿ ಅಲ್ಲನೇ ಇಲ್ಲಡು ಅಲ್ಲನೇ ಇಲ್ಲದ ಜಾಲ ಇಡ್ಕೊಲು ಜಗಲ್ ಇಡ್ಕೊಲು ಒಂದು ಅಲ್ಲಿ ಬೇಲೆ ಇಲ್ಲದಲೆ ಮನ್ಪೋಲಿ ಐಕ್ ದಾಲ ಖರ್ಚು ಉಪ್ಪುಜಿ ಅಪ್ಪಾಗ ಅಲ್ಲಿ ರೇಟ್ ಕಮ್ಮಿ ಮನ್ಪೋಲು ಅವೇ ಎಂಕ್ಲೆ ಡಿಸೈನ್ ಆವಡು ಪ್ಯಾಟರ್ನ್ ಆವಡು ಐಕ್ ಸ್ಟೋನ್ ಪಾಡೋಡು ಐಕ್ ವರ್ಕ್ ಮಲ್ಪಾವಡು ಪನ್ನಾಗ ಆಯ್ತ ರೇಟ್ ಏರೊಂದು ಪೋಪುಂಡು ಅವೇ ನಮ್ಮ ಒಂಜಿ ಬ್ಯೂಟಿಷಿಯನ್ಗೆ ಬ್ಯೂಟಿ ಪಾರ್ಲರ್ ಪೋದು ಕುಲ್ಲುಂಡ ನಮ್ಮ ಕಾಸು ಖರ್ಚು ಮನ್ಪುನಾಗ ಬೇಜಾರು ಮನ್ಪುಜು ಅರ್ಧ ಗಂಟೆ ನಮ್ಮ ಒಂಜಿ ದಿನ ಒಂಜಿ ತಿಂಗಳು ನಮ್ಮ ಫೇಸ್ ಬೇತೆ ಹಾಪುಂಡು ಕುಡಾ ಬರ್ಪುಂಡು ನಮ್ಮ ಕುಜಲ ಆವಡು ಉಲ ನಮ್ಮ ಐಬ್ರೋ ಶೇಪ್ ಮನ್ಪುನಾಡು ಪ್ರತಿ ಒಂಜೆಕ್ಲ ಮೇಕಪ್ಗೆ ನಮ್ಮ ಖರ್ಚು ಮನ್ಪು ಆಂಡ ನಮ್ಮ ಡ್ರೆಸ್ ಪೊಲ್ಲಿನ ನಮ್ಮ ಡ್ರೆಸ್ಸನ್ನು ತೂದು ಕುಡೋರಿ ಅವೇನು ಇಷ್ಟ ಮಂತದ್ದು ಆ ಕೆಲಸ ಮುಂದುವರಿಸುನ ಕಲೆಲ್ಲ ಮುಂದುವರಿಸುಂಡು ಐಟ್ 4 ಜನಕ್ಕೆ ಬೇಲೆ ಕೊರಲೆಕ್ಕ ಹಾಪುಂಡು ಒಂಜಿ ಪ್ರತಿನಿಧಿ ಒಂಜಿ ಜನ ಒಂಜಿ ಜನಕ್ಕಲು ಪಾಡ್ದಂಚಿನ ಡ್ರೆಸ್ ಎಂತುದು ಆ ಜನಕ್ಕಲು ಕುಡೊಂಜಿ ಜನಕ್ಲೆಗ ಏನು ಪ್ರಚಾರ ಮಂತೊಂದು ಪೊಯ್ಲೆಕಲ್ಲ ಹಾಪುಂಡು ಐಟ್ ಅಕ್ಲೆಡ್ದು ಉಪಕಾರ ಹಾಪಿನ ಗೊತ್ತುಲ ಹಾಪುಜಿ ಒಂದು ಓಯ ಕಾರಣ ಲೂಟ್ ಲೂಟಿಸುನತ್ತೆ ದಯಪಂಡ ಅಕ್ಕಲ ಅಂಚಿನಕಲು ವರ್ಕ್ ಇತ್ತ ಒಂಜಿ ಕೆಲಸ ಕೊರ್ಪಿನಕಲು ಆ ಕೆಲಸ ಕೊರ್ನಾಗ ಅಕ್ಕಲ್ ನಾವು ವೆರೈಟೀಸ್ ಲಂಚೆನೆ ಉಪ್ಪುಂಡು 100 ರೂಪಾಯಿದ ಪೀಸ್ ಉಪ್ಪು ಅಂಡ್ ಐಕ್ ಇಂಚಿನ ಡಿಸೈನ್ ಮನ್ಪ್ಲೆ ಬನ್ಪೇರು ಅವೇನು ಮನ್ಪೋಡಂಡ ಆತೆ ಕೆಲಸಲು ಉಂಡಾಯ್ತು ಈ ರೆಕಾರ್ಡ್ ಬನ್ಪಿರ ಸರ್ ದಯವಿಟ್ಟು ಲೂಟಿ ಅನ್ನುವ ಶಬ್ದವನ್ನು ನಾವು ಯಾವತ್ತೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಭಿಪ್ರಾಯ ಹೇಳಿ, ಅದು ಅವರ ಅಭಿಪ್ರಾಯ. ನಾನು ಇವತ್ತು ಹೇಳ್ತೇನೆ, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಮಾತು ಹೇಳಿದ್ದೇನೆ, ಮೋದಿಜಿ ನಾವು ರಾಜ್ಯದ 90% ಕಷ್ಟದಲ್ಲಿರುವ ಟೈಲರ್ಗಳ ಬಗ್ಗೆ ನಾವು ಮಾತಾಡೋದು, 10% ಶ್ರೀಮಂತ ಸಿಟಿಯಲ್ಲಿರುವಂತ ದೊಡ್ಡ ದೊಡ್ಡ ಅಂಗಡಿ ಐಷಾರಾಮಿ ಅಂಗಡಿಯವರ ಟೈಲರ್ ಬಗ್ಗೆ ನಾವು ಮಾತಾಡೋದಲ್ಲ. ಈಗ ನರೇಂದ್ರ ಮೋದಿ ಅವರ ಮೇಲೆ ಅಭಿಮಾನ ಇದೆ ನಮ್ಗೆ, ಆದ್ರೆ ಅವರಿಗೆ ಅದೇ ಮೈದಾನದ ನಾನೊಂದು ಸಣ್ಣ ಸವಾಲು ಹಾಕಿದ್ದೇನೆ. ಏನು ಮೋದಿಜಿ, ನೀವು ಅಂತಾರಾಷ್ಟ್ರೀಯ ಪ್ರಯಾಣ ಮಾಡುವಾಗ NMC ಇಂದ ತರಿಸಿ ಹಾಕುವ ಸೂಟಿನ ಟೈಲರ್ ಬಗ್ಗೆ ನಾವು ಮಾತಾಡೋದಲ್ಲ. ನೀವು RSS ಕಾರ್ಯಕರ್ತನಾಗಿದ್ದಾಗ ಆ ಜುಬ್ಬಾ ಪೈಜಾಮ ಹೊಲಿಸಿದ್ದ ಟೈಲರ್ ಇದ್ದಾರಲ್ಲ, ಅವರ ಪರಿಸ್ಥಿತಿ ಹೇಗಿದ್ದೆ ಅಂತ ನೋಡಿ. ಆವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದ, ಅವರಿಗೆ ಹೇಳಿದ್ದೇವೆ, ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರೇ, ನಿಮ್ಗೆ ನಿಜವಾದ ಕಲಿದ್ದರೆ ನಿಮ್ಮ ಊರಿನ ಟೈಲರ್ ಪರಿಸ್ಥಿತಿಯನ್ನು ನೀವು ನೋಡಿ. ನಾವು ಹೇಳುದು 100ರಲ್ಲಿ 90 ಟೈಲರ್ ಕಷ್ಟದಲ್ಲಿದ್ದಾರೆ, ಕಟ್ಟಗಡೆ ಟೈಲರ್ಗೆ ನ್ಯಾಯ ಸಿಗಬೇಕು. ನಮ್ಮ ಕಲಕಲಿ ಆ 10 ಏನು ಶ್ರೀಮಂತರಿದ್ದಾರೆ ಅಥವಾ ಐಷಾರಾಮಿ MG ರೋಡ್ ನ ಟೈಲರ್ ನ ರೇಟಿಗೂ ಮಂಗಳೂರಿನ MG ರೋಡ್ ನ ಟೈಲರ್ಗೂ ವ್ಯತ್ಯಾಸ ಇದೆ. ಮಂಗಳೂರಿನ ಹಳ್ಳಿಯಲ್ಲಿ ಒಬ್ಬ ಟೈಲರ್ಗೆ ದಿನಕ್ಕೆ 100 ರೂಪಾಯಿ ಸಂಪಾದನೆ ಆಗುದಿಲ್ಲ ಸ್ವಾಮಿ. ಸರಿ, ಅದರ ಮಧ್ಯೆ ಇನ್ನೊಂದು ಕರೆ ಕಾಯ್ತಾ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರಮ್ಮ. ಪಲ್ಲೆ ನಮಸ್ಕಾರ ಸರ್, ನಾನು ಉಷಾ ಪಂದ್. ನಾನು
ಫಸ್ಟ್ ಇದು ಸ್ಟಾರ್ಟ್ ಆನಗನೆ ಮೆಂಬರ್ ಅದಿತ್ತೆ ಒಂಚೂರು ಇರೋ ಸ್ವರ ಸರಿಕೇನು ಜಿಪಲ್ಲೆ ಬ್ರೆಡ್ ಜನ ಮೆಂಬರ್ ಮಾಡ್ತಿದ್ದೀರ ಸುಮಾರು ಜನ ಇತ್ತೆ ಟೈಲರ್ ನಮ್ಗೆ ಅವಸ್ತಡು ಸರಿ ಸ್ಟಾರ್ಟಿಂಗ್ ಹಾ ಆಯ್ತು ಪಕ್ಕ ಅವು ಅಕ್ಲ ದಾಲ ಸುದ್ದಿಲ್ಲ ಇಂಕಲ್ಲ ಹೊಲ್ತು ಬನ್ಲಿ ಒಲ್ಪೊಡ್ದು ಬಾತಿರ್ನಕ್ಕ ಇರು ಉಷಕ್ಕ ಏನ್ ಕುಂಜತ್ ಬೈಲ್ ಪಲ್ಲೆ ಹಾ ಪಲ್ಲೆ ಪಲ್ಲೆ ಅಂತ ಎಂದ ಇತ್ತ ಐದು ದಾಲ ಅಂದು ಇಜ್ಜೆ ಪ್ರೂಫ್ ಇಜ್ಜೆ ಅವು ಏನೇ ಮೆಂಬರ್ ಮೆಂಬರ್ ಆತೀನಿ ಅವು ಸ್ಟಾರ್ಟಿಂಗ್ ಅನ್ನಗನೆ ಎಂಕ್ಲಿ ಅಲ್ಪ ಆದಿತ್ತು ಸ್ಟಾರ್ಟಿಂಗ್ ಇರೈದು ಬಕ್ಕ ಓಲ್ಲ ಇರಕ್ಕೆ ಮೀಟಿಂಗ್ ಆತೀನಿ ದಾನೆ ವಿಷಯ ಇರಕ್ಕೆ ಯಾವ್ದಾಲ ಅಕ್ಲ ಪಂಡಿಲ್ಲ ಇಜ್ಜಿ ಮತ್ತೆ ಪಂಡಿನ ಇಜ್ಜಿ ಬಂದಾಗ ಈರ್ಕೆಂದ ಈರ್ಲಕ್ಕೇನ್ರೆ ಬೋತಿದ್ದಾರೆ ಇರಕ್ಕೆ ಕುಂಜತ್ ಬಲ್ಲಿ ಪಂಡಿ ಬಕ್ಕ ಒಂಜಿ ಕಾವೂರು ಬಂಡದ ಒಂಜಿ ವಲಯ ಸಮಿತಿ ಬರ್ಪುಂಡು ಕಾವೂರು ವಲಯ ಸಮಿತಿ ಸಾಧಾರಣ ಇರೋ ವರ್ಷದಿಂಚೆಲ್ಲ ಮೀಟಿಂಗ್ ಅವೊಂದುಲ್ಲ ಉಂಡು ಅಲ್ತ ಬೇತೆ ಬೇತೆ ಕಮಿಟಿಲ್ಲ ಉಂಡು ಇತ್ತೆ ಕಾವೂರ್ದ ಮೈದಾನ ಪರಿಚಯ ಪಂಪದಂಚಿನ ಇಲ್ಲಿ ಹಾಲ್ ಉಂಡದಲ್ಲ ಮೆಸೇಜ್ ದಾಲ ಕಡ ಪುಡ್ತಿದ್ದೀರಿ ಅಂತ ಮೆಸೇಜ್ ಬಂಡ ನಿಕ್ಲನ ಸಂಪರ್ಕ ಐತೆ ಸ್ಟಾರ್ಟಿಂಗ್ ರೆಂಚ ಮರ ಇರ್ನ ಇರೋ ವರ್ಷ ತುಂಬಿತ್ತಿನ ಫೋನ್ ನಂಬರ್ ಇರ್ನ ಇತ್ತೆ ಉಂಡ ಫೋನ್ ನಂಬರ್ ಪಂಡ ಹಾಕ್ಲಿ ಒಂದು ಮೆಸೇಜ್ ಮತ್ತೆ ವಿಷಯ ಮಂಡ ಸಂಪರ್ಕ ಮಲ್ಪೇರ ಅಲ್ಪ ಫೋನ್ ನಂಬರ್ ಕಾಂಟ್ಯಾಕ್ಟ್ ಗೆ ಇಜ್ಜಿನಾಂಡ ಕೆಲವರು ತಿರ್ಕೊಂಡೆ ಇಜ್ಜಾರದೆ ಇಜ್ಜಿನಾಂಡ ಇಂಚಿನ ಜಾಗೆಟ್ ಪಂಡದ ಒಂದು ಮೀಟಿಂಗ್ ಆಪನ್ ಮಾಡಿದ್ದ ಅದೇ ಜನ ಬಂದ ಗೊತ್ತಾಗ್ಬಿಡು ಇದೆ ಒಲೆ ಅಧ್ಯಕ್ಷರು ಬಂಡದ್ದು ರೇಖಾ ಬಂಡದ್ದು ಪದವಿ ನಂಗೆ ಡಿಡುಲ್ಲೇರು ಅರೆಂದು ಭೇಟಿ ಅಣ್ಣ ಅಂಡ ಇಜ್ಜಿನಾಂಡ ಚಂದ್ರ ಸೇರ್ ಬಂಡ ಇಜ್ಜಿನಾಂಡ ಅಲ್ಪ ಸಪ್ತಗಿರಿ ನೆತ್ತನೆಟ್ ಸಾಯಿ ಟೈಲರ್ ಇಲ್ಲೇರು ಯಾದವ್ ಬಂಡದ್ದು ಅರಡ ಒಂಜಿ ಪಾತೆರ್ಲೆ ಇದಕ್ಕೆ ಪೂರ ವಿಷಯ ತಿಕ್ಕೊಂಡು ಸರಿ ಲೆಪ್ಪು ಕರ್ನೆಕ್ ಸೊಲ್ಮೆಲು ಶಕ ಬಂದ್ರೆ ನಿಕಲಲ್ಲ ಪ್ರಶ್ನೆ ಇತ್ತನ ಖಂಡಿತವಾದ್ಲಕ್ಕೆ ಅಭಿಪ್ರಾಯ ಪ್ರತಿಯೊರಿಯಾಗ್ಲ ಉಂಡು ಅಕಲ್ನಕಲನೆ ಅವು ಪರವಾದ್ಲೋ ಪರ್ಯ ವಿರೋಧಾದ್ಲೋ ಪರ್ಯ ಮಾತ ನಮ್ದು ಅಭಿಪ್ರಾಯಗ್ಲ ನಮ್ಮ ಟೀಮ್ ಮುಕ್ತವೇನ ಅವಕಾಶ ಕೊರೊಂದು ನಮ್ಮ ಉದ್ದೇಶ ಐತೆ ಟೈಲರ್ ಆತನ ಕುಂಟುಬಲ್ನ ಸಮಾಜದಕ್ಕೂ ನೀನು ಬಾರಿ ಬಂಗಡುಲೇರು ಆರ್ ಮಲ್ಲೆಕ್ಕ ನೀನು ಉದ್ದೇಶ ಸ್ವಲ್ಪ ಜನ ಬಂಗಡುಲೇರು ಅಕಲಿಗೆ ಸರ್ಕಾರದ ಮಟ್ಟದ ಆತನ ಬೇತೆ ಇಂಚಿನಲ್ಲ ವ್ಯವಸ್ಥೆ ಮಲ್ಪೋಲಿ ಆ ಪನ್ಪಿನದ ಬಗ್ಗೆ ನಮ್ಮ ವಿಚಾರ ಮಲ್ತಂದಲ್ಲ ಐಕ್ ಅಬುದಾಬಿಡ್ದು ಜನಾರ್ದನ್ ಸುವರ್ಣರಂಜಿ ಸಂದೇಶ ಕಡಪಡ್ತಾರೆ ಬೇತೆ ಬೇತೆ ವರ್ಗದ ಕಾರ್ಮಿಕರನ ಬಗ್ಗೆ ಕಾರ್ಯಕ್ರಮ ಮಲ್ತಂದಲ್ಲ ರೈಟ್ ಸಂತೋಷ ವಿಚಾರ ಅಂಚಿನ ಟೈಲರ್ ಅಸೋಸಿಯೇಷನ್ ಸಮಸ್ಯೆದ ಬಗ್ಗೆ ಮಾತೆಲ್ಲ ಒಟ್ಟಾದ ಸರ್ಕಾರದ ಗಮನ ಕನ್ನಡು ಈ ಸಮಸ್ಯೆ ಮೋದಿ ವರ್ಗ ದುಂಬೆ ಇತ್ತು ಪಂಪಿನ ಪಾತೆರನ್ನು ಪನೊಂದು ಉಲ್ಲೇರು ಆಯ್ತಾ ನಡುಟು ಎಕಡೆ ಇರು ಪನಂತಾರೆ ದ್ಯಾಗ ಹಿಡಿದು ದುಂಬೆ ಪಂಡ ಕೊರೋನಾ ದುಂಬೆ ಸಮಸ್ಯೆ ಇತ್ತು ಎಂದು ಪಂಡರು ಅಪಗನೆ ಸಮಸ್ಯೆ ಇತ್ತು ಇಂಚಿನ ಬಂಡ ಎಂಕುಲು ಸುಮಾರು 73,1999 KST ಪಂಡದ ಒಂಜಿ ಸಂಘಟನೆ ಸ್ಥಾಪನೆ ಆಂಡ್ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಪಂಡದ್ದು ಸರಿ ನೆತ್ತ ಮುಖಾಂತರ ಎಂಕ್ಲನ ಒಂಜೇ ಉದ್ದೇಶ ಎಂಚಿನ ಬಂಡ ಟೈಲರ್ ನಕ್ಲಿಗೆ ಜನಕ್ಲಿಗೆ ಇಂಚಿನ ಅಕ್ಲನ ಜೀವನದ ಭದ್ರತೆಗೆ ಬೋಡು ಐದು ಸರ್ಕಾರದ ಪಡೆಯರು ಬಂದ ಅಂಚಿನ ಎಂಕುಲು ಬೇತೆ ಬೇತೆ ಹೋರಾಟ ಮಲ್ತದ ಇನಿ ಮುಟ್ಟಾಗಿ ಏತ ಕಾರ್ಮಿಕ ಮಂತ್ರಿ ನಕಲು ಆಯ ಆ ಮಂತ್ರಿದಾಗ ಪೂರ ಎಂಕುಲು ಬೇಡಿಕೆ ದೀತ ಕರಿ ವರ್ಷ ಎಂಕಲು ಜುಲೈ 4 ತಾರೀಕಿಗೆ ವಿಧಾನಸೌಧದ ಯುಟಿ ಖಾದರ್ನೊಟ್ಟಿಗೆ ಅಲ್ಪ ಕಾರ್ಮಿಕ ಮಂತ್ರಿನೊಟ್ಟಿಗೆಲ್ಲ ಎಂಕುಲು ಆಂದಿ ಒಂಜಿ ಸಭೆ ಮಲ್ತಿದ್ದ ಕಾರ್ಮಿಕ ಕಾರ್ಯದರ್ಶಿ ಸರ್ಕಾರದ ಕಾರ್ಮಿಕ ಕಾರ್ಯದರ್ಶಿ ಮಣಿವಣ್ಣನ್ ಸರಿತಾರೆ ಮುರಣಿಂದು ಜನವರಿ 17ನೇ ತಾರೀಕಿಗೆ ಎಂಕಲು ಈಗ ಕೋಟ ಶ್ರೀನಿವಾಸ ಪೂಜಾರಿ ಬ್ಯಾಂಗ್ಳೂರ್ಗೆ ವಿಧಾನಸೌಧದಲ್ಲಿ ತಂದ್ಬೋದು ಆನಿಲ್ಲ ಸುರೇಶ್ ಕುಮಾರ್ ಕಾರ್ಮಿಕ ಸಚಿವರಾದಿದ್ದಾರೆ ಆನಿಲ್ಲ ಎಂಕುಲು ಮೀಟಿಂಗ್ ಮಾಡ್ತಿದ್ದ ಆನಿಲ್ಲ ಕಾರ್ಮಿಕ ಕಾರ್ಯದರ್ಶಿ ಮಣಿವನ್ ಸರ್ನೊಟ್ಟಿಗೆ ಎಂಕಲು ಈ ಮಲ್ತಂದೇ ಇಲ್ಲ ಆನಿ ಎಂಕುಲು ಬೈಯಾಗ ಆಜೆ 3:15 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗೆಲ್ಲ ಭೇಟಿ ಮನವಿ ಕೊಡ್ತಾ ಪೂರೆಲ್ಲ ಎಂಕ್ಲನ ಇಂಚಿನ ಪ್ರಯತ್ನ ಉಂಡು ಅವು ಎಂಕ್ಲು ಖಂಡಿತ ವಿಧಾನಸೌಧದಲ್ಲಿ ಎಂಕ್ಲು ವರ್ಷಕ್ಕೆ ಒಂಜಿ 2-3 ಸಲ ವರ್ಷ ಖಂಡಿತ ಹಲೋ ಹಲೋ ನಮಸ್ಕಾರ ಅಣ್ಣ ಪಲ್ಲೆ ಏರುಂದು ಮೂಜಿ ಅಧ್ಯಕ್ಷರನಾಗ್ಲ ಯಾನು ಜಾರದನ ಅಂಚನ ಪಜಿರುವಾಯರ್ದು ಪಾತಿರ್ಲ ಅಧ್ಯಕ್ಷರೇ ನಮ್ಮ ಬಾರಿ ಬಂಗೋಡುತ್ತನ ಇನಿ ಟಿವಿ ಅಂತಾರೆ ಬಾರಿ ಖುಷಿ ಅಂದು ಇಂಚನೆ ಕೊಂಚ ಇಂಚಿನಲ್ಲಿ ವಾಪನ್ ವ್ಯವಸ್ಥೆ ಒಂಜಿ ಗೌರ್ಮೆಂಟ್ ದಾವಾಡದ ಮನ್ಪುನ ಎನ್ನಲ್ಲೊಂಜಿ ಇಂದು ಉಂಡು ಅನಿಸಿಕೆ ಅಂಚಾದ್ ನಾನು ಕಾಲ್ ಮಾಡ್ತೀನಿ ಸರಿ ಅಣ್ಣ ಆಯ್ತದೆ ಬೇತದಲ್ಲಕೇನ್ರಿ ಅದೇ ಸರಿ ಪೂರ ಅಧ್ಯಕ್ಷರು ಬಂದ್ಪೇರು ಅಧ್ಯಕ್ಷರು ಅಧ್ಯಕ್ಷರು ಮೂಜಿ ಅಧ್ಯಕ್ಷರು ನಕ್ಲು ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಹೊಲ ಕ್ಷೇತ್ರ ಅಧ್ಯಕ್ಷರು ಅಧ್ಯಕ್ಷರು ಎಂಕ್ಲು ಬಿರಾವುಡುಲ್ಲ ನಿಖಲ್ನ ಸರಿ ಅಣ್ಣ ಲೆಪ್ಪುಕೊರ್ ನೆಕ್ಸ್ಟ್ ಮೇಲೆ ಬಂದ್ರೆ ನಿಕಳಲ್ಲ ಪ್ರಶ್ನೆ ಇರ್ತೇನೆ ನಾನು ಖಂಡಿತವಾದ ಲೆಪ್ಪುಕೊರ್ಲಿ ನೀ ಕೊರೋನಾ ಪಂಪಿನ ಸೀಕರ್ದಾತ್ರ ಇಡೀ ಲೋಕಗೆ ಬೈದಿನಂಚಿತಿನ ತತ್ತಾರ ಒಂದು ಬಾತ ಕ್ಷೇತ್ರಗಳ ತೊಂದರೆ ಆತನ ಇಟ್ಟು ಒಂಜಿ ಕ್ಷೇತ್ರ ನಮ್ಮ ಎಕಡೆ ಪನ್ಲೆಕ್ಕನೆ ಮಾನ ಮುಚ್ಚಿನಂಚಿತಿನ ನಮ್ಮ ಜೀವಗು ಪೊರ್ಲು ಕೊರಪಿನಂಚಿತಿನ ಒಂಜಿ ಸಭೆ ಸಮಾರಂಭಗು ಪೋಡು ನನ್ನ ಹೊಸ ದೇಕಿನ ಕೊರಪಿನಂಚಿತಿನ ಈ ಟೈಲರಿಂಗ್ ಕ್ಷೇತ್ರ ಅಕಲ ಸಮಸ್ಯೆ ದಾದಾ ಪಂಪಿನೇನು ಈ ಒಂದು ಕಾರ್ಯಕ್ರಮ ಚರ್ಚೆ ತಂದಲ್ಲ ಬೇರೆ ಯಾವ ನಿಮ್ಮ ಬೇಡಿಕೆಗಳಿತ್ತು ಸರ್ ಹೇಳಿ ಆಗ ಮಧ್ಯದ ಬೇಡಿಕೆಗೆ ಮೊದಲು ಅದೇ ಆವಾಗ ನಾನು NPS ಬಗ್ಗೆ ಹೇಳಿದೆ. NPS ನಾವು
ಕೇಂದ್ರ ಸರ್ಕಾರ ನಿಲ್ಲಿಸಿದ್ದಕ್ಕೆ ನಾವು 1/3/2016 ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದೆವು. ಆ ಪ್ರತಿಭಟನೆಯ ಪರಿಣಾಮವೇ ಯಾರು ಸೇರಿದ್ದಾರೆ ಅವರು ಮುಂದುವರಿಸಿ ಹೊಸದಾಗಿ ಸೇರ್ಪಡೆ ಇಲ್ಲ ಅಂತಾಯ್ತು. ಬಹಳ ಒಳ್ಳೆಯ ಸ್ಕೀಮ್ ಆಗಿತ್ತು. ನಾವು 1200 ಕಟ್ಟುವ, ರಾಜ್ಯ ಸರ್ಕಾರ 1200 ಕಟ್ತಿತ್ತು ವರ್ಷಕ್ಕೆ, ಕೇಂದ್ರ ಸರ್ಕಾರ ವರ್ಷಕ್ಕೆ 1000 ಹಾಕ್ತಿತ್ತು. ಒಳ್ಳೆ ಎಲ್ಲಿಯವರೆಗೆ ಸ್ಕೀಮ್ ಒಳ್ಳೇದಿತ್ತಂದ್ರೆ 4 ವರ್ಷ ಕಟ್ಟಿದಂತ ನನ್ನ ಅಣ್ಣ ಅವರು ಕೂಡ ಟೈಲರೇ, ಕೇವಲ 4 ವರ್ಷ ಕಟ್ಟಿದವರಿಗೆ 4800 ರೂಪಾಯಿ ಕಟ್ಟಿದವರು ರಿಟೈರ್ ಆಗುವಾಗ 25,900 ರೂಪಾಯಿ ದುಡ್ಡು ಬಂದಿದೆ. ಅಂತ ಒಳ್ಳೆ ಸ್ಕೀಮ್ ಅನ್ನು ನಮ್ಮ ಜನ ಸ್ವೀಕಾರ ಮಾಡಲಿಲ್ಲ. ಕಾರಣ ಏನು ನನಗೆ ಗೊತ್ತಿಲ್ಲ. ಆದರೆ ಮುಂದೆ ಅದು ಹೊಸದಾಗಿ ಸೇರ್ಪಡೆ ಇಲ್ಲ ಆಯ್ತು. ನಾವಾಗ ನಮ್ಮ ಭವಿಷ್ಯ ನಿಧಿಗಾಗಿ ನಾವು ಹೋರಾಟವನ್ನು ಗಟ್ಟಿ ಮಾಡಿದೆವು. ನಮ್ಮನ್ನು ಗುರುತಿಸಿ ನಮ್ಗೆ ಒಂದು ಗುರುತು ಕಾರ್ಡ್ ಕೊಡಿ. ನಾನು ಟೈಲರ್ ಸರಿ, ನಾನು ನನ್ನ ಅಂಗಡಿಯಲ್ಲಿ ಕೊರಳಲ್ಲಿ ಟೇಪ್ ಹಾಕಿ ಕೈಯಲ್ಲಿ ಕತ್ತರಿದ್ರೆ ಟೈಲರ್, ಮಿಷನ್ ಅಲ್ಲಿ ಕುಳಿತರೆ ಟೈಲರ್, ತಾಲೂಕು ಆಫೀಸ್ DC ಆಫೀಸಿಗೆ ಹೋಗಿ ನಾನು ಬ್ಯಾಂಕ್ ಅಲ್ಲಿ ಹೋಗಿ ನಾನು ಟೈಲರ್ ಅಂತ ಹೇಳುವಂತ ಯಾವುದು ನಮ್ಮಲ್ಲಿ ಪುರಾವಿದೆ? ನಾವು ಸಂಘಟನೆ ಮುಖಾಂತರ 17 ಬೇಡಿಕೆಯನ್ನು ಇಟ್ಟಾಗ ನಾವು ಕೇಳಿದ್ದು ನಮ್ಮನ್ನೊಂದು ಗುರುತಿಸಿ. ಸರ್, ಅದರ ಬಗ್ಗೆ ಬರ್ತೇನೆ, ಒಂದು ಕರೆ ಕಾಯ್ತದೆ. ನಮಸ್ತೆ. ನಮಸ್ತೆ ಪಲ್ಲಣ್ಣ. ಹಲೋ ನಮಸ್ತೆ, ನಾನು ವೇದಾವತಿ ಮಾತಾಡುದು ಸೋಮೇಶ್ವರದಿಂದ. ಪಲ್ಲೆ ಹೇಳಿ ಅಮ್ಮ. ಏನ್ ಗೊತ್ತುಂಟ, ನಮಗೆ ಇಷ್ಟರ ತನಕ ಸರ್ಕಾರ ಭರವಸೆಯನ್ನು ಕೊಟ್ಟದಲ್ಲದೆ ಬೇರೆ ಎಂತ ಒಂದು ಮಾಡಿ ಕೊಡ್ಲಿಲ್ಲ ಇದುವರೆಗೆ. ಸರಿ, ಈಗ ನಮ್ಮ ಅಧ್ಯಕ್ಷರನವರು ಇದ್ದಾರೆ, ಅವರೊಟ್ಟಿಗೆ ನಾವು ಸಹ ಹೋರಾಡ್ತಾ ಇದ್ದೇವೆ. ಬ್ಯಾಂಗ್ಳೂರಲ್ಲಿ ಹೋಗಿ ಹೋರಾಡಿ ಎಲ್ಲ ಬಂದಿದ್ದೇವೆ. ಆದ್ರೆ ಏನು ಪ್ರಯೋಜನಕಾರಿಯಾಗಿಲ್ಲ ನಮ್ಗೆ. ಅದಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರ ಒಂದು ಎಬ್ಬಿಸಿ ನಮಗೆ ಏನಾದ್ರೂ ಒಂದು ಸೌಕರ್ಯ ಕೊಡುವ ಹಾಗೆ ಮಾಡ್ಲೇಬೇಕು. ಖಂಡಿತ. ಬೇರೆ ಏನಾದ್ರೂ ಕೇಳಿಕ್ಕಿದ್ಯಾ ತಮ್ಗೆ? ಬೇರೆ ಇಲ್ಲ, ನಾನು ಕ್ಷೇತ್ರದ ಕಾರ್ಯದರ್ಶಿ ಆಗಿದ್ದೆ. ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನರೇಂದ್ರ ಶೆಟ್ಟಿ ಬಂದು ಸೌದಿರ್ದ ಪನ್ನೊಂದು ಗುಡ್ ಗೆಸ್ಟರ್ ಫ್ರಮ್ ಯುವರ್ TV discussing about the neglected section of society. We do sympathize with them. ಸೌದಿರ್ದ ಪನ್ನೊಂದು ಖಂಡಿತ ಅಭಿನಂದನೆ ಕೊರೊಂದುಲೇರೆ ವೇದಿಕೆ ಹಿಡ್ಕೊಳ್ತಿನ ಬಿನ್ನರ್ ನಕುಲು ನರೇಂದ್ರ ಶೆಟ್ಟರಿಗೆ ಹೇಳಿ ಸರ್, ತಮ್ಮ ಬೇಡಿಕೆಗಳ ಬಗ್ಗೆ ಹೇಳ್ತಾರೆ. ಬೇಡಿಕೆ ನಾವು ಮುಖ್ಯವಾಗಿ ನಾವು ಜನರಿಗೆ ಹೇಳಿದಿಷ್ಟೇ, ನಾವು ಸಂವಿಧಾನದತ್ತವಾದ ಹಕ್ಕನ್ನು ಕೇಳುವುದು, ಸರ್ಕಾರದ ಮುಂದೆ ನಾವು ಭಿಕ್ಷೆಯನ್ನು ಕೇಳುವುದಲ್ಲ. ನಾವು ಒಂದು ರಾಜ್ಯ ಸರ್ಕಾರ ಮುಂದೆ ಹಕ್ಕೊತ್ತಾಯ ಮಾಡಬೇಕಿದ್ರೆ 4 ಜಿಲ್ಲೆಯಲ್ಲಿ ಒಂದು ಸಂಘಟನೆಯಲ್ಲಿ ಅಸ್ತಿತ್ವ ಇದ್ರೆ ಆ ರಾಜ್ಯ ಸರ್ಕಾರ ಮುಂದೆ ಹಕ್ಕೊತ್ತಾಯ ಮಾಡಬಹುದನ್ನು ಸಂವಿಧಾನ ಕೊಟ್ಟ ಹಕ್ಕು. ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ಸಂಘಟನಾ ಸಮಿತಿ ರಚನೆಯಾಗಿದೆ, ಒಳ್ಳೆಯ ಜನ ಬೆಂಬಲ ಸಿಕ್ಕಿದೆ. ಆದ್ರೆ ಸರ್ಕಾರ ನಾವು ಕೇಳಿದ್ದು ಭವಿಷ್ಯ ನಿಧಿ ಕೊಡಿ, 60 ವರ್ಷ ನಂತರ ಪಿಂಚಣಿ ಕೊಡಿ, ಮಹಿಳೆಯರಿಗೆ ಹೆರಿಗೆ ಭತ್ಯೆ ಕೊಡಿ, ಮಹಿಳೆಯರಿಗೆ ವಿವಾದನ ಕೊಡಿ, ಟೈಲರ್ ವೃತ್ತಿ ಮಾಡೋ ಮಹಿಳೆಯರಿಗೆ ವಿವಾದನ ಕೊಡಿ, ಟೈಲರ್ಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ, ಉನ್ನತ ವ್ಯಾಸಂಗಕ್ಕೆ ಸಹಕಾರ ಕೊಡಿ. ಅದೇ ನಿಟ್ಟಿನಲ್ಲಿ ಟೈಲರ್ಗಳು ಮನೆ ಕಟ್ಟುವಾಗ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಿ. ನಾವೇನು ಸಾಲ ಮನ್ನಾ ಮಾಡಿ ಅಂತ ಕೇಳಲಿಲ್ಲ, ಟೈಲರ್ಗಳು ಕೇಳಿದ್ದು ನಾವು ನ್ಯಾಯೋಚಿತವಾದ ಬೇಡಿಕೆಯನ್ನು ಕೇಳಿದ್ದು. ಆದ್ರೆ ನಮ್ಮ ಸಂಘಟನೆ ಈಗ ಕೆಲವರು ನಮ್ಗೆ ಏನು ಸಿಕ್ಕಿಲ್ಲ ಅಂತ ಹೇಳುವವರು ಇದ್ದಾರೆ, ಆದ್ರೆ ಸಿಕ್ಕಿದಾಗ ತಗೊಳ್ಳಿಲ್ಲ. ಈಗ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಬ್ಬರು ಪ್ರಶ್ನೆ ಎತ್ತಿದ್ರು, ಅರ್ಜಿ ಹಾಕಿ ಸಿಕ್ಲಿಲ್ಲ. ಇದೇ ದಕ್ಷಿಣ ಜಿಲ್ಲಾ ಆಗ ಹೇಳಿದಾಗೆ ನಾವು ಜನವರಿ 17ರಂದು ಕಾರ್ಮಿಕ ಮಂತ್ರಿ ಮುಂದೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಮುಂದೆ ನಾವು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಕೊಟ್ಟು ಎಡವಟ್ಟಾಗಿದೆ. ಎಲ್ಲಿವರೆಗೆ ಎಡವಟ್ಟು ಅಂದ್ರೆ ಕಾರ್ಮಿಕ ಇಲಾಖೆದು ಇದೇ ದಕ್ಷಿಣ ಜಿಲ್ಲಾ ಅಧ್ಯಕ್ಷರ ಸ್ಮಾರ್ಟ್ ಕಾರ್ಡ್ ಚಿಂದಿ ಆಯುವವರಂತ ಬಂದಿದೆ. ಸರಿಯಾದ ವ್ಯವಸ್ಥೆ ಇಲ್ಲ. ನಾವು ಅರ್ಜಿ ಕೊಟ್ಟು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಕೊಟ್ಟಂತ ಅರ್ಜಿ ಸಂಖ್ಯೆ ಸುಮಾರು 5,000 ಮೇಲೆ ಹೋಗಿದೆ. ಕಾರ್ಡ್ ಬಂದದ್ದು ಎಷ್ಟು? 2,500. ಅರ್ಧಕ್ಕರ್ಧ ಸುಮಾರು 2 ವರ್ಷದಿಂದ ಬೇರೆ ಬೇರೆ 2 ವರ್ಷದಿಂದ ಸುಮಾರು ಈ ಸ್ಮಾರ್ಟ್ ಕಾರ್ಡ್ ಅರ್ಜಿ ಬರ್ಲಿಕ್ಕೆ ಕಾರಣ ಈ ನಮ್ಮ ಸಂಘಟನೆ. ಸಂತೋಷ್ ಲಾಡ್ ಅವರು ಹಿಂದಿನ ಸರ್ಕಾರದ ಕಾರ್ಮಿಕ ಮಂತ್ರಿಯಾಗಿ ಅಕ್ಟೋಬರ್ 17, 2017ರಂದು ಅವರ ಸ್ವಂತ ಜಿಲ್ಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಯಾರಿಗೂ ಕೊಡದೆ ಕುಳಿತಿದ್ರು. ನಮ್ಮ ಸಂಘಟನೆಯ ಹೋರಾಟದ ಫಲಶ್ರುತಿ ನೇತ್ರದಾನ, ರಕ್ತದಾನ, ಉಚಿತ ವೈದ್ಯಕೀಯ ಶಿಬಿರದ ಕಾರ್ಯಕ್ರಮದಲ್ಲಿ ನಾವು ಮೂರ್ತಿ ಮೂಡಬಿದ್ರೆ ಕಾರ್ಯಕ್ರಮದಲ್ಲಿ ನಾವು ಗಟ್ಟಿ ಸ್ವರ ಎತ್ತಿದೆವು. ನಮ್ಗೆ ಒಂದು ಮಾಹಿತಿ ಇತ್ತು, 17-18ರ ಬಜೆಟ್ ದಿವಸ ನಾವು ವಿಧಾನಸೌಧದಲ್ಲಿ ಇದ್ದೆವು. ಕಾರ್ಮಿಕ ಮಂತ್ರಿ ನಮ್ಗೆ ಸ್ವಲ್ಪ ಸರ್ ಅದ್ರ ಬಗ್ಗೆ ಬರ್ತೇನೆ. ಒಂದು ಸಂದೇಶ ಬರ್ತಾ ಇದೆ, ಸುಕನ್ಯ ಅವರು ಬರೀತಾ ಇದ್ದಾರೆ, ಇತ್ತೆ ಟೈಲರ್ ನಕಲು ಬಂದ್ಪೇರು ರೆಡಿಮೇಡ್ ಡ್ರೆಸ್ ತಿಕ್ಕೊಂಡು ಅಂಚಾತ್ರ ಟೈಲರ್ ನಕಲಿಗೆ ಪ್ರಾಬ್ಲಮ್ ಒಂದೊಂದು ಬಂದು ಆಂಡ ಪೊಲ್ಲಾನಗ ರೇಟ್ ಜಾಸ್ತಿ ಆಪಿನ ಹಿಡ್ದತ್ರ ಅಂಚನೆ ಡಿಸೈನ್ ದ ಡ್ರೆಸ್ ರೆಡಿಮೇಡ್ ಕಮ್ಮಿ ತಿಕ್ಕು ಹಿಡ್ದತ್ರ ಆ ಪ್ರಾಬ್ಲಮ್ ಆತಂಡು ಪನ್ಪಿನಕ ರಡ್ ಡ್ರೆಸ್ ತಿಕ್ಕುನ ಅಲ್ಪ ಓ ಬೆಸ್ಟ್ ರೆಡಿಮೇಡೆಡ್ ಗೆಡ್ಡನ
ಒಂದೆಡ್ಡನ ಅಂದಾರು ಪ್ರಶ್ನೆಗೆ ಎಕಡೊಂಜಿ ಬತ್ತಿನ ಪ್ರಶ್ನೆ ವಿಷಯ ಎಂಚಿನ ಬಂಡ ಆಯ್ತು ಕುಡಿಂಜಿ ಲೆಪ್ಪುಲ್ಲ ಹೋಗೊಂದು ಪಕ್ಕ ಬರ್ತ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್. ಪಲ್ಲ ಏನೊಂದು ಸರ್ ಯಾನು ಸುರತ್ಕಲ್ ಟೆಕ್ನಿಷಿಯನ್ ಬಂದು ಪಲ್ಲಣ್ಣ ಪಾತಿರ್ಲಣ್ಣ. ಸರ್ ಅವೇ ಐತದ ಈ ಲಾಕ್ಡೌನ್ ಈ ಸಮಸ್ಯೆ ಇದ್ದಾತ್ರ ಈ ಕರೋನಾದ ಸಮಸ್ಯೆ ಇದ್ದಾತ್ರ ಟೈಲರ್ ನಕ್ಲಿಗೆ ಅವೇ ಜೀವನ ಇತ ಮಾತ್ರೆಗಳ ಎಂಕ್ಲೆಗಳ ಅವೇ ರೀತಿ ಜೀವನ ಬಾರಿ ಕಷ್ಟ ಆಗ್ತದೆ. ಸರಿ ಗೊತ್ತು ಕೆಲಸ ಎಲ್ಲ ಇಜ್ಜಿ ಅಥವಾ ಇತ ಕೆಲಸ ಗೋಪಿನಕ್ಲೆಗಳ ಮಸ್ತ್ ಆತನ ಫ್ಯಾಮಿಲಿ ಎಂತ ಓಡು ಅಂಚಿನ ಮಸ್ತ್ ಒಂದು ಆಗ್ತದೆ ಬಕ್ಕೊಂಜಿ ದಾದೆ ಬೊಕ್ಕೊಂಜಿ ದಾದ ಸಂದರ್ಭ ಬಂದ ಇಂದು ಈತ ಎಂಕ್ಲಿಗೆ ಯಾಕಡೆ ಸುರುಟು ಬಂಡ್ಲಕ್ಕನೆ ಈತ ಮದ್ವೆ ಸೀಸನ್ ಅವಡ ಅಥವಾ ಹಬ್ಬ ಹರಿದಿನ ಇಂಚಿನ ಸೀಸನ್ ಮಸ್ತ್ ದಾಲ ಇಜ್ಜಿ ಅಂಚಾದ್ರೆ ಈತ ಎಂಕ್ಲಿಗೆ ಒಂಜಿ ಏಪ್ರಿಲ್ ಮೇರ್ದ ಬೊಕ್ಕ ಬರ್ಪಿನ ಒಂಜಿ 2-3 ತಿಂಗಳು ಎಂಕ್ಲಿಗೆ ಪ್ರಮುಖವಾದ ಕೆಲಸ ಬರ್ಪಿನಿ ಜಾಸ್ತಿ ಅದು ಎಂಕ್ಲೆ ಒಂಜಿ ವರ್ಷ ಅಂತ ಮಲ್ಪರೆ ಆಪಿನಿ ಅಂತ ಮ್ಯಾನೇಜ್ ಮಲ್ಪರೆ ಆಪಿನಿ ಎಂಕ್ಲೆ ಕುಟುಂಬನು ಅವೇ ಟೈಮ್ ಅಂದ್ ಅವೇ ಟೈಮ್ ಎಂಕ್ಲೆ ಇರುವಾಗ ಈ ಟೈಮ್ ಇಡ್ಲ ನಂಗೆ ಸರ್ಕಾರ ಕೊರ್ತಾ ಬಂದ್ ಎಂಕ್ಲಿಗೆ ಮುಂಗೈಗೆ ಬೆಲ್ಲನಕ್ಕ ಲಾಸ್ಟ್ ಮೂಮೆಂಟ್ ಗೆ ಎಂಕ್ಲೆ ಕೈ ದೆತ್ತಿನ ಮಸ್ತ್ ಎಂಕ್ಲ ವೃತ್ತಿ ಬಂದ ಮಸ್ತ್ ಒಂದು ಆಗ್ತದೆ. ಸರಿ 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 ಖಂಡಿತ ಮತ್ತೊಂದು ಆತ ನಿಕಲ ಇಡೀ ಸಮಾಜಕ್ಕೂ ನಮ್ಮ ಟಿವಿದ ಮಾಧ್ಯಮಲ ಒಟ್ಟುಗು ಉಲ್ಲ ಕಷ್ಟೋಡಿಯರು ನಷ್ಟೋಡಿಯರು ಅಕಲ್ನ ಸೊರನು ಸರಕಾರಗ ಅತಂದಂಡ ಆಡಳಿತ ವ್ಯವಸ್ಥೆ ಮುಟ್ಟೋನ ಕೆಲಸ ಖಂಡಿತವಾದ ಮಲ್ಪ ಸೊಲ್ವಲ್ಲ ನಾವು ತಪ್ಪಲ್ಲೇ ಉತ್ತರ ಕೊಡ್ಲಿ ಬಂಡ ಒಂಜಿ ವಿಷಯ ಈ ಮಲಮಲ್ಲ ಸಿಟಿ ಇತ್ತೆ ಮೇರೆ ಪಂಡಿಲಕ್ಕನೆ ಮೆಜೆಸ್ಟಿಕ್ ಇತ ಕುಡ್ಲಾರ್ದ ಮಲಮಲ್ಲ ಸಿಟಿ ಇತ್ತು ತೆಂಚಿನಾಪನ ಬಂಡ ಇತ್ತ ಒಂಜಿ ಮಲಮಲ್ಲ ಆಫೀಸರ್ ನಕುಲಾಡು ಮಲಮಲ್ಲ ಇತ್ತು ಸಾಜ ಅಕ್ಕುಲು ಈ ಮಲ್ಲ ಸಿಟಿ ಇಟ್ಟು 1,000 ರೂಪಾಯಿ ಶರ್ಟ್ಗೆ 2,000 ರೂಪಾಯಿಗೆ ಪ್ಯಾಂಟ್ಗೆ 10,000 ರೂಪಾಯಿ ಶೂಟ್ ಪೋಲ್ ನಂಚಿನ ಅಂಗಡಿಗೆ ಪೋದು ಪೆರತ್ತಂದೆ ಈ ವಿಟ್ಲಡ ಸಂಪಾಜಡ ಬೆಳ್ತಂಗಡಿದ ಹಳ್ಳಿ ಪ್ರದೇಶಡ್ 350 ರೂಪಾಯಿಗೆಲ್ಲ ಪ್ಯಾಂಟ್ ಪೊಲ್ಲು ನಕ್ಲುಲ್ಲೇರಿ ನಿತ್ತ ದಿನ 250 ರೂಪಾಯಿಗೆ ಶರ್ಟ್ ಪೊಲ್ಲುವೇರು ಅಂಚಿನ ಅಂಗಡಿದ ಪರಿಸ್ಥಿತಿ ಕೂಡ ಸಾಧಾರಣ ತುಂಬಾ 80% ಜಾಸ್ತಿ ಬ್ಯಾಂಗ್ಳೂರ್ದ ಬೊಚ್ಚಿ ಇದು ಮುಲ್ತಾದ ಐತೆ ಬಂದ್ಬಂದಿ ಕುಡ್ಲದ ಮಲ್ಲ ಸಿಟಿ ಇರ್ದಿಲ್ಲ ಹಳ್ಳಿದ ನೆತ್ತೆಲ್ಲ ಮಸ್ತ್ ವ್ಯತ್ಯಾಸ ಉಂಟು ಆ ರೇಟ್ ಅದಾದ ಬೊಕ್ಕ ಕುಡಂದಿಂಚದ ಪಂಡ ಈ ಒಂಜಿ ಬ್ಲೌಸ್ ಪೊಲ್ಲನಗ ಐಕ್ ವರ್ಕ್ ದ ಹ್ಯಾಂಡ್ ವರ್ಕ್ ಮಿಷನ್ ವರ್ಕ್ ಪಂಡ ಬೇತೆ ಬೇತೆ ವರ್ಕ್ ಉಪ್ಪುಂಡು ಅವೇ ವರ್ಕ್ ದ ರೆಡಿಮೇಡ್ ಕಮ್ಮಿ ತಿಕ್ಕೊಂಡು ಅದತ್ ಕಮ್ಮಿ ತಿಕ್ಕೊಂಡು ಪಂಡ ಐತೆ ಎಂಕುಲು ಆ ವರ್ಕ್ ಎಂಕುಲು ಮಲ್ಪಂದ ಹಾಕುಲ್ಲ ಐತ 99% ವರ್ಕ್ ಮಲ್ಪಂದು ಯುಪಿ ದಕ್ಕುಲೆ ಪೂರ ಅಂಚಿ ದಕ್ಕುಲೆ ಎಂಕುಲು ಅಕ್ಲನ ಕೈಟ್ ವರ್ಕ್ ಮಲ್ಪದಿ ಎಂಕುಲು ಕಾಂತದೆ ಎಂಕುಲು ಐಟ್ ಒಂಜಿ 200 ರೂಪಾಯಿ ಒಂಜಿ 300 ರೂಪಾಯಿ ಜಾಸ್ತಿ ಹೆಚ್ಚ ದೀಪ ಅತ್ತಂದೆ ಐರ್ದು ಜಾಸ್ತಿ ವಾ ಟೈಲರ್ಲ ದೀದ ಐತ ವರ್ಕ್ ಅದ ದೇಪಂಡ ಆ ವರ್ಕ್ಗೆ ಇದೊಂಜಿ 3,000 ಬ್ಲೌಸ್ಗೆ ದೆತ್ತಂಡ 2,000 ಮಿತ್ತ ವರ್ಕ್ ಮಲ್ತಿನ ಹೇಗೆ ಕೊರ್ರ ತಿಕ್ಕೊಂಡು ಒಂಜಿ ದಿನ ವರ್ಕದ ಮಿತ್ತೆ ಪಿರಾಡ್ದುಪ್ಪೆ. ಸರಿ ಆಯ್ತಾ ನೋಡಿ ಜಿಲ್ಲೆ ಪುಣ್ತು. ಹಲೋ ಹಲೋ ನಮಸ್ಕಾರ ಮಪಲ್ಲ ಏರುದು ನಮಸ್ತೆ ಇದು ಮಂಗಳಪೇಟೆಯಿಂದ ಶಂಶಾದ್ ಬಾನು ಮಾತನಾಡೋದು. ಹೇಳಿ ಅಮ್ಮ ಮಾತಾಡಿ. ಇದು ಮೊದಲಿಗೆ ವೇದಿಕೆಯರ ಎಲ್ಲರಿಗೂ ನಮಸ್ಕಾರ. ಆದ್ರೆ ನಮ್ಗೆ ಎಲ್ಲರೂ ಹೋರಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಇವರಿಗೆ ಬಟ್ಟೆ ಹೊಲಿಯುವ ಟೈಲರ್ಗಳಿಗೆ ಹಣ ಸಿಗ್ಬೇಕು ಅಂತ ಹೇಳಿ ಎಲ್ಲರಿಗೆ ಸಿಕ್ಕಿದಾಗೆ ನಮಗೂ ಸಿಗ್ಬೇಕು. ಎಲ್ಲರೂ ಲಾಕ್ ಡೌನ್ ಇಂದ ತುಂಬಾ ಈಗ ಕಂಗೆಟ್ಟು ಹೋಗಿದ್ದಾರೆ. ಆದ್ರಿಂದ ತುಂಬಾ ಮಂದಿ ದೊಡ್ಡ ದೊಡ್ಡವರು ಹೋರಾಟ ಮಾಡ್ತಿದ್ದಾರೆ. ಅವರಿಂದಾಗಿ ನಮ್ಗೆ ಸಹ ಎಲ್ಲ ಸರ್ಕಾರದ ಸೌಲಭ್ಯ ಸಿಗುದೆಲ್ಲ ನಮ್ಗೆ ಸಿಗ್ಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಿದ್ದೇವೆ. ಖಂಡಿತ ಖಂಡಿತಮ್ಮ. ಶಂಶಾದ್ ಅವರ ಕಲಕಲಿಗೆ ಹೋರಾಟದ ಅವರು ನಾವು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಪ್ರಥಮ ಹಂತದಲ್ಲಿ ನಮ್ಗೆ ಪ್ಯಾಕೇಜ್ ಇಲ್ಲ ಅಂತ ಘೋಷಣೆ ಆದಾಗ ಗೊತ್ತಾದಾಗ ನಾವು ಬಹಳ ಅದಕ್ಕೆ ಒತ್ತಡ ಹಾಕಿದೆವು, ಉಂಟು ಅಂತಾಗಿ ಸಂತೋಷ ಪಟ್ಟೆವು. ತಿರುಗ ಅದು ಘೋಷಣೆ ಆಗುದಿಲ್ಲ ಅಂತ ಹೇಳುವಾಗ ನಾವು ಎಲ್ಲಾ ಕಡೆಯ ಶಾಸಕರ ಮೇಲೆ ಒತ್ತಡ ತಂದು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ವಿ. ಒಂದು ಹಂತದ ಮನವಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು, 2ನೇ ಹಂತದ ಮನವಿಯನ್ನು ಕೊಟ್ಟೆವು. 2ನೇ ಹಂತದಲ್ಲಿ ಎಲ್ಲಾ ಶಾಸಕರ ಮೇಲೆ ನಮ್ಮ ನೋವಿಗೆ ಸ್ಪಂದಿಸಬೇಕಾದವರು ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರು. ಈಗ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ಆಗುದಿಲ್ಲ. ಆದ್ರಿಂದ ನಾವು ಸಂಘಟನೆ ಮುಖಾಂತರ ಒತ್ತಾಯ ಮಾಡುದು, ನಮ್ಮ ಶಾಸಕರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು. ಕರ್ತವ್ಯ. ಹೌದು. ಅದು ಅಲ್ಲದೆ
ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪದಾಧಿಕಾರಿಗಳು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಏನು ನಾವು ನಮ್ಮ ಈ ಶಾಸಕರ ಪರವಾಗಿ ನಮ್ಮ ಅಂಗಡಿ ಬಿಟ್ಟು ನಾವು ಕೆಲಸ ಮಾಡಿದ್ದೇವೆ, ಇವತ್ತು ನಮ್ಮ ಈ ಹಸಿವಿನ ನೋವಿನಿಗೆ ನಮ್ಮ ಶಾಸಕ ಸ್ಪಂದಿಸುತ್ತಿಲ್ಲ. ಸರಿ, ಆಗ ಸ್ವರ ಬಂತು, ಬೇರೆ ಬೇರೆ ಜಿಲ್ಲೆಯಿಂದ ಬಂತು. ಇದಕ್ಕೆ ಶಾಸಕರ ಪರವಾಗಿ ಕೆಲಸ ಮಾಡಬೇಕಾಗಿಲ್ಲ, ಮತ ಕೊಟ್ಟು ಆರಿಸಿದೆ ಅವರು, ಮತ ಹಾಕ್ಲಿ ಆಗದಾರ ಕ್ಷೇತ್ರದ ಶಾಸಕರು ಅಂದ್ಮೇಲೆ ಎಲ್ಲರ ಹಿತ ಕಾಯುವಂತ ಜವಾಬ್ದಾರಿ ಕ್ಷೇತ್ರದ ಹಿತ ಕಾಯಬೇಕು. ಅದರ ಮಧ್ಯೆ ಒಂದು ಕರೆ ಇದೆ, ನೋಡೋಣ. ನಮಸ್ತೆ, ನಮಸ್ಕಾರಮ್ಮ ಪಲ್ಲೆ. ಹಲೋ ಹಲೋ ನಮಸ್ಕಾರ ಪಲ್ಲೆಣ್ಣ. ಹಲೋ ಮತ್ತೆ ಈಗ ಮನವಿ ಇನ್ಸಿಡೆಂಟ್ ಪಂಡ ಎಂಕಲ್ನ ಟಿವಿದ ಸ್ವರ ಕಮ್ಮಿ ಅಲ್ಪ್ಲೆ ಈ ಎಂಕಿಲ್ನ ಈ ಬೇಡಿಕೆನು ಸರ್ಕಾರ ಮುಟ್ಟಲೇ ಪಂಡ ಮನವಿ ಖಂಡಿತ ಖಂಡಿತ 5 ಲಕ್ಷದಾಲ ಪಂಪಿಜಾಮ 5 ಲಕ್ಷದಾಲ ಪಂಡಜ್ಜಿ ಸರಿ ಸರ್ಕಾರಗೂ ಎಂಕಲ್ ಈ ವಿಷಯ ಬೇಡಿಕೆ ಎಂಕಲ ಬಂಗನು ತೆರಿಪಲ್ಲೇ ಬಂದು ಖಂಡಿತ ಖಂಡಿತ ಅಣ್ಣ. ಆ ಕೆಲಸ ಮಾಧ್ಯಮದ ನಮ್ಮ ಮಲ್ಪ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಕೂತು ಒಂದಲ ಉಲ್ಲೇನ ನೆನ್ನುವ ಅಕಲ ಗಮನ ಖಂಡಿತವಾದ ಬರ್ಕೊಂಡು ಸ್ವಲ್ಪ ಲೆಪ್ಪುಕೊರ್ನಿಗೆ. ಅದೇ ರೀತಿ ನಾವು ಈ ಹೋರಾಟವನ್ನು ಮುಂದುವರಿಸಿದ ಭಾಗ ಸಹಿ ಸಂಗ್ರಹ ಅಭಿಯಾನ ಮಾಡಿದೆವು. ಇಡೀ ರಾಜ್ಯದಲ್ಲಿ ಇವತ್ತು ಅಭೂತಪೂರ್ವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಿ ಸಂಗ್ರಹ ಅಭಿಯಾನ ಆಗಿ ಒಂದು ಮುಖ್ಯಮಂತ್ರಿಗಳಿಗೆ, ಒಂದು ಕಾರ್ಮಿಕ ಮಂತ್ರಿಗಳಿಗೆ, ಇನ್ನೊಂದು ನಮ್ಮ ರಾಜ್ಯ ಸಮಿತಿಯ ಮೇಲ್ ಐಡಿಗೆ ನಾವು ಕಳಿಸಿಕೊಡ್ತಾ ಇದ್ದಾರೆ. ನಾವು ಮೇಲ್ ಐಡಿಯಲ್ಲಿ ಕ್ರೋಢೀಕರಣ ಮಾಡಿದ ಮೇಲೆ ಮುಖ್ಯಮಂತ್ರಿ ಮೇಲ್ ಐಡಿಗೆ ಮತ್ತು ಕಾರ್ಮಿಕ ಮಂತ್ರಿಗಳ ಮೇಲ್ ಐಡಿಗೆ ನಾವು ಕಳಿಸಿಕೊಡ್ತೇವೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜನರ ಪ್ರತಿಕ್ರಿಯೆ ನೋಡುವ ಗೊತ್ತಾಗ್ತದೆ ಎಷ್ಟು ನೋವಿನಿಂದ ಇದ್ದಾರೆ. ನಾನು ಒಂದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗೆ ಒಂದು ಮಾತನ್ನು ಈ ಸಂದರ್ಭ ರಾಜ್ಯದ ಟೈಲರ್ಗಳ ಪರವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ. ನಿಮ್ಮ ಮನೋಧರ್ಮವನ್ನು ಬದಲಿಸಿ. ಮೊದಲು ನೀವು ಶಾಸಕರಾಗಿ ಆಯ್ಕೆ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಈ ನೀವು ಶಾಸಕರಾಗಿ ಆಯ್ಕೆಯಾಗುವ ಮೊದಲು ಇದ್ದ ನಿಮ್ಮ ಟೈಲರ್ ಅನ್ನು ನೀವು ಮರೆತಿದ್ದೀರಿ. ನೀವು ಶಾಸಕರಾಗಿ ಹೋದ ಮೇಲೆ ಶಾಸಕರ ಭವನದಿಂದ ಹತ್ತಿರ ಆಗ್ತದೆ ಅಂತೇಳಿ ಈಗ ನಾನು ಹೇಳುವ ಮಾತು ಸ್ವಲ್ಪ ನಿಮ್ಗೆ ಕಹಿ ಅಂತ ಅನಿಸ್ಬೋದು. ಸರ್ಕಾರ ಅಂದಮೇಲೆ ಎಲ್ಲ ವರ್ಗದವರು, ಎಲ್ಲ ವರ್ಗದವರು ಕೂಡ ಬೇಕಾಗ್ತದೆ. ಅದು ಟೈಲರ್ಸ್ ಇರ್ಬೋದು, ಅಥವಾ ನೇಕಾರರು ಇರ್ಬೋದು, ಮೀನುಗಾರರು ಇರ್ಬೋದು, ರೈತರು ಇರ್ಬೋದು, ಅಥವಾ ಯಾವುದೇ ಕ್ಷೇತ್ರದ ಕಾರ್ಮಿಕರು ಇರ್ಬೋದು, ಅವರೆಲ್ಲರ ಹಿತ ಕಾಯ್ಬೇಕಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ, ಕೊರೋನಾದಂಥ ಸಂದರ್ಭದಲ್ಲಿ ಇಷ್ಟೊಂದು ವೇಗವಾಗಿ ಕೆಲಸ ಮಾಡಿಕೊಡ್ಬೇಕಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಸರಿ, ಅದ್ರ ಬಗ್ಗೆ ಬರ್ತೇನೆ. ಒಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಪಲ್ಲೆಣ್ಣ ಸರ್. ನಮಸ್ತೆ, ಶಿವಕುಮಾರ್ ರಾಜು ಅಂತ ಕುಣಿಗಲಿಂದ. ಹೇಳಿ ಸರ್. ನಮ್ಮ ಟೈಲರ್ಗಳದ್ದು ಭಾರಿ ತೊಂದರೆ ಆಗಿದೆ ಸರ್. 2 ತಿಂಗಳಿಂದ ಕೊರೋನಾ ಬಂದ್ಬಿಟ್ಟು ಎಲ್ಲ ಬಂದ್ ಮಾಡ್ಕೊಂಡು ಖಂಡಿತ ತೊಂದರೆ, ಸಿಕ್ಕಾಬಿಟ್ಟು ತೊಂದರೆ ಆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಓಡಾಡ್ತಾ ಇದ್ದಾರೆ. ಅದ್ರ ಪರವಾಗಿ ನಾವು ಶಾಸಕರಿಗೆಲ್ಲ ಮನವಿ ಪತ್ರ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೆಲ್ಲ ಮನವಿ ಪತ್ರ ಮಾಡಿದ್ವಿ, ಸಹಿ ಸಂಗ್ರಹಣೆ ಎಲ್ಲ ಮಾಡಿದ್ವಿ. ಆದ್ರೂ ರಾಜ್ಯ ಸರ್ಕಾರ ನಮ್ಗೆ ಏನು ಘೋಷಣೆ ಮಾಡ್ಲಿಲ್ಲ. ಅದೇ ಒಂಥರ ಬೇಸರ ಆಗಿದೆ ನಮ್ಗೆ. ಖಂಡಿತ ಸರ್, ರಾಜ್ಯಾಧ್ಯಕ್ಷರು ಕೊಡಿ ಸರ್. ಶಿವಕುಮಾರ, ಬೇಸರ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಹೋರಾಟವನ್ನು ಮುಂದುವರಿಸುವ, ನಮ್ಮ ಹಕ್ಕನ್ನು ಕೇಳುವ. ಸರ್, ನಿಮ್ಮ ಹೌದು ಸರ್. ಸರಿ, ಧನ್ಯವಾದಗಳು ಸರ್. ನೀವು ಎತ್ತಿದಂತ ತಾರ್ಕಿಕ ಪ್ರಶ್ನೆ ನಾವು ಸ್ವಾಗತಿಸ್ತೇವೆ. ನಮ್ಮ ಸರ್ಕಾರ 2,53,000 ಕೋಟಿ ರೂಪಾಯಿಯ ಬಜೆಟಿನ ಸರ್ಕಾರ. ಸತ್ಯ. ಕೇರಳ ಸರ್ಕಾರದ ಬಜೆಟ್ ಇಲ್ಲಿಯ 4 ಭಾಗದಲ್ಲಿ 4ನೇ ಒಂದು ಭಾಗದ ಬಜೆಟ್ ಮಾಡಿದಂತ ಕೇರಳ ಸರ್ಕಾರ ಇವತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೆ, ಅದು ಕ್ಷೇಮ ನಿಧಿಯಲ್ಲಿ ನೋಂದಾಯಿತನಾದಂತ ಪ್ರತಿಯೊಬ್ಬ ಕಾರ್ಮಿಕರಿಗೆ ಅಲ್ಲಿ ತಿಂಗಳಿಗೆ 1,000 ರೂಪಾಯಿ ಈ ಪರಿಹಾರ ಕೊಡ್ತಾ ಇದೆ. 5.73 ಲಕ್ಷ ಟೈಲರ್ಗಳಿಗೆ ಕೇರಳದಲ್ಲಿ 2 ತಿಂಗಳಲ್ಲಿ ಟೈಲರ್ಗಳಿಗೆ ದುಡ್ಡು ಬಂದಾಯ್ತು. ಅದೇ ರೀತಿ ಬೇರೆ ಬೇರೆ. ಆದ್ರೆ ನಾವು ಇಲ್ಲಿ ನಮ್ಮ ಸರ್ಕಾರಕ್ಕೆ ನಾನು ಮನೋಧರ್ಮವನ್ನು ಬದಲಾವಣೆ ಮಾಡ್ಬೇಕಂತ ಹೇಳಿದ್ದು ಯಾಕೆ? ಟೈಲರ್ಗಳಿಗೆ ಏನು ಕಮ್ಮಿ ಅಂತ ಏನು ಮನೋಧರ್ಮ ಇದೆಯಲ್ಲ, ಅದನ್ನು ಮೊದಲು ಬದಲಾವಣೆ ಮಾಡಿ. ನಿಮ್ಮ ಮನೋಧರ್ಮ ಇರುವುದು ಆ 10 ಭಾಗ ಟೈಲರ್ಗಳ ಬಗ್ಗೆ ಮಾತ್ರ ಪರಿಕಲ್ಪನೆ ಇದೆ. ನಾವು ಹೇಳುವಂತ 90 ಭಾಗ ಟೈಲರ್ಗಳ ಬಗ್ಗೆ ನೀವು ಗಮನ ಹರಿಸಿ ದಯವಿಟ್ಟು. ಯಾಕೆಂದ್ರೆ ಇನ್ನು ಒಂದು ವೇಳೆ ಕೊರೋನಾ, ನಾವು ಪ್ರಾರ್ಥನೆ ಮಾಡುವ, ಕೊರೋನಾ ಎಷ್ಟು ಬೇಗ ಹೋದ್ರೆ ಮನುಕುಲಕ್ಕೆ ಒಳ್ಳೆಯದು. ಆದರೆ ನಾನು ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಟೈಲರ್ಗಳ ಸಮಸ್ಯೆ ಮುಗಿಯದ ಸಮಸ್ಯೆ. ಕೊರೋನಾದ ಸಮಸ್ಯೆ ಮುಗಿದ್ರು ಟೈಲರ್ಗಳ ಸಮಸ್ಯೆ ಮುಗಿ. ಅದು ಯಾಕೆ ಮುಗಿತಾ ಇಲ್ಲ ಕೇಳ್ತೇನೆ. ಅದರ ಮಧ್ಯೆ ಏನೊಂದು ಕರೆ ಇದೆ. ನಮಸ್ತೆ. ನಮಸ್ಕಾರ. ಹಲೋ, ನಮಸ್ಕಾರ. ಪಲ್ಲೆಣ್ಣ, ಏನೊಂದು ಒಂದು ನವೀನ್ ಶೆಟ್ಟಿ, ನಮಸ್ಕಾರ. ರಮೇಶ್ ಮಾಡೂರು. ಒಂದು ನಮ್ಮ ಅಲ್ಪ ಇತ್ತನ ರಾಜ್ಯಾಧ್ಯಕ್ಷರ, ಜಿಲ್ಲಾಧ್ಯಕ್ಷ ಅಂಚನೆ ವಲಯ ಅಧ್ಯಕ್ಷರಿಗಳ
ಏನು ಅಕ್ಲೆಗ್ ಅಭಿನಂದನೆ ಕೊರೊಂದುಲ್ಲೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ 20 ವರ್ಷದಿಂದ ಬಾರಿ ಬೇಲಂ ಅಂತ ಒಂದುಂಡು. ಎಂಕಲ್ಲ ಜಿಲ್ಲಾಧ್ಯಕ್ಷರಾದಿತ್ತೆ ಅಲ್ಲ ಸರ್ಕಾರದ ಎದುರುಡು ಎಂಕಲ್ ಹೋರಾಟ ಮಂತದನ್ನ ಉದ್ದೇಶ ಬಡ್ಡ ಸಾಮಾಜಿಕವಾದ ಬದುಕುನಂಚಿನ ಇನಿ ಮಾನ ಮುಚ್ಚಿನ ಟೈಲರ್ ನಕ್ಲೆ ವ್ಯವಸ್ಥೆ ಅವಡುದು. ಖಂಡಿತ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಪ್ಯಾಕೇಜ್ ಬಿಡುಗಡೆ ಮಾಡ್ತಾರೆ. ಆ ಪ್ಯಾಕೇಜ್ ಆರು ಮಾಧ್ಯಮದ ಎದುರು ಪ್ಯಾಕೇಜ್ ಬಿಡುಗಡೆ ಮಾಡ್ತಿದ್ದೀನಿ ಶ್ರಮಿಕ ವರ್ಗಗೊಂದು ಐದು ಟೈಲರ್ ನಕ್ಲಾದಪ್ಪು ಆಚಾರ ನಕ್ಲಾದಪ್ಪು ಬೇತೆ ಬೇತೆ ವರ್ಗದ ಕ್ಲಾದಪ್ಪು ಆ ಒಂದು ಕಾರ್ಯಕ್ರಮವನ್ನು ಪಂಡಿ ಪಕ್ಕ ಎಂಕ್ಲೆ ಶ್ರಮಿಕ ವರ್ಗವು ಅವು ಕೊರಡು ಮಾಡದು ಯಾನು ಇಡೀ ಟೈಲರ್ ಅಸೋಸಿಯೇಷನ್ ಪರವಾದ ಮಾಧ್ಯಮ ಮುಖಾಂತರ ಈ ಮಾಧ್ಯಮ ಪನ್ಪುನ ಇನಿ ನಮ್ಮ ಸರ್ಕಾರಗೂ ಮನದಟ್ಟು ಮನ್ಪುನ ಅಂಚಿನ ಒಂದು ಚಾನಲ್ ಅಂಚೆ ಹತ್ರ ನಿಖಲ ಸಹಕಾರ ಇತ್ತಂದ್ರೆ ಖಂಡಿತ ಒಂದು ಆಪುಂಡು ಪನ್ಪುನ ಮೋದಿ ಜನತೆಲ್ಲ ಕೇಳೊಂದು ಖಂಡಿತ ಕೇಳೊಂದು ಯಾನು ಖಂಡಿತ ನಿಖಲ ಸ್ವರದ ದಂಡ ನಿಖಲ ಉಲಾಯ್ಡು ಉಪುನಂಚಿತನ ಉಡಲ ಗಂತದ ಸ್ವರ ಅಂಚಿನ ನಾವು ವಿಧಾನಸಭೆಗೆ ಮುಟ್ಟವನಂಚಿತನ ಪ್ರಯತ್ನ ಮಾಧ್ಯಮದ ನಮ್ಮ ಮಲ್ಪ ಬಂದ ಪನೊಂದು ಲೋಲಕ್ಷಿ ಬಂದ ಬರೆ ಪೇರು ಬಾಡಿಗೆ ಕಟ್ಟದೆ ಮನೆಯಲ್ಲೇ ಕೂತು ಬಟ್ಟೆ ಹೊಲಿಯೋರು ಕೂಡ ಈಗ ಸಿಂಪಲ್ ಬ್ಲೌಸ್ಗೂ ಹೆಚ್ಚಿನ ದುಡ್ಡು ತಗೊಳ್ತಾರೆ. ಬಹುಶಃ ಅಂಚಿತಿನ ಒಂಜಾತ್ ದೂರುಲ್ ಬರೋದ್ರೆ ಈ ಬಗ್ಗೆ ಟಿಕ್ಕೆ ನೋಡತ್ತ ಐತೆ ಒಟ್ಟು ಒಂದು ಸೇರಾದ ಪ್ರಶ್ನೆ ಇತ್ತೆ ದುಂಬು ತಕೊಲ್ ಬನಂತೀರು ದುಂಬು ಎಂಕಲೆಗೆ ಪಾಡ್ರೆ ಒಂಜಿ ರಡ್ಡಂಗಿ ಅಥವಾ ಮೂಜಂಗಿ ಎಡ್ದೆಚ್ಚಿ ಇತ್ತೆ ಕಾಲ ಬದಲ್ತಾನೆ ಗಂಜಿ 20-30 ವರ್ಷದಿಂಚಿ ಮಾತಿರ್ನಾಗ ಇಟ್ಲ ಒಂಜಿ ಬೋಡಾಯಿನ ಹತ್ತಿಡ್ಲ ಒಂಜಿ ಬದುಕಿಗೆ ಎತ್ ಬೋಡ ಆತ ಕಾಸು ಉಂಡು ಒಂಜಿ ರಡ್ಡು ಕುಂಟು ಏರ್ಲ ಇದ್ದೀರಿ ಆಂಡಲ ದೇಹ ಟೈಲರ್ನ ಕಲಿ ಸಮಸ್ಯೆ ಬರೋದು ನಿಖಲ ಮಾತಾಡಲಿಕ್ಕೆ ಏನಂದ್ರೆ ಆಯ್ತು ನೋಡಿ ಲೆಪ್ಪು ಗೋಕೋನ್ವೆ ಹಲೋ ಪಲ್ಲೆ ಸಮಸ್ಯೆ ಬಂಡ ಇರಗಿತ್ತೆ ಕುಡ್ಲಾಡಿ ಏತ್ ಕಾಲೇಜುಲುಂಡು ಏತ್ ಮೆಡಿಕಲ್ ಕಾಲೇಜ್ ಉಂಡು ಏತ್ ಆಫೀಸ್ ಉಂಡು ಅವಳು ಪಾಡ್ನಂಚಿನ ಡ್ರೆಸ್ ಹಾಕ್ಲನ ಯೂನಿಫಾರ್ಮು ವರ್ಷಗೆ ರಡ್ಡು ಮೂಜಿ ಪೊಲ್ಲಂಡ ಐನೇ ಪಾಡರು ಅಕ್ಲನ್ನ ಏತ್ ಡ್ಯೂಟಿ ದಬರ್ತಗು ದುಂಬಂಚಾತ ಪೂರ ಕಲ್ಲ ಡ್ರೆಸ್ ಪಣ್ಣಾಗ ಅಕ್ಲಿಗೆ ಡೈಲಿ ಆದ ಕಲ್ಲ ಡ್ರೆಸ್ ಇತ್ತೆ ಬೇತನಕ್ಕೆ ಬರವಂಡದು ಎಲ್ಲೆಲ್ಲೇ ಒಂಜಿ 10 ಜನ ಇತ್ತೆ ಆಫೀಸ್ ಇಟ್ಲ ಇತ್ತೆ ಅಲ್ಪ ಯೂನಿಫಾರ್ಮೇ ಆತಂಡು ಡ್ರೆಸ್ ಪ್ರಶ್ನೆ ಬರ್ತೀನಿ ಜನಸಂಖ್ಯೆ ಜಾಸ್ತಿ ಆತಂದ್ರೆ ಜನಸಂಖ್ಯೆ 20 ವರ್ಷ 30 ವರ್ಷ ದುಂಬ ನಮ್ಮ ಹಿರಿಯಕುಲು ಅನ್ಪಿನಿ ಎಂಕುಲು ಉಪ್ನಾಗ ಒಂಜಿ ರಡ್ಡಂಗಿ ರಡ್ಡ ಪ್ಯಾಂಟ್ ಪೋತೆ ಶಾಲೆಗೆ ಟೈಲರ್ಲ ಕಮ್ಮಿ ಇತ್ತೀರು ಪ್ರತಿ ಒಂಜಿ ಬೇಲೆಗೆ ಇಂಚದ ಬಂಡ ಸ್ವ ಉದ್ಯೋಗದಲ್ಲ ಕಾದು ದುಂಬದ ಬೀಡಿ ಪೂರ ಬಕ್ಕ ನಮ್ಮ ಕೊರ್ಪುನ ನಂಗೆ ಪನ್ನಗ ನಮ್ಮ ದುಡ್ಡುದ ವ್ಯವಹಾರ ಅಂಚಿನ ಎಲ್ಲೇ ಮಟ್ಟದ ಅಪಗದ ಕಾಲೋಡ್ ನಂಗೆ ಬಂಗೋಡು ದಿನ ಕಾಸಿಗೆ ಬೆಲೆ ಹೆಚ್ಚತ್ತನೆ ಇನಿ ಕಾಸಿಗೆ ಬೆಲೆ ಕಮ್ಮಿ ಅಂಡೆ ಇನಿ ದುಂಬು ಕಿಸೆಟ್ ಕಾಸು 19 ಪೇಂಟ್ ಹೋದು ಸಾಮಾನು ಚೀಲೋಡ್ ಕನವತೀನಿ ಚೀಲೋಡ್ ಕಾಸ್ಕೊಳೋದು ಕಿಸೆಟ್ ಸಾಮಾನು ಕನಪಡ ಅಂಜಿನ ಪರಿಸ್ಥಿತಿ ಬೈತಾನೆ ಆಯ್ತಾ ನೋಡಿ ಲೆಪ್ಪುಂಡು ಹಲೋ ನಮಸ್ತೆ ನಮಸ್ಕಾರ ಮಾತ ಪದಾಧಿಕಾರಿಗಳು ನಮಸ್ಕಾರ ನಮಸ್ತೆ ಸರ್ ಏರಣ್ಣದು ನೀವು ಸಪೋರ್ಟ್ ಜಯಲಕ್ಷ್ಮಿ ಕೊಡ್ಡರು ಪಾತಿರಣ್ಣ ಪಾತಿರ್ಲ ಹೆಂಗೆ ಬಂದ ಅಲ್ಪ ವರ್ಷ ಬಂದೇರು ರೇಟ್ ಜಾಸ್ತಿ ತೆಪ್ಪೇರು ಒಂಜಿ ರಡ್ಡಿಗೆ ಅಂತ ಫೋನ್ ಬರ್ತೇನೆ ರೇಟ್ ಜಾಸ್ತಿ ತೆಪ್ಪರು ಟೈಲರ್ ನಕಲು ಬಂದಿದೆ ಎಂಕುಲು ಮೊಕ್ಕಲಾಗ ಐಪೈ ಅಂಗಡಿ ಅವಳು ಐಪೈ ಕಾರ್ಡ್ ಪೋಡು ಐಪೈ ನೆಟ್ ಪೋದು ಮೊಕ್ಕಲ ಪುಂಡರ ಕೊರ್ನಾಗ ಅವಳು ಮೊಕ್ಕಲನ ರೇಟ್ ತೆಪ್ಪೇರಿ ಅವೇ ಅಂಜಿ ಪಾಪದ ಟೈಲರ್ ನಕಲು ಮಸ್ತ್ ಜನ ಒಪ್ಪೇರಿ ಅವಳನ್ನ ಪೋದು ಪೊಲ್ಲವಲೇರು ಸರ್ ಸರಿ ಅಡೇಬೋದು ಪೊಲ್ಲವಳು ದಾಯ ಮೊಕ್ಕಲಾಗ ಐಪೈ ಅಂಗಡಿ ಬೋರ್ಡ್ ದಾಯ ಮೊಕ್ಕಲ ಐಪೈಗೆ ರೇಟ್ ಕೊರಡು ದಾಯ ಅದದು ಮಕ್ಕಳ ಕಾರ್ ಅವಡು ಐಟ್ಲ ಒಂಜಿ ವೀಕ್ಷಕರು ಬರೆಪೇರು ಇಲ್ಲಡು ಕುಲೊಂದು ಬಾಡಿಗೆ ಕಟ್ಟನ ಅಂಗಡಿದ ಬಾಡಿಗೆ ಇತ್ತ ಎಂಕ ಗೊತ್ತಿತ್ತು ಸರ್ ಯಾನ ಉಳ್ಳಾಲೋಡು ಸಾಧಾರಣ ಏರಿಯಾ ಅಂತ ತೂತಿನೇ ಎಂಕಲ್ನ ಮಟ್ಟಿದ ಸಾಧಾರಣ ಎಂಕಲ್ ಒಂಜಿ ಟೈಮ್ ಜಿಲ್ಲಾ ಸಮಿತಿ ಇತ್ತಿನೇ ಯಾನ್ ಇನಿ ಮುಟ್ಟ ಸಾಧಾರಣ ರೇಟ್ ಇದು ನಮ್ಮ ಏರಿಯಾ ಅಂಜಿನ ರೇಟಿಗೆ ಕುಡ್ಲಾಡಿನ ಮೇನ್ ಜಂಕ್ಷನ್ ಉಂಡು ಇದ್ದಿಂದ ಅಲಜ್ಜಿ ಅವು ಎಸಿ ರೂಮ್ ಆವಡು ಅಕ್ಲೆ ಟ್ರಯಲ್ ಆವಡು ಐನ ಪೂರ ಪಾರ್ದ ಅಲ್ಪ ತೂದು 5 ಬಕ್ಕ ಅಕ್ಲೆಗೆ ರೇಟ್ ಕೊಟ್ಟು ಬರ್ತೀನಿ ಸೀದಾ ಸರಿ 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 ದಾದ ಪಂಡ ಇಲ್ಲಡು ಪೊಲ್ಲು ನಾಯಲ ಕಾಸು ಹೆಚ್ಚ ದೆಪ್ಪೇರು ಪನ್ಪೇರು ಸರಿ ಟೈಲರೇಗ ಅರಿಕೆ ಏತು ರೇಟ್ ಅವೇ ಪಿದೈ ಬಾಕಿ ಬೇಲೆ ಮಲ್ಪುನಾಗ ಅರಿಕೆ ಏತು ರೇಟ್ ಸಾಮಾನಿಗೆ ಏತು ರೇಟ್ ಅಂತ ಅಕ್ಕುಲಿ ಅರ್ಥ ಮನ್ಪೋಡು ಆಯಗಲ ಒಂಜಿ ಸಂಸಾರ ಉಂಡು ಆಯಗಲ ಒಂಜಿ ಜೋಕ್ಲುಂಡು ಆಯನ ಫೀಸ್ ಟೈಲರ್ನ ಬಾಲೆ ಪಂದು ಫೀಸ್ ಕಮ್ಮಿ ಮನ್ಪುಜೇರು ಟೈಲರ್ ಬಸ್ಸಟ್ ಪೋಪಿನ ಬಂದು ಟಿಕೆಟ್ ಕಮ್ಮಿ ಮನ್ಪುಜೇರು ಟೈಲರ್ ಪೋಪಿನಿ ಕುಂಟು ಆತನ ಮೆಟೀರಿಯಲ್ ದೆಪ್ಪೆರ ಪೋಂಡ ಆಗ ಕಮ್ಮಿಡು ಕೊರ್ಪುಜೇರು ಅಂಚಾದು ಪುನಃ ಒಂಜಿ ಲೈನಿಂಗ್ ಪಾಡೋಡಂಡ 50 ರೂಪಾಯಿ ಲೈನಿಂಗ್ ಮೆಟೀರಿಯಲ್ ಸ್ಟಾರ್ಟಿಂಗ್ ಹಿಡ್ದೆ ನಂಗೆ ಒಂಜಿ 20 ರೂಪಾಯಿದ ಲೈನಿಂಗ್ ಪಾಂಡ ಇತ್ತೆ ಇನ್ ಕಂತೆಂಗ್ಲ ಮೊನಿಪಿರ ಕೊರೋನಾದ ಪೊರ್ತು ಅವಲ ತಿಕ್ಕುಜಿ ಲೈನಿಂಗ್ ಬೋರ್ಡ್ ರೈತೊಟ್ಟಿಗೆ ಪೂರಕವಾದೆ ಕೇವಲ ಒಂಜಿ ವ್ಯಕ್ತಿನ ಅನುಭವ ಇದಾಗ್ಲೇ ಬೇನೆ ಆತನದ ಅನ್ನ ಅವು ಸಾರ್ವಕಾಲಿಕ ಸತ್ಯ ಆಪುಜಿ
ಅಲ್ಪ ಎಂಜಿನ ಹೋಗ್ತಂಡೆ ಎತ್ತೋ ಇಲ್ಲಡು ಪೊಲ್ನಾಗ್ಲಿ ಕಾಸಿನ ಪನ್ನೆರ್ದ ಅರ್ಧಗರ್ಧ ಕಮ್ಮಿ ಹೋದ್ ಎಲ್ಲೆ ಕೊರ್ಪೆ ಎಲ್ಲೆ ಕೊರ್ಪೆ ಪಂಡದು ಸಾಲ ಗೊಂತು ನಾಕಲು ಕೊರೋನಾ ಉಲ್ಲೇರು ಇತ್ತೆ ಟೈಲರ್ನ ಮನೋಭಾವನೆ ಎಂಚ ಪಂಡ ಆಗ ಏತು ಆಯ್ ನೆರಿಯಂಡಲ ಆಯ್ ತೆಲ್ತದೆ ಪಾತಿರ್ನ ತಂದೆ ಕುಡೋರ ಆಯನ ಬತ್ತನೆ ಎನ್ನ ಕಾಸು ಸುರುದಿಲ್ಲ ಬೊಕ್ಕ ನಿನ್ನ ಪೊಲ್ವೆ ಅಂತ ಪಂತಿನ ಇಜ್ಜಿ ಒಂಜಿ ಮದಿಮೆ ಇತ್ತಂಡಲ್ಲ ಒಂಜಿ ಇಲ್ಲು ಕೇಳಿ ಇತ್ತಂಡಲ್ಲ ಆಯನ ಬೇಲೆ ಫಸ್ಟ್ ತುದ ಆಯನ ಇಲ್ಲದ ಬೇಲೆದ ಅರ್ಧವಸಿ ಕಾಸು ಕೊರ್ರೆ ಬಾಕಿ ಉಂಡ ಎನ್ನ ಈ ರೀತಿ ಬೋನಿಗೊಂಜಿ ನೂದು ಕೊರ್ಲೆ ಬಾಕಿ ಪೂರ ಕೊನೋಲೆ ಕುಂಟು ಫಂಕ್ಷನ್ ಮುಗಿಪುಲೆ ಬೊಕ್ಕ ಬಲೆ ಎನ್ನ ಕುಂಟು ಕಾಸು ಕೊರ್ಲೆ ಪಂತಿನ ಟೈಲರ್ಲ ಉಲ್ಲೇರು ಅಂಚದುಪ್ಪುನಾಗ ಎಂಕಲ ಟೈಲರ್ ನಕ್ಲೆ ನೆಟ್ಟಿತ್ತೆ ಎಂಕಲ್ ಕೊರ್ಪುನ ಕೆಲಸ ಆವಡು ಪ್ರತಿಯೊಂದು ಮೆಟೀರಿಯಲ್ ಪಾಡ್ದು ಎಂಕಲ್ ಪೊಲ್ಲುಡು ಎಂಕಲ ಟೈಲರ್ ನಕ್ಲ ಜೀವನ ಎಂಚ ಪಂಡ ಒಂಜಿ ಕಡೆರ್ದು ಕಾಸು ಬತ್ತಂಡ ಕುಡೋರಿಕಂತೂ ಕುಂಟು ಕೊರ್ನಾಗ ಈ ಕಾಸು ಎಂಕಲ ಇಲ್ಲಗ್ಲ ಪೋಡು ಕುಡೋರಿಯನ ಕುಂಟು ಪೊಲ್ಲುದು ತಯಾರು ಮನ್ಪೇರ ಐಕ್ ಮೆಟೀರಿಯಲ್ ಪಾಡುಡು ಆಯ ಕೊನಪಿನಿ ಒಂಜಿ ವರ್ಷ ಬುರ್ದು ಆ ದುಡ್ಡುಲೇನೆ ಇಟ್ಲ ಒಂಜಿ ಬಹುಶಃ ಟೈಲರ್ ಅದು ಪೋಡು ಎಂಕಲ ಕೆಲಸ ಕಾಂಡಿಡ್ದು ನಡು ರಾತ್ರಿ ಮುಟ್ಟಲ್ಲ ಪೊಲ್ಲುಂಡತ್ತು ಸತ್ಯ ಒಂಜಿ ಅಷ್ಟಮಿಗ ಆಡು ಒಂಜಿ ಪರ್ಬಗ ಆಡು ಒಂಜಿ ಒಯ್ಕಲ ಎಂಕುಲ್ ಹೊಸ ಟೈಲರ್ ಪಾಡು ನೊಂದಿಜ್ಜಿ ಟೈಲರ್ ಒಳಗ ಇಂಚ ಮರಿಯಲ ಬನ್ನಾಗ ಬೇಲೆ ಜಂದಿಪುನ ಪೊಲ್ಲು ದೀನೇನೆ ಪಾಡು. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಪಲ್ಲಣ್ಣ ನಾನು ಬೆದ್ರವದು ಸದಾನಂದ ಪೂಜಾರಿ ಪಂಡದ್ದೆ ಪಾತಿರ್ಲಣ್ಣ ಸದಾನಂದ ನವೀನ್ ಶೆಟ್ರೆ ಬೊಕ್ಕ ನಮ್ಮನ ಬೊಕ್ಕ ಅಲ್ಪ ಇತ್ತೇನೆ ಅಧ್ಯಕ್ಷರನಕ್ಲೆ ಪೂರ ಎನ್ನ ಸೋಲ್ಮೇಲ್ ಅದಾದ ಪಂಡ ಇತ್ತೆ ಒಂದು ಮಲ್ತಿನ ಕಾರ್ಯಕ್ರಮ ಬರಲ್ಲ ಯಾಕಂದ್ರೆ ದಯವಂಡ ಟೈಲರ್ ನಕ್ಲು ಒಂಜಿ ಮೂಲೆ ಇಡ್ಬುಡ್ದೆ ಐಕ್ಲೆಗೆ ಒಂಜಿ ಬೆಲೆನ ಇಜ್ಜಂದಿ ಲೆಕ್ಕ ಆತನ ಸರ್ ಇತ್ತೆ ಇಜ್ಜಣ್ಣ ಒವೇ ಕೆಲಸ ಅಲ್ಲ ಎನ್ನ ವೈಯಕ್ತಿಕ ಅಭಿಪ್ರಾಯ ಒವೇ ಕೆಲಸ ಅಲ್ಲ ಅವು ತೀರ್ಥ ಕೆಲಸ ಮೂಲೆಡ್ಕುಲ್ಲನ ಕೆಲಸ ಏರ್ಲ ಎನ್ನಾರ್ಲ ಬಲ್ಲಿ ಖಂಡಿತವಾದ ಸುರುಟ್ಟೆ ಬಂಡೆ ಮಾತೇನ ಮಾನ ಮುಚ್ಚಿನ ಕೆಲಸ ಪವಿತ್ರವಾದ ಕೆಲಸ ಒಂದು ಪಲ್ಲೆ ಪಲ್ಲೆ ಅಂದು ಸರ್ ಎಂಕ್ಲು ಮಾನ ಮುಚ್ಚಿನಕ್ಲ ಅದ ಎಂಕ್ಲೆ ಬೆಲೆದ ಅಂತೆಲ್ಲ ಕಾಂಡಿತ್ತೆ ಬೊಕ್ಕೊಂದು ವಿಷಯ ಬಂಡ ನಮ್ಮ ಇತ್ತೆ ಟೈಲರ್ ನಕ್ಲ ರೇಟ್ದ ಬಗ್ಗೆ ಪೂರ ಪನ್ನಗಲ ಒಂಜಿ ಚೂರು ಎಂಕ್ಲೆಗೆ ಮನಸ್ಸುಡು ಬೇಜಾರಾಗುದು ಬಜ್ಜಿ ದಾಲ ಗೊತ್ತಂತಿನ ಟೈಲರ್ ಒಂಜಿ ಬ್ಲೌಸ್ ಪೊಲ್ಲು ಕೊರ್ಪು ಇಲ್ಲ ಪೊಂಜೋಲ ಒಂಜಿ ಕೊರ್ಪುಂಡ ಆಲು ಒಂಜಿ 150 ರೂಪಾಯಿ ಪೊಲ್ಲು ಕೊರಂಡ ಎಂಕ್ಲ ಒಂಜಿ ಅಂಗಡಿ ದೀದು ಕುಲ್ದಿನಕ್ಲೆಗೆ ಲೈಟ್ ಬಿಲ್ ದಾನ ಅವಡ್ ಐತನ ನೆತ್ತ ಖರ್ಚಿ ವೆಚ್ಚನ ಪೂರ ಬನ್ನಾಗ ಎಂಕ್ಲೆಗೆ ಒಂಜಿ 200-300 ರೂಪಾಯಿ ದೆತ್ತೊಂಜಿ ಐಟ್ ದಾಲ ಎಂಕ್ಲೆ ಸರಿ ಅಣ್ಣ ಸರಿ ಖಂಡಿತ ಅಂದ ಅಂಚಾದಿಪ್ಪನಾಗ ಎಲ್ಲ ಪಾತ್ರೆ ಮುಗಿದದ್ದು ಮಾತೆರೆಗಳ ಸೊಂಬೆ ಸಂದವ ಸೊಲ್ಮೇಲೆ ನೇಪಲ ಪಂಪಿನುಂಡು ಒವೇ ಒಂಜಿ ವಿಚಾರಗು ಬೆತೆ ಬೆತೆ ಮೋನೆಲು ಪುಂಡು ಬೆತೆ ಬೆತೆ ಮರ್ಗಿಲ್ಡು ತೂನಗ ಒಂಜಿ ತೋಜಿನ ದಂಡಲ ಐತು ಉಲಾಡು ಬೇತೆ ಆಯ್ತಾ ನೋಡಿ ಸುಧಾಕರ್ ದೇವಾಡಿಗರು ಒಂಜಿ ಬರೀ ಪೇರು ಒಂದು ಬ್ಲೌಸ್ ಹೋಲಿಯಲು ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮು ಅದರ ಫಿನಿಶಿಂಗ್ಗೆ ಬೇಕು ಅಂತ ಐಟ್ ಹೆಮ್ಮಿಂಗ್ ಮಂತಿನಲ್ಲಿ 15-20 ರೂಪಾಯಿ ಐಟ್ ಫಾಲ್ ಕುಲ್ಲೈನಲ್ಲಿ ಒಂಜಿ 30 ರೂಪಾಯಿ ಐಟ್ ಕೂಡ ಒಂಜಿ ನಮ್ಮ ಇಸ್ತ್ರಿ ಪಾಡ್ನಿಕ್ ಕರೆಂಟ್ಗೆ ಬಿಲ್ ಒಂಜಿ ಬ್ಲೌಸ್ ರೆಡಿ ಆವಡಂಡ ಒಂಜಿ ದನಿಕ್ ಓರಿ 100 ರೂಪಾಯಿ 350 ರೂಪಾಯಿ ಒಂಜಿ ಬ್ಲೌಸ್ ದೆತ್ತೇರಂಡಲ್ಲ ಲೈನಿಂಗ್ ರೈಕಂಜಿ ಬತ್ತಂಡು ಲೈನಿಂಗ್ ಕೊರುಂಡಲ ಸೇಮ್ ಹೈಫೈ ಶಾಪ್ ಉಡಿಯತ್ ಕಾಸೇತನರ ಆತೆದ ಅವು ಯಾನ್ ಎಕಡೆ ಪಂತೆ ಗೊತ್ತಾರ ದಾಯ ಪಂಡ ಹೈಫೈ ಶಾಪ್ ಪೇಂಟೆಡ್ ಉಪ್ಪು ನಾಯನ ಬಾಡಿಗೆ 15,000 ಎಂಕಲು ಹಳ್ಳಿಡು ಉಪ್ಪುನ ಬಾಡಿಗೆ ದಾಯನ 4,000 3,000 ಅಪ್ಪಾಗ ತೊಕೊಟ್ಟದ ಅಂಗಡಿಗೆ ಹೋದು ಪೊಲ್ಲಂಡ ಆಗ ಊಲ ಟೆನ್ಷನ್ ಸರಿ ತಾವು ಹೇಳ್ತಾ ಇದ್ರಿ ಬೇಡಿಕೆಗಳ ಬಗ್ಗೆ ಈಗ ಪ್ರಮುಖವಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಮತ್ತೆ ಒಂದು ಕರೆಯನ್ನು ಸ್ವೀಕರಿಸಿ ತಮ್ಮ ವಿಚಾರ ಕೇಳ್ತೇನೆ. ನಮಸ್ತೆ. ಹಲೋ ನಮಸ್ತೆ. ಪಲ್ಲಣ್ಣ ಏರುದು ನಿಮ್ದು ಅವಿನಾಶ್ ಎಂದು ಬಂಟ್ವಾಳ ಪಾತಿರ್ಲಣ್ಣ ಅವಿನಾಶ್ ಪಲ್ಲೆ ಎಂಟ್ಲೆ ಹೋಗ್ತಂಡೆ ಎಂಟ್ಲ ಬಿಲ್ಡಿಂಗ್ ಎಟ್ಲ ಅವರಿ ಟೈಲರ್ ಉಲ್ಲೇರಿ ಅಕ್ಲೆಗೆ ಎಂಕ್ಲು ರೆಡ್ ತಿಂಗಳದ್ದು ಬಾಡಿಗೆ ತಗೊಂಡಿ ಅಕ್ಲ ಫಸ್ಟ್ ಎಂಕ್ಲೆಗ್ಲ ಅರ್ಥ ಆಗುಂಡು ಖಂಡಿತ ಬಾರಿ ಎಡ್ಡೆ ಕೆಲಸ ಮಾಡ್ತಾರೆ ನಿರೆಗೆ ಒಂಜಿ ಮಲ್ಲ ಸೊಲ್ಮೇಲೆ ಒಂಜಿ ಮಾಧ್ಯಮದ ಪಲ್ಲೆ ಪಲ್ಲೆ ಬೊಕ್ಕ ಎಂಚಿನ ಬಂಡ ಅಕ್ಲೆಗ್ಲ ಇತ್ತ ಸೀಸನ್ ಇತ್ತಂಡು ಪೆರ್ನಾಲ್ದ ಟೈಮ್ ಕೂಡ ಸತ್ಯ ಅಣ್ಣ ಸತ್ಯ ಅಕ್ಲೆಗೆ ಈ ಸತಿ ಮೆಜರ್ಮೆಂಟ್ ದೆಪ್ಪರೆಜ್ಜಿ ಬೊಕ್ಕ ಅಂಗಡಿ ಓಪನ್ ಮಲ್ಪರೆಜ್ಜಿ ಅಂತ ಅಕ್ಲೆಗೆ ಮಸ್ತ್ ಲಾಸ್ ಆತಂಡೆ ಅಂಚ ಟೈಲರ್ ಸಂಘಟನೆಗೆ ಎಂಜಿನ ಒಂಜಿ ಕೋರಿಕೆ ಬಂಡ ಸರ್ಕಾರಲ ಇತ್ತೆ ಬಂಗಡುಂಡು ನಿಕಲ್ ಚೂರು ಕಾಪ್ಲೆ ಸರ್ಕಾರ ನಮ್ಮ ಯಡಿಯೂರಪ್ಪನ ಸರ್ಕಾರಲ ನಿಕ್ಲಿಗೆ ಸ್ಪಂದನೆ ತೋರು ಎನ್ನೋ ಒಂಜಿ ಅಭಿಪ್ರಾಯ ಹೆಚ್ಚಿನ ಬಂಡ ಆಕ್ರೋಶವಾದ ನಿಕ್ಲು ಹೋರಾಟ ಮಲ್ಪಡ್ತಿ ಶಾಂತಿಯುತ ಮಲ್ಪಲೆ ಖಂಡಿತ ಇತೋರು ಬಹುಶಃ ಆಕ್ರೋಶ ಇವತ್ತಿನವರೆಗೆ ಈ ಸಂಘಟನೆ ಮೇಲೆ ಯಾವುದೇ ಹೋರಾಟದಲ್ಲಿ ಕಪ್ಪು ಚುಕ್ಕೆ ಬರದಾಗೆ ನಾವು ನೋಡಿದ್ದೇವೆ. ನಮ್ಮ
ಅದು ಮುಂದೆ ಇರಲಿ ಅಂತ ಅವರ ಆಶಯ, ಎಲ್ಲರ ಆಶಯ ಕೂಡ. ಎಂಕುಲು ಸರಕಾರದ ಬೇಡಿಕೆ ದೀಪುನು ಹೋರಾಟ ಎಂಕುಲು ಬೇಡಿಕೆ ಎಂಕ್ಲೆಲ್ಲ ತೂಲೆ ಎಂಕ್ಲೆಲ್ಲ ಬೇನೆ ಅರ್ಥ ಮಾಡ್ಕೊಳ್ಳಿ. 15/5/2000 ಪುರಭವನದಲ್ಲಿ ನಾವು ಅವಿಭಜಿತ ದಾಖಾ ಜಿಲ್ಲಾ ಸಮ್ಮೇಳನ ಮಾಡಿದೆವು. ಸರಿ, ಉದ್ದೇಶ ಏನಿತ್ತು, ಈ ಸಂಘಟನೆಯ ಪ್ರಕಾಶ ಇಡೀ ರಾಜ್ಯಕ್ಕೆ ಹೋಗ್ಬೇಕು. ಆಗ ನಾವು ನಮ್ಮ ಇಲ್ಲಿಯ DIG ಅವರನ್ನು ಭೇಟಿ ಮಾಡಿದೆವು. ಅಲ್ಲಿಗೆ ಇನ್ವಿಟೇಷನ್ ಕೊಟ್ಟು, ಸರ್ ನಮ್ಗೆ ನಮ್ಮೊಂದು ಕಾರ್ಯ ಆಗ ಕೇಳಿದ್ರು, ಯಾಕಪ್ಪ ನಿಮ್ಮ ಈ ಉದ್ದೇಶ? ಸರ್ ನಾವು 60 ವರ್ಷದಾಗ ಆದ ಮೇಲೆ ನಮ್ಮ ಸಮಾಜ ಕಡೆಗಣಿಸುತ್ತದೆ, ಮುದುಕ ಏನು ಗೊತ್ತಿಲ್ಲ ಅನ್ನುವ ನಿಟ್ಟಿನ, ಅದಕ್ಕೆ ನಾವು ಸರ್ಕಾರದ ಮುಂದೆ ಸಾಮಾಜಿಕ ಭದ್ರತೆ ಕೇಳ್ತಿದ್ದೇವೆ. ಆಗ ಅವರೊಂದು ಅವ್ರು ಏನ್ ಹೇಳಿದ್ರು ಕೇಳ್ತೇನೆ, ಒಂದು ಕರೆಯನ್ನು ಸ್ವೀಕರಿಸ ಬಳಿಕ. ನಮಸ್ತೆ. ಹಲೋ ನಮಸ್ತೆ. ಪಲ್ಲೆ ಮೈರೊಂದು ಸುನೀತಾ ಬಂದು ಕೋಟೆಗಾರ ಪಲ್ಲೆ ಸುನೀತಕ್ಕ ಪಾತಿರ್ಲೆ ಯಾನ್ ಪಂಡ ಟೈಲರಿಂಗ್ ಅಸೋಸಿಯೇಷನ್ ದಾಲ ಸೇರ್ದಿಜ್ಜಿ ಪಲ್ಲೆ ಮಲ್ಲೆ ಸೇರುಡುಂದಿಜ್ಜಿ ಕಾರ್ಯಕ್ರಮ ತೂಬಿನಕ್ಕುಲ್ಲ ಸೇರುವ ನಮ್ಮ ಒಂಜಿ ರೀತಿ ಅಸೋಸಿಯೇಷನ್ ಗತ್ತು ನಮ್ಮ ಪಾಡ್ನ ಕುಂಟಾಗಿ ದಾಲ ಅಂದ್ ದಾಲ ಅಂದಿಟಕ್ಕೆ ಸೇರ್ದಿಜ್ಜಿ ಅಂಚ ದಾದಾಂಡಲ ಸರ್ಕಾರ ತಿಕ್ಕಣ ಎಂಕಲ್ ಮತ್ತೆ ದಾದವನ್ ಪೋಡು ಇಲ್ಲಲ್ ಪೋಲು ನಕ್ಲಿ ಇಂಕಲ್ ಇಲ್ಲಡ್ ಪೋಲು ನಕಲು. ಸರಿ ಸರಿ ಅಂದ್ ಇಲ್ಲಲ್ ಪೋಲು ಪೋಲು ನೆಕ್ಕ ಬಹುಶಃ ರಾಜ್ಯಾಧ್ಯಕ್ಷರೇ ಸೂಕ್ತ ಉತ್ತರ ಕೊಡೋರು ದಾಲ ರೇಟ್ ಸುನೀತಕ್ಕ ಈರು ಟೈಲರ್ ಅಂದಂಡ ಎಂಕುಲು ಪನ್ಪುನಿ ಪ್ರತಿ ವರ್ಷ ನಮ್ಮ ಸಂಘಟನೆದ ಸದಸ್ಯರಲ್ಲೇ ನಮ್ಮ ಒಗ್ಗಟ್ಟು ಬರಡೆ, ನಮ್ಮ ಒಗ್ಗಟ್ಟದ ಈರ್ಲ ನಮ್ಮ ಸಂಘಟನೆ ಒಟ್ಟು ಸೇರಿದ ನಮ್ಮ ಸರ್ಕಾರದ ಕೇನುಗ ಇತ್ತೆ ನಮ್ಮ ಹೋರಾಟ. ಪ್ರತಿಯೊಂದು ಟೈಲರ್ಗೆ ಪ್ಯಾಕೇಜ್ ತಿಕ್ಕೊಡೊಂದು ಹೋರಾಟ, ಕೇವಲ ಎಂಗ್ಲ ಸದಸ್ಯರೇ ಮಾತ್ರ ತಿಕ್ಕೊಡೊಂದು ಎಂಗ್ಲ ಪಂದಿಜ. ರಾಜ್ಯದ ಮೂಲೆ ಮೂಲೆದ ಟೈಲರ್ ವೃತ್ತಿ ಮನ್ಪನಾಗಲಿಗೆ ಕಷ್ಟಡುಲ್ಲೇರಂದು ಪನ್ಪನ ತಂದೆ ಎಂಗ್ಲ ಸದಸ್ಯರೇ ಮಾತ್ರ ಕೊರ್ಲೆಂದು ಎಂಗ್ಲ ಸರ್ಕಾರ ತುಂಬ ಹೋರಾಟ ಮಂದಿಜ. ಖಂಡಿತ ಖಂಡಿತ. ಸರಿ ಅಮ್ಮ ಬೇತದಲ್ಲ ಬಂಡ್ರೆ ಅಲ್ಲೇ ಪಾತೆರೊಂದುಲ್ಲೇರ ಸುನೀತಕ್ಕ ಅಲ್ಪ ವಲಯ ಸಮಿತಿನ ಸಂಪರ್ಕ ಮನ್ಪಲೆ ಕಿನ್ಯ ವಲಯ ಸಮಿತಿ ಉಂಡು ಅಲ್ಪ ಸಂಪರ್ಕ ಮನ್ಪಲೆ ಸದಸ್ಯರಲ್ಲೇ ಸಂಘದೊಟ್ಟಿಗೆ ಕೈ ಜೋಡಿಸಲಿ. ಸರಿ, ತಾವಾಗ ಹೇಳ್ತಿದ್ರಿ DIG ಅವರು. ಆ DIG ಅವರು ಆಗ ನಮ್ಮ ಇನ್ವಿಟೇಷನ್ ಕೂಲಿತ್ತುಕೊಂಡು ನೋಡ್ತಿದ್ದ DIG ಎದ್ದು ನಿಂತು ನಮ್ಮನ್ನು ಹೈಲೈಟ್ ಮಾಡಿದವರು ನೀವು. ನಿಮ್ಗೆ ನೋಡಪ್ಪ, ನೀನು 60 ವರ್ಷ ಆದ ಮೇಲೆ ಸಮಾಜ ತಿರಸ್ಕಾರ ಮಾಡೋದಲ್ಲ, ನಿನ್ನಲ್ಲಿ ಸಂಪಾದನೆ ಇಲ್ಲದೆ ಹೋದ ಪಕ್ಷ ನಮ್ಮ ಕುಟುಂಬದವರೇ ತಿರಸ್ಕಾರ ಮಾಡ್ತಾರೆ. ನೀವು ನ್ಯಾಯಯುತವಾಗಿ ಹೋರಾಟ ಮಾಡ್ತಿದ್ದೀರಾ, ನೀವು ಜನ ಸೇರಿಸುವ ಜವಾಬ್ದಾರಿ ನಿಮ್ದಾದ್ರೆ ನಿಮ್ಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ದು ಅಂತ ಬೆನ್ನು ತಟ್ಟಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆ ನಮ್ಗೆ ಸಂಘಟನೆಗೆ ಅಪೂರ್ವವಾದ ಒಂದು ಬೆಂಬಲವನ್ನು ಕೊಟ್ಟಿದೆ. ನಾವು ಬೇಡಿ. ಹಲೋ ಹಲೋ ನಮಸ್ಕಾರ. ನೇರದು ವಿಶ್ವನಾಥ್ ಬೆಳ್ಳಿಪಾಡಿ ಪಲ್ಲೆ ವಿಶ್ವನಾಥರೇ ಪಲ್ಲೆ ದೇಯನ ಕಟ್ಟಡ ಕಾರ್ಮಿಕ ಸಂಘದ ಪುತ್ತೂರು ಪಲ್ಲೆ ಒಂದು ಸಂಘಟನಾ ಕಾರ್ಯದರ್ಶಿ. ಟೈಲರ್ ಸಂಘಟನೆ ಆಗಿದ ಚೂರು ಕಷ್ಟ ಉಂಟತ್ತೆ ತಿಕ್ಕಿಯರ ಸಂಘಟನೆ ಹೆಜ್ಜಿಂದ ಕಲಿಯುಗೋಡು ಐಕ ಒಂದು ಬಲನೆ ಹೆಜ್ಜಿಂದ ಬಂತಿರು ಕೃಷ್ಣ ಪರಮಾತ್ಮನೇ ಬಂತೀನಿ ಯಾರೇ ನಾಟಕ ಆಡ್ತಿಲ್ಲ ಪಲ್ಲೆ ಪಲ್ಲೆ ಅಂಚಾದ ಸಂಘಟನೆ ಉಂಟ ಯಾರಂದ್ರೆ ಪ್ರತಿ ಐತಾರ್ದಾನಿ ಅಗ್ಲಿ ಸಂಘಟನೆ ಅಗ್ಲಿ ಒಂದು ಹೆಚ್ಚಿನ ವ್ಯವಸ್ಥೆ ಬಿಡಾಗಿ ಮಲ್ತುಕೊಂಡಿರ ಮಧ್ಯಾಹ್ನ ಬಿಟ್ಟ ಹೋಗ್ತೆ ಬುರಾನಿ ಸೀತ ಪುರಂದರ ಭಟ್ರು ಒಟ್ಟಿಲೇರು ಪಂಡೇರು ಇಲ್ಲಿ ಗಿಲ್ಲಲ್ಲಿ ಪಂಕ್ತಿ ಎಲ್ಲ ಪೆಟ್ಟಲ್ಲಿ ಪಾಡೋಲಿ ಎತ್ತ ಈ ದಾರಿ ಮಲ್ಪಾರ ಸೇವೆ ಅಂತಾರೆ ಅಂದು ಸೇವಾ ಮನೋಭಾವನ ಸಂಘಟನೆ ಇದ್ದು ಶುರು ಅವರು ಅನ್ಕೊಂಡು ಇನ್ನೊಂದು ಉದ್ದೇಶ ಜ್ಞಾನ ಬರೋಕ್ಕೆ. ಸರಿ, ಖಂಡಿತ. ಐದು ಉತ್ತರ ಕೊರಪೇರು ಪಲ್ಲೆ ಹೇಳಿ. ತಾವು ಮಾತನ್ನ ಅರ್ಧದಲ್ಲಿ ನಿಲ್ಲಿಸಿದೆ. DIG ಅವರ ಹೇಳಿದ್ರ ಬೆಂಬಲವನ್ನು ಕೊಟ್ರ ಆ ರೀತಿ ನಾವು ನಮ್ಮ ನಿರೀಕ್ಷೆ ಅವತ್ತು 15,500 ಕಾರ್ಯಕ್ರಮ 5,000 6,000 ಜನ ಬರ್ಬಹುದು ಅಂತ ನಮ್ಮ ನಿರೀಕ್ಷೆ ಮೇಲೆ 13,000 14,000 ಜನ ಸೇರಿದ್ರು. ಮಂಗಳೂರು ತಲನಾಯ್ತು, ಮಾಧ್ಯಮದ ಮುಖಾಂತರ ರಾಜ್ಯಕ್ಕೆ ಪ್ರಕಾಶವಾಯಿತು. ಇದು ನಾನು ಈ ಸಂದರ್ಭದಲ್ಲಿ ಯಾಕೆ ನೆನಪಾಡ್ತೇನೆ, ಇಡೀ ರಾಜ್ಯಕ್ಕೆ ಈ KSTಯ ಒಂದು ನಿಮ್ಮಲ್ಲಿ ಪ್ರಶ್ನೆ, ಒಟ್ಟು ಸಾಧಾರಣ ಎಷ್ಟು ಜನ ಇದ್ದಾರೆ ಸದಸ್ಯರು ಸೇರಿದಂತೆ ಅಥವಾ ಸದಸ್ಯರಲ್ಲದೆ ಇರುವಂತಹ ದರ್ಜಿಗಳು? ನಮ್ಮ ಈಗದ ಪ್ರಕಾರ ಒಂದು 5 ರಿಂದ 6 ಲಕ್ಷ ಇರಬಹುದು ಕರ್ನಾಟಕದಲ್ಲಿ, ರಾಜ್ಯದಲ್ಲಿ. ನಮ್ಮಲ್ಲಿ ಈಗ 1,10,000 ಜನ ಸದಸ್ಯರಾಗಿದ್ದಾರೆ. ಜಿಲ್ಲೆದ ಮಟ್ಟ ಬಂದ್ಬಿಡಣ್ಣ ಜಿಲ್ಲೆಡ ಸುಮಾರು 30,000 ಜನ ಇತ್ತೆ. ಇಡೀ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಸುರತ್ಕಲ್, ಮುಲ್ಕಿ ಮೂಡಬಿದ್ರೆ, ಉಳ್ಳಾಲ, ಮಂಗಳೂರು 30,000 ಜನ ಇತ್ತೆ. ಇಂಕ್ಲನ ರಿಜಿಸ್ಟರ್ ಆತಿನಿ ಮಾಡಿದ್ದು ಸಾಧಾರಣ ನನ್ನಲ್ಲಿ ಒಂದು 10,000 ಜನ ಜಾಸ್ತಿ ಜನ ನನ್ನ ಸಂಘಟನೆ ದ್ಯಾಪಂಡೈತೆ ಓಟು ಬಂದಾಗ ಲೆಕ್ಕಾಚಾರ ನಿಂಚಿತ್ತೆ ಸಂಘಟನೆ ಲೆಕ್ಕಾಚಾರ ಜಾತಿ ಲೆಕ್ಕಾಚಾರ ಲೆಕ್ಕಾಚಾರ ಇತ್ತೆ ಬರೋದುಂಡು ಮುರಾಣಿ ಇಂಕ್ಲನ ಸುಳ್ಯ
ಸುಳ್ಯ ಕ್ಷೇತ್ರದಕ್ಕಲು ನೆತ್ತ ಬಗ್ಗೆ ಒಂಜಿ ಗಂಭೀರ ಚಿಂತನೆ ಮಲ್ತದೆ ಈ ಸರ್ತಿದ ನನ್ನ ದುಂಬಗ ಬರ್ಪುನಂಚಿನ ಒಂಜಿ ಪಂಚಾಯತದ ಓಟುನು ಎಂಕಲು ಓಟು ಪಾಡನ ಮಲ್ಪ ಪನ್ಪುನಂಚಿನ ಓಟು ಪಾಡದ ಕುಲ್ ನಾವು ಸರಿ ಅತ್ತ ಐಕ್ಯಾನ್ ಮಾಧ್ಯಮದ ಸರಿ ನಿಕಲ ಪ್ರಬಲವಾದ ಬೇಡಿಕೆ ಎಂದುಂಗುದಿಲ್ಲ ಈ ಜನ ಎಂಕುಲ್ಲ ಬೇಡಿಕೆ ಎಂದು ಕೊರ್ದಾಗಲು ಹಂಗಾರೆ ಶಾಸಕರ ಹಂಗಾರ ಮನವಿಲ್ಲ ಮುರಾಣಿ ಅಕಲು ಕೊರ್ದಲ್ಲ ಬೈದಾರೆ ಸರಿ ಆಯ್ತು ನೋಡಿ ಲೆಪ್ಪುಂಡು ಆಯ್ತು ಓಕೆ ಬರ್ಪೆ ಹಲೋ ಹಲೋ ನಮಸ್ಕಾರ ಅಮ್ಮ ಪಲ್ಲೆ ಏನೊಂದು ಹಲೋ ಸರ್ ನಾನು ಅರ್ಚನಾ ಆಕಾಶಭವನದಿಂದ ಮಾತಾಡಿ ಸರ್ ನಮಸ್ತೆ ಆನಂದ್ ಸರ್ ನಮಸ್ತೆ ಸರ್ ಇದು ಮನೆಯಲ್ಲಿರಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಮನೆಯಲ್ಲೇ ಇದ್ದೇವೆ. ಆದ್ರೆ ನಮ್ಮ ಹಿತ ಕಾಯುವವರು ಯಾರು ಇಲ್ಲ ಸರ್. ತುಂಬಾ ಕಷ್ಟದಲ್ಲಿದ್ದೇವೆ. ಹಲೋ ಮತ್ತೆ ನಮ್ದು ಉರುವಲಯ ಜಯಪ್ರಕಾಶ್ ಅಣ್ಣ ನಮ್ದು ಅಧ್ಯಕ್ಷರು. ಅವರು ಒಂದು ಕಾಳಜಿ ವಹಿಸಿ ಫಸ್ಟಿಗೆ ಎಲ್ರಿಗೂ ಕಿಟ್ಟು ಕೊಟ್ಟಿದ್ದಾರೆ. ಅದು ಅವರ ಕಾಳಜಿ ಮೆಚ್ಚುವಂತದ್ದು. ಅವರ ಅಧ್ಯಕ್ಷ ಆದ್ಮೇಲೆ ಕೆಲವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಉಂಟು. ಸರ್ಕಾರ ಕೂಡ ಒಂದು ಕಣ್ಣು ತೆರೆದು ನೋಡಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಬೇಕಂತ ಕೇಳ್ತೇನೆ. ಒಳ್ಳೆಯ ಸಲಹೆ ಅರ್ಚನರವರೇ. ಪ್ರತಿಯೊಂದು ನಮ್ಮ ಉದ್ದೇಶ ಕೂಡ ಅಷ್ಟೇ. ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ರಾಜ್ಯದ ಸಂಘಟನೆ ಕೂಡ ಸಮಿತಿಯ ಮುಖಾಂತರ ಎಷ್ಟು ಸಾಧ್ಯನೋ ತುಂಬಾ ಕಷ್ಟದಲ್ಲಿದ್ದಂತ ಒಂದು ಸದಸ್ಯರಿಗೆ ನಮ್ಮಿಂದ ಅಂದ್ರೆ ನಾವು ಏನು ದೊಡ್ಡ ಮಟ್ಟದ ಒಂದು ಸದಸ್ಯತನ ಸ್ವೀಕಾರ ಮಾಡುದಿಲ್ಲ. ಕೇವಲ 45 ರೂಪಾಯಿ ವರ್ಷಕ್ಕೆ 45 ರೂಪಾಯಿ ಅದನ್ನು ಕೊಡುವುದಿಲ್ಲ ಜನ. ಪ್ರಥಮ ಹಂತದಲ್ಲಿ 30 ರೂಪಾಯಿ ಪ್ರವೇಶಧನ. 12 ವರ್ಷ ಆಯ್ತಾ 75 ರೂಪಾಯಿ ಸದಸ್ಯಧನ ಆರಂಭ. ಯಾಕೆ ಅದೊಂದು ಅನಾಸಕ್ತಿ? ನಿಮ್ಮಲ್ಲೇ ಒಗ್ಗಟ್ಟಿಲ್ಲ? ಅಲ್ಲ ಅನಾಸಕ್ತಿ ಅಲ್ಲ. ಇಲ್ಲಿ ಕಾರಣ ಏನಂದ್ರೆ ಈಗ ನಾನು ನೇರವಾಗಿ ಹೇಳ್ಬೇಕಿದ್ರೆ ನಾನು ಇದು ಜನರ ಮೇಲೆ ಆಪಾದನೆ ಅಲ್ಲ. ನಾವು ಇಡೀ ರಾಜ್ಯದ ಜನರ ಮಧ್ಯೆ ಹೋಗಿ ಸಂದೇಶವನ್ನು ಸಾರಿದ್ರು. ಜನ ಸಂಘಟನೆಯನ್ನು ಅಪ್ಪಿಕೊಳ್ಳಲಿಲ್ಲ, ಹೆಚ್ಚಾಗಿ ಪ್ರೀತಿಸಲಿಲ್ಲ. ಕಾರಣ ಟೈಲರ್ಗಳಲ್ಲಿ ಒಂದು ಸ್ವಲ್ಪ ಈಗೋ ಏನು. ಈಗ ಕೊರೋನಾ ಏನು ಮಾಡಿದೆ? ಕೊರೋನಾ ಪ್ರತಿಯೊಬ್ಬರ ಆ ನಿದ್ದೆಯನ್ನು ಬಿಡಿಸಿದೆ. ನಾನು ಎಷ್ಟೋ ಜನರ ಮಧ್ಯೆ ಹೇಳ್ತಿದ್ದೆ, ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು, ನಿದ್ದೆ ಮಾಡುವಂತೆ ನಟಿಸುವವರನ್ನು ಎಬ್ಬಿಸುವುದು ಕಷ್ಟ. ನಾವು ಹೇಳಿದ್ದೇನು ಇಡೀ ರಾಜ್ಯದ ಜನತೆಯ ಮುಂದೆ, ನಿಮ್ಮ ಜಾತಿ ಯಾವುದು ನಮ್ಗೆ ಬೇಡ, ನೀವು ಮಾಲೀಕರೋ ಕಾರ್ಮಿಕರೋ ನಮ್ಗೆ ಬೇಡ, ನೀವು ಶ್ರೀಮಂತರೋ ಬಡವರ ನಮ್ಗೆ ಬೇಡ, ನೀವು ಉಚ್ಚರೋ ನೀಚರೋ ಬೇಡ, ನೀವು ಬಿಜೆಪಿನೋ ಕಾಂಗ್ರೆಸ್ನ JDS ಕಮ್ಯುನಿಸ್ಟ್ ಬೇಡ, ನೀವು ಟೈಲರ ನಮ್ಮ ಸಂಘಟನೆ ಕೈ ಜೋಡಿಸಿ ಪವಿತ್ರವಾದ ಈ ವೃತ್ತಿ, ಮಾನ ಮುಚ್ಚಿದ ವೃತ್ತಿ. ಒಂದು ಸ್ಲೋಗನ್ ಇದೆ, ಗಾಡ್ ಮೇಡ್ ಮ್ಯಾನ್ ಬಟ್ ಟೈಲರ್ ಹಿಮ್ ಮೇಡ್ ಎ ಜೆಂಟ್ಲ್ಮ್ಯಾನ್. ಆದ್ರೆ ನಾವು ಜೆಂಟ್ಲ್ಮ್ಯಾನ್ ಆಗ್ಲಿಲ್ಲ, ನಮ್ಮಲ್ಲಿ ಮಾತ್ಸರ್ಯದ. ಅದಕ್ಕೆ ನಾವು ಹೇಳಿದ್ದು, ನಿಮ್ಮ ವೃತ್ತಿ ಮಾತ್ಸರ್ಯವನ್ನು ಬದಿಗಿಟ್ಟು ವೃತ್ತಿ ಬಾಂಧವ್ಯತೆಯನ್ನು ಬೆಳೆಸುವಲ್ಲಿ ಲಿಂಗ ಭೇದವು ಮರೆತು ಬನ್ನಿ. ಆದರೆ ಜನ ತಿರಸ್ಕಾರ. ಎಷ್ಟೋ ಕಡೆ ಸದಸ್ಯರಾಗಿದ್ದವರು ಈಗ ಬಂತು ಒಂದು ಕರೆ, ಆರಂಭದಲ್ಲಿ ಮೆಂಬರ್ ಆಗಿದ್ದೇನೆ ಮತ್ತೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಸಂಘಟನೆಯ ಭದ್ರ ಬುನಾದಿ ಆಗಿದ ಸಂಘಟನೆ. ನಿರಂತರ ಜನರ ಮಧ್ಯೆ ಕೆಲಸ ನಡೆಯುತ್ತಾ ಉಂಟು. ಆದರೆ ಇಷ್ಟು ನಗರ ಪ್ರದೇಶ ಮಧ್ಯದಲ್ಲಿದ್ದವರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಕೆ ನಾನು ಯಾವಾಗಲೂ ತಮಾಷೆಗೆ ಹೇಳ್ತೇನೆ. 45 ರೂಪಾಯಿಯಲ್ಲಿ ಒಂದು ವಲಯ ಸಮಿತಿಗೆ 16 ರೂಪಾಯಿ ಹೋಗ್ತದೆ, 12 ರೂಪಾಯಿ ಕ್ಷೇತ್ರ ಸಮಿತಿಗೆ ಹೋಗ್ತದೆ, 9 ರೂಪಾಯಿ ಜಿಲ್ಲಾ ಸಮಿತಿಗೆ ಹೋಗ್ತದೆ, 8 ರೂಪಾಯಿ ರಾಜ್ಯ ಸಮಿತಿಗೆ ಬರ್ತದೆ. ಆದರೆ 8 ರೂಪಾಯಿ ನಾವು ತಗೊಂಡು ರಾಜ್ಯ ಸಮಿತಿ ಅಂತ ಮಾಡ್ತದೆ ಅಂತ ಎಲ್ಲೋ ಕುರಿತು ಫೋನ್ ಮಾಡುವವರಿದ್ದಾರೆ. ನಾವು ಏನ್ ಮಾಡ್ಲಿ? 8 ರೂಪಾಯಿ ವರ್ಷಕ್ಕೆ ತಗೊಂಡು ಪ್ರತಿದಿನ ಒಂದು ಟೈಲರ್ ಮನೆಗೆ 1 kg ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯನಾ? ಸರಿ, ಮತ್ತೊಂದು ಕರೆ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬರ್ತಾ ಇದೆ. ನಮಸ್ತೆ. ನಮಸ್ತೆ. ನಮಸ್ಕಾರ. ಪಲ್ಲೆ ಏರೊಂದು ಚಂದ್ರಕಾಂತ್ ಪಲ್ಲೆ ಚಂದ್ರಕಾಂತ್ ಪಲ್ಲೆ ಪ್ರಜ್ವಲನೆ. ಹಲೋ ಪ್ರಜ್ವಲ್ ನಮಸ್ಕಾರ. ನಮಸ್ತೆ ಪಲ್ಲೆ. ಒಂದು ದಾದ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಜನಕ್ಕೆ ಕೊಡಲಾಯ್ತ ಬಗ್ಗೆ ಮಾಹಿತಿ ಇದ್ದಿ ಅದನ್ನೊಂದು ಕರೆಕ್ಟ್ ಪನೋಡು. ಸರಿ. ಬೊಕ್ಕ ಕುಡೊಂಜಿ ಬಂದ ನಮ್ಮ ಸಂಘಟನೆ 5,000 ತಿಕ್ಕೊಂಡು ಬಂದು ಪೂರ ಲಕ್ಕೊಂದು ಪಂಡ ಅದಕ್ಕೋಸ್ಕರ ಕಾಪೋಡೊಂದಿದ್ದಿ ನಮ್ಮ ಒಂದು ಒಗ್ಗಟ್ಟಿತ್ತು. ನಮ್ಮ ಕುಡಲ ನಮಗೆ ಗವರ್ಮೆಂಟ್ ಮಿತ್ತು ಪ್ರೆಷರ್ ಪಾಡೋಲಿ ಬಂದೆ ಅನ್ನೊಂದು ಖಂಡಿತ ಎಡ್ಡ ಸಲ ಐಕ್ ಉತ್ತರ ಕೊರ್ದಿ ಕಾರ್ಯಕ್ರಮ ಈರ್ಲು ಒಂಚೂರು ಪಾತ್ರ ಪಲ್ಲೆ ವಿಷಯಂಚದ ಬಂಡ ಈ ಸ್ಮಾರ್ಟ್ ಕಾರ್ಡ್ ಬಂಡದು 2 ವರ್ಷ ದುಂಬು ಫಾರ್ಮ್ ಪೂರ ಕೊರ್ದು ಎಂಕ್ಲು ಕೊರ್ದು
ಈ ಬರ್ರೇರನ್ನೇ ಸುರತ ಕಾರ್ಡ್ ಬರ್ರೇರನ್ನ ಒಂಜಿ ವರ್ಷ ತಾಗದುಂಡು ಎಂಗ್ಲು ಎತ್ತೋ ಸಲ ಕಾರ್ಮಿಕ ಇಲಾಖೆಗೆ ಎಂಗ್ಲು ಭೇಟಿ ನೀರ್ದು ಈ ಮುರಾಣಿ ಸಮೇತ ಎಂಗ್ಲು ಜನವರಿ ಪೋತಿನಕುಲ್ಲ ಕಾರ್ಮಿಕ ಇಲಾಖೆ ಪೋತ ಈ ಕಾರ್ಡ್ ಬರೊಂದಿಜ್ಜಿ ನೇರವಾದ ಕರೆಕ್ಟ್ ಆದ ಎಂಗ್ಲ ಇರ್ದು ಬೊಕ್ಕ ಬ್ಯಾಂಗ್ಳೂರ್ ಆಫೀಸರ್ ಪುರ ಪಂಡ ಎಂಗ್ಲು ಮುಲ್ಪ ಜಿಲ್ಲೆಗೆ ಒಂಜಿ ಮಿಷನ್ ಕೊರ್ಲೆ ಎಂಗ್ಲ ಆಯ್ನಾತ ಎಂಗ್ಲಿಗೆ ಬೇಗ ಅದು ತಿಕ್ಕರೆ ಕೂಡ ಐತ ಒಟ್ಟಿಗೆ ಹೆಂಚಿನ ಪಂಡ ಬತ್ತಿನಂಚಿನ ಈತೆ ಕಾರ್ಡ್ ಉಂಡು ಐಟ್ ಅರ್ಧ ಕಾರ್ಡ್ ಆಧಾರ್ ನಂಬರ್ ಸರಿ ಇಜ್ಜಿ ಪುದರ್ ಸರಿ ಇಜ್ಜಿ ಡೇಟ್ ಆಫ್ ಬರ್ತ್ ಸರಿ ಇಜ್ಜಿ ಐತೆ ಉದ್ದು ಎಂಚಿನ ಪಂಡ ಎನ್ನನ್ನೇ ಚಿಂದ್ಯವೇ ಅದು ಇನ್ನಿಕ್ಕೆಲ್ಲ ಕಾರ್ಮಿಕ ಇಲಾಖೆ ಉಂಡು ಇನ್ನಿಕ್ಕೆಲ್ಲ ಅಂಚಾದ ಅಂಚಿನ ಮಸ್ತ್ ಜನ ಕೇನೊಂದುಲ್ಲೇರು ಬುಕ್ಕೊಂಜಿ ಮೇಟ್ ಎಂಚಿನ ಪಂಡ ಟೈಲರ್ ನಕ್ಲಿ ಇತ್ತೆ ಪೂರಲ್ಲ ಇತ್ತೆ ಎಂಚಿನ ಪಂಡ ಎಂಗ್ಲಿಗೆ ಮಾತಾಡಕ್ಲೆ ಬರ್ಪುನಂಚಿನ ಫೋನ್ ದಿನಕ್ಕುಂಡತೆ ಇಡೀ ದಿನ ಯಾವಂದು ಫೋನ್ ದೆಪ್ಪೇರ ಆ ತಿಂಗ್ಳಿಗೆ ಫೋನ್ ಬರೋದು ಪುಂಡು ಓಲ್ ಮೆಂಬರ್ ಅವಡು ಓಲಿಂದ ಓಲ್ ತಿಕ್ಕೊಂಡು ಅವೆಂಚಿನ ಪಂಡ ಮೂರನೇ ಮಾಧ್ಯಮ ಬತ್ತನ 5,000 ರೂಪಾಯಿ ಟೈಲರ್ನವರಿಗೆ ಘೋಷಣೆ ಪಂಡದೊಂಜಿ ಬತ್ತಿ ಬೋಕ ಇತ್ತಂತ ಎಂಚಿನ ಪಂಡ ತಿಕ್ಕೊಂಡು ಸರಿ ಖಂಡಿತ ಅವು ಘೋಷಣೆ ಎಲ್ಲ ಆತಿಜಿ ಟೈಲರ್ ನಕ್ಲಿಗೆ ಘೋಷಣೆ ಒಂಜಿ ಮಾಧ್ಯಮ ಬೈದು ನಾವು ಒಂಜಿ ಮಾಧ್ಯಮ ಬೈದು ಒಂಜಿ ಪತ್ರಿಕೆ ಬತ್ತದವು ಇಡೀ ಪ್ರಚಾರಕ್ಕೆ ಬೈದನು ಆ ಪ್ರಚಾರ ವಿಷಯಂಚಿನ ಬಂಡ ಇದು ಒಂಜಿ ಆಟೋ ಡ್ರೈವರ್ಗೆ ಒಂಜಿ ಕುಚ್ಚಿ ತೆಪ್ಪನಾಗ ಒಂಜಿ ಮಡಿವಾಳ ಕೊರ್ಪೇರ್ ಬಣ್ಣಾಗ ಬಾಕಿ ಇದೈತೆ ಟೈಲರ್ ಅವಾರ್ಡ್ ಇತ್ತೆ ಫೋಟೋಗ್ರಾಫರ್ ಅವಾರ್ಡ್ ಬೊಕ ಬಂಗಾರದ ಮೇಲೆ ಬೇತೆ ಬೇತೆ ಕೆಲಸ ನೂದು ಕೆಲಸದ ಕುಲಿಲ್ಲೇರು ಅಕ್ಲೆಗಳು ಎಂಚಿನ ಪುಣ ಎಂಕ್ಲೆಗಳು ತಿಕ್ಕನಂಡ ಅಕ್ಲೆ ಕೊಡ್ತೆ ಎಂಕ್ಲೆ ಕಾರ್ಮಿಕ ರತ್ತ ಪನ್ಪುನ ಒಂಚಿನ ಬಾಮನ ಇತ್ತೆ ಜನಕಲೆ ಬಂಗಾದಿಂದ ಅದೊಂದು ಸರಕರೆ ನೆಕಡರ ಪಂಡೆ ಮಾತೆರೆಲ್ಲ ಹೊರನಿ ತೂವರೆ ಬಂಗ ಪುಂಡು ಇತ್ತ ಮುಗಿಪುಂಚಿನ ಇರ್ಪನೋಡು ಸಮಸ್ಯೆ ಪಂಡ ಏನ್ ಪಂಡೆ ಟೈಲರ್ನ ಹೈಯೆಸ್ಟ್ ಮಹಿಳೆಯರಡಲ ಉಂಡು ದಯಪಂಡ ಇತ್ತೆ ಪೆನ್ಪುನು ಪೊಂಜೋಲಿ ಪ್ರತಿ ಒಂಜಿ ಸ್ವಾವಲಂಬಿ ಬದುಕು ಅಂಚೆನ ಎಂಕಲ್ನ ಟೈಲರಿಂಗ್ ಅಸೋಸಿಯೇಷನ್ ಒಂಜಿ ತರಬೇತಿ ಕೇಂದ್ರ ಸ್ಥಾಪನೆ ಮಂತದುಂಡು ದಯಪಂಡ ನಾನು ದುಂಬುದ ಬದುಕಿಗೆ ಟೈಲರ್ ಅಂಜೋಲ್ ತಿಕ್ಕುಜೇರು ದಯಪಂಡ ಈ ಸಂಬಳ ಯಾವ್ಜಿ ದಿನಟು 100 ರೂಪಾಯಿ ಬೆಂದಂಡು ಆಯನ ಬದುಕು ಆಯನ ಇಲ್ಲಡೆ ಪೋನಾಗ 100 ರೂಪಾಯಿ ಯಾವ್ಜಿ ಅಂಚೆ ಬೇಲೆ ಕಮ್ಮಿ ಆಯ್ನೆಟ್ ಆತ್ರದು ರೆಡಿಮೇಡ್ ಬೇಲೆ ಬತ್ತಿನೆಟ್ ಆತ್ರದು ಎಂಗ್ಲ ಟೈಲರ್ ನಕ್ಲ ಜೀವನ ಚಿಂದಿ ಬದುಕು ಆತದು ಆ ಚಿಂದಿ ಬದುಕುಗೋಸ್ಕರ ಮಹಿಳೆಯರು ಒಂಚೂರು ದುಂಬು ಬತ್ತದು ಅಕ್ಲ ಸಂಸಾರವನ್ನು ಒಂಜಿ ಸಾಂಕುನ ಒಂಜಿ ಪುಗೆಲ್ ಕೊರಡು ಪನ್ಪುನ ಉದ್ದೇಶೋಡು ಟೈಲರ್ ಎಂಕಲ ರಾಜ್ಯ ಸಮಿತಿಡು ಭವನೊಡೆ ಒಂಜಿ ತರಬೇತಿ ಕೇಂದ್ರ ಅಂತ ಪಾಲ್ತದಿರ ಆಯ್ತ ಶಿಕ್ಷಕಿಯಾದಿ ಅನ್ ಕೆಲಸ ಮಂತೊಂದುಲೆ ಅಂಚೆನಿ ಕೆಲವು ಕಡೆಟ್ಲ ತರಬೇತಿ ಫ್ರೀ ಆದಲ ನಮ್ಮ ಸಂಘಟನೆ ಕೊರೊಂದುಲ್ಲಿರು ಮಾತಾ ಟೈಲರ್ ನಕ್ಲು ಕೆಲವು ಜನ ದಯಪಂಡ ನಾನ ದುಂಬುಗ್ ಟೈಲರ್ ಪುಟ್ಟರಿಜ್ಜಿ ಆಂಜೋಲಂತೂ ಪ್ಯಾಂಟ್ ಮೇಕರ್ ಏರ್ಲ ಪುಟ್ಟಿಜ್ಜಿ ದಯಪಂಡ ಆಗಿ ಸಾಧ್ಯನೇ ಇಜ್ಜಿ 400 ರೂಪಾಯಿ ಕೂಲಿ ಬೇಲೆ ಮಲ್ಪನಾಗ 700 ರೂಪಾಯಿ ತಿಕ್ಕೊಂಡು ಎಂಕ್ಲೆ ಟೈಲರ್ ನಕ್ಲೆ ತಿಕ್ಕೊಂಡು ಪೀಸ್ ವರ್ಕ್ 100 ರೂಪಾಯಿ ಆ ಬ್ಲೌಸ್ ಪೊಲ್ಲಿನಾಗ ತಿಕ್ಕೊಂಡು 50 ರೂಪಾಯಿ ಇತ್ತೆ 10,000 ಬ್ಲೌಸ್ ಪೊಲ್ಲೈನಾಗ್ಲ ಪೊಲ್ಲುನಾಗ ಆಗ ತಿಕ್ಕುನ ರೇಟ್ ಆ ಪೂರ ರೆಡಿ ಮಂತದ ಪೊಲ್ಲಿನಾಗ ತಿಕ್ಕೊಂಡು 100 ರೂಪಾಯಿ ಒಂಜಿ ಪೊಲ್ಲುನ ಒಂಜಿ ವರ್ಕರ್ಗೆ ತಿಕ್ಕೊಂಡು 100 ರೂಪಾಯಿ ಅವೇ ಅಲ್ಪ ಬೇಲೆ ಮಲ್ಪುನ ಬಾಡಿಗೆ ಅವು ಒಂದು ಪನಾಗ ಆ ಲೆಕ್ಕ ಪ್ರಕಾರ ಪೋನಾಗ ಒಂಜಿ ತಿಂಗೊಲ್ದ ಬೇಲೆನ ಆ ಆಜಿ ತಿಂಗೋಲು ಬಾಡಿಗೆ ಕೊರ್ದು ಕುಲ್ಲೋಡ ದನಿ ಒಂಜಿ ಹೈ ಲೆವೆಲ್ ಇತ್ತೆ ಎಕಡದಿಂಚ ಕ್ವಶನ್ ಬರ್ಪುನ ಹೈ ಲೆವೆಲ್ ಅಂದ 10,000 ಬಾಡಿಗೆ ಕೊರ್ಪೇನಂಡ ಮೂಜಿ ತಿಂಗೊಲ್ದ ಬೇಲೆ ಒರ್ಮ ತಿಂಗೊಲ್ ಬೇಲೆ ಇಜ್ಜಿಂಕ್ಲಿ ಆ ಒರ್ಮ ತಿಂಗೊಲ ಅಂಗಡಿ ದಿವೊಡೆ ಐ ಕಾಪೊಡೆ ನೆಕ್ಸ್ಟ್ ವರ್ಷ ಬೇಲೆ ಬರಿಯರ ದಿನಪಡಿಗೆ ಎನ್ಪೇರೆ ತಕ್ಕ ಒಂಜಿ ರಡ್ಡು ಬತ್ತನಲ್ಲ ಆ ದಿನಪಡಿಗೆ ಎಂತೊಂದು ಪೋಡಂಡ ಈ ಒರ್ಮ ತಿಂಗೊಲ್ದ ಬಾಡಿಗೆ ಕೊರ್ದು ಆ ಅಂಗಡಿ ಉಂಟೋಡು ಇತ್ತೆ ಮಾತ ಟೈಲರ್ ನಕುಲು ಅಂಗಡಿ ಕೆಲವು ಜನ ಬಿಡೊಂದುಲ್ಲಿ ಕಾರ್ಯಕ್ರಮ ಮುಗಿಸುವಂತಹ ಸಂದರ್ಭದಲ್ಲಿ ನಾನು ರಾಜ್ಯದ ಟೈಲರ್ಗಳ ಪರವಾಗಿ ನಮ್ಮ ಟಿವಿ ಮಾಧ್ಯಮಕ್ಕೆ ತಾಂತ್ರಿಕ ವರ್ಗ ತಮಗೆಲ್ಲರಿಗೂ ಸಿಬ್ಬಂದಿ ವರ್ಗಕ್ಕೆ ನಾನು ರಾಜ್ಯದ ಟೈಲರ್ಗಳ ಪರವಾಗಿ ಅಭಿನಂದನೆ ಸಲ್ಲಿಸಿ ಅದರೊಂದಿಗೆ ಕೊರೋನಾದ ಪರಿಹಾರಕ್ಕಾಗಿ ನಮ್ಮ ಹೋರಾಟ ಅಲ್ಲ ಇದು ಕಷ್ಟಕ್ಕೆ ನಾವು ಹಸಿವಾಗಿದೆ ನಮ್ಗೆ ಏನಾದ್ರೂ ಕೊಡಿ ಅಂತ ನಾವು ಈಗ ಅಂಗಲಾಚುವುದು ಪರಿಹಾರ ನಮ್ಮ ಹೋರಾಟ ರಾಜ್ಯದ ಪ್ರತಿಯೊಬ್ಬ ಟೈಲರ್ಗಳಲ್ಲಿ ನಾನು ಕಲಕಲಿಂದ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ಸಂಘಟಿತರಾಗೋಣ ಬಲಿಷ್ಠ ಸಂಘಟನೆ ಕಟ್ಟೋಣ ನಮ್ಮ ಹೋರಾಟ ಸಾಮಾಜಿಕ ಭದ್ರತೆ ಸಾಮಾಜಿಕ ನ್ಯಾಯ ಅದು ನಾವು ಪಡೆಯುವತ್ತ ನಾವು ಸರ್ಕಾರದ ಮುಂದೆ ಹಕ್ಕೊತ್ತಾಯ ಮಾಡೋಣ ಆ ನಿಟ್ಟಿನಲ್ಲಿ ಜೀವನ ಭದ್ರತೆಯನ್ನು ಪಡೆಯೋಣ ಸರಿ ಈ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ದರ್ಜಿ ವೃತ್ತಿಯಲ್ಲಿರುವಂತಹ ಸಮಸ್ಯೆಗಳು ವಿಶೇಷವಾಗಿ ಒಂದು ಕೊರೋನಾದ ಸಂದರ್ಭದಲ್ಲಿ ಆಗಿರುವಂತಹ ಏನೆಲ್ಲ ಅನಾಹುತಗಳಿದೆ ಅಥವಾ ಅಧ್ವಾನಗಳಿದೆ ಅತಂತ್ರತೆ ಇದೆ ಆ ಎಲ್ಲ ವಿಚಾರಗಳನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಮೂವರು ಅತಿಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಬಂದರೆ ಒಂದು ಇನ್ನಿತ ವಿಚಾರ ಅಂದ ಎಲ್ಲ ಇನಿಯನ್ ಪಂಡೆ ನಮ್ಮ ಜೀವಗು ಪೊರ್ಲು ಕೊರ್ಪಿನಂಚಿತ್ತಿನ ಮಾನವನ್ ಮುಚ್ಚವನಂಚಿತ್ತಿನ ಟೈಲರ್ ನಕಲು ಕುಂಟುಪುಲ್ನ
ಅಕಲ್ನ ಕೆಲಸದ ಬಗ್ಗೆ ಪಾತ್ರಕತೆ ಮಲ್ತಾಂಡು ಎಲ್ಲ ಒಂಜಿ ಲೇಸಿಗೆ ಕುಡಲಾತು ಪೊರ್ಲು ದಿಂಜ ನೇರ್ಪಂಡ ಆ ಲೇಸ್ ಇನಿ ನಡತನ ನಲ್ಲ ಒಂಜಿ 10 ವರ್ಷ 20 ವರ್ಷ 5 ವರ್ಷದ ಬೊಕ್ಕಲ ತೂಪಿಲಕ ವ್ಯವಸ್ಥೆ ಮಲ್ಪ ನೇರದು ಬಂಡ ಕ್ಯಾಮರಾದ ಕಣ್ಣು ಲಂಚಿತನ ಕ್ಯಾಮರಾದ ಕಲ್ನ ಸಮಸ್ಯೆದಾದ ಪನ್ಪಿನ ಎಲ್ಲದ ವಿಚಾರ ಆಡೋ ನಮ್ಮ ತಿಲಿಪು ಕೂಟ ಮಲ್ಪರೆಲ್ಲ ಅವೆಲ್ಲ ತೂಲೆ ಲೆಪ್ಪು ಕೊರ್ಲೆ ಈ ಒಂಜಿ ಲೇಸಿನ ಗೆಂದಾಲೆ ಬಂದು ಪನ್ನೊಂದು ತೂಯಿನ ನಿಕಲೆಗ್ಲ ಮಾತೆರೆಗ್ಲ ಒಂಜೇ ಪಾತ್ರೆ ಸೊಲ್ಮೇಲು ಒಂದು ಇನಿತ್ತ ಸಂಚೆ.